ನಾನು ನಾಗರತ್ನಜ್ಜಿ, ಯಕ್ಷರಂಗ ಕಟೀಲು ಸಿದ್ಲ ಫೌಂಡೇಶನ್ ರಿಜಿಸ್ಟರ್. ಈ ಸಂಸ್ಥೆ ನಡೆಸುತ್ತಿರುವ ಸಂದರ್ಶನ ಮಾಲಿಕೆಯಲ್ಲಿ ನಾನಿಂದು ಉಡುಪಿಯ ನಾದವೈಭವಂ ಖ್ಯಾತಿಯ ಶ್ರೀ ವಾಸುದೇವ ಭಟ್ಟರನ್ನು ಪರಿಚಯ ಮಾಡಿಕೊಡುತ್ತೇನೆ. ಶ್ರೀಯುತರು ಕೆಮ್ಮಣ್ಣು ಸಮೀಪದ ಬಡಾನಿಡಿಯೂರು ಎಂಬಲ್ಲಿ ಶ್ರೀ ಸೀತಾರಾಮ ಭಟ್ಟರು ಮತ್ತು ಕಮಲಮ್ಮನವರ ಮಗನಾಗಿ ದಿನಾಂಕ 30/8/1938 ಜನಿಸಿದರು. ಇವರ ತಂದೆ ಪ್ರಸಿದ್ಧ ಪತ್ರಕರ್ತರು, ತಾಯಿ ಗೃಹಿಣಿ. ಮನೆಯೇ ಮೊದಲ ಪಾಠಶಾಲೆ, ಜನನಿತ ಮೊದಲ ಗುರು ಎಂಬಂತೆ ಇವರ ಸಂಗೀತದ ಓನಾಮ ಪಾಠ ಆರಂಭವಾದುದು ತಾಯಿಯವರು ಮಧುರವಾಗಿ ಹಾಡುತ್ತಿದ್ದ ಉದಯರಾಗದಿಂದ. ಅಜ್ಜ ಹಾಗೂ ಗುರು ಎನಿಸಿಕೊಂಡ ಪಿಟೀಲು ಮಂಜುನಾಥಯ್ಯನವರ ಪ್ರೇರಣೆಯಿಂದ ಶಾಲಾ ಕಾಲೇಜುಗಳಲ್ಲಿ ಕಲಿಯುತ್ತಿದ್ದಾಗ ಗುರುಕುಲ ಪದ್ಧತಿಯಲ್ಲಿ ಕರ್ನಾಟಕ ಸಂಗೀತವನ್ನು ಅಭ್ಯಸಿಸಿದರು. ತಮ್ಮ 9ನೇ ವರ್ಷದಲ್ಲಿ ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದ ಸಂಗೀತೋತ್ಸವದಲ್ಲಿ ಗುರುವಿನ ಉಪಸ್ಥಿತಿಯಲ್ಲಿ ಸಂಗೀತ ಕಚೇರಿ ನೀಡಿದ್ದು ಹೆಮ್ಮೆಯ ವಿಚಾರ. 17ನೆಯ ವಯಸ್ಸಿಗೆ ಮದ್ರಾಸಿನಲ್ಲಿ ನಡೆದ ಸಂಗೀತ ಪರೀಕ್ಷೆಯಲ್ಲಿ ಮೊದಲ ದರ್ಜೆಯಲ್ಲಿ ತೇರ್ಗಡೆ ಹೊಂದಿ ಸಂಗೀತ ವಿದ್ವಾನ್ ಎನಿಸಿಕೊಂಡು 18ನೆಯ ವಯಸ್ಸಿಗೆ ಪ್ರೌಢಶಾಲಾ ಸಂಗೀತ ಶಿಕ್ಷಕರಾದರು. ನಾಟಕ ಕಲಾವಿದರೂ ಆದ ಇವರು 1968ರಲ್ಲಿ ವಾಸನ್ ಫೆಟಮನ್ಸ್ ಟ್ರೂಪ್ ಎಂಬ ನಾಟಕ ಸಂಸ್ಥೆಯನ್ನು ಹುಟ್ಟುಹಾಕಿ ಆಧುನಿಕ ರಂಗಸಜ್ಜಿಕೆ, ನಾವೀನ್ಯತೆಯ ನೃತ್ಯ ಸಂಯೋಜನೆ ಇಂತಹ ಪ್ರಯೋಗಗಳಿಂದ ಜನಮೆಚ್ಚುಗೆ ಗಳಿಸಿದರು. 1958ರಲ್ಲಿ ವಾಸುದೇವ ಭಟ್ಟರು ನಾಟಕ ಕ್ಷೇತ್ರಕ್ಕೆ ಆಕರ್ಷಿತರಾಗಿ ಜನಪ್ರಿಯ ನಟರಾಗಿ ಪ್ರತಿಭಾ ಸಂಪನ್ನ ಸಂಗೀತ ನಿರ್ದೇಶಕರಾಗಿ ಕಟ್ಟಿದ ಹವ್ಯಾಸಿ ಕಲಾವಿದರ ಕೂಟ ಆಧುನಿಕ ನಾಟ್ಯ ಸಂಘ. ಅನೇಕ ಆಧುನಿಕ ಸಾಂಪ್ರದಾಯಿಕ ನಾಟಕಗಳನ್ನು ಅವರು ರಂಗಕ್ಕೆ ತಂದು ರಂಗೇರಿಸಿದರು. ಸ್ವತಃ ಸಂಗೀತ ನಿರ್ದೇಶನ ಮಾಡಿ ತಾವೇ ಹಾಡಿದ ಹಾಡುಗಳಿಗೆ ಪಿಟೀಲು ಸಾಥಿ ನೀಡಿದವರು ಗುರುಗಳಾದ ಪಿಟೀಲು ಮಂಜುನಾಥಯ್ಯನವರು. 1968ರಲ್ಲಿ ವಾಸುದೇವ ಭಟ್ಟರು ವಾಸನ್ ಫೆಟಮನ್ಸ್ ಟ್ರೂಪ್ ಎಂಬ ನಾಟಕ ಸಂಸ್ಥೆಯನ್ನು ಹುಟ್ಟುಹಾಕಿದರು. ನವೀನ ದೃಶ್ಯ ಸಂಯೋಜನೆ ಪ್ರಯೋಗಾತ್ಮಕಗಳಿಗಾಗಿ ಜನಮೆಚ್ಚುಗೆ ಪಡೆದವು. ನಿರ್ದೇಶನ, ಸಂಘಟನೆ, ನಟನೆ ಇತ್ಯಾದಿ ಸರ್ವಾಂಗಗಳಲ್ಲೂ ಪಳಗಿದ ಭಟ್ಟರು ಸ್ವತಃ ಸ್ತ್ರೀವೇಷಧಾರಿಯಾಗಿಯೂ ಮಿಂಚಿದರು. 1972ರಲ್ಲಿ ಶಾಸ್ತ್ರೀಯ ಸಂಗೀತ ಗಾನೋಲ್ಲಾಸ ಕೂಟ ಎಂಬ ಇನ್ನೊಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡ ಭಟ್ಟರು ಶುದ್ಧ ಶಾಸ್ತ್ರೀಯ ಸಂಗೀತಕ್ಕೆ ಒತ್ತು ನೀಡಿ ಜನಾಭಿರುಚಿಯ ಪಾಶ್ಚಾತ್ಯ ಸಂಗೀತದ ಆಕರ್ಷಣೆಯನ್ನು ಮೀರಿ ನಿಂತು ಶಾಸ್ತ್ರೀಯ ಸಂಗೀತದ ವಿವಿಧ ಮಜಲುಗಳ ಮುದ್ರಾರೂಪಗಳನ್ನು ತಳಸ್ಪರ್ಶಿಯಾಗಿ ಸಾದರಪಡಿಸಿದರು. ಅಮೋಘ ಮಾಧುರ್ಯವನ್ನು ಹೊರಹೊಮ್ಮಿಸಿದರು. ಹಾರ್ಮೋನಿಯಂ, ತಂಬೂರ, ತಬಲ, ಪಿಟೀಲು, ಖಂಜೀರ, ಮೋರ್ಸಿಂಗ್ ಮುಂತಾದ ಪಕ್ಕ ವಾದ್ಯಗಳೊಂದಿಗೆ ವಾಸುದೇವ ಭಟ್ಟರೊಬ್ಬರೇ ಹಾಡುಗಾರರಾಗಿ ಗಾನೋಲ್ಲಾಸ ಹಾಗೂ ದಾಸ ಲಹರಿಯಲ್ಲಿ ವಿಜೃಂಭಿಸಿದರು. ಉಗಾಭೋಗ, ಸುಳಾದಿ, ಶೋಭಾನೆ, ಭಜನೆ, ಕೀರ್ತನೆ, ದೇವರ ನಾಮ, ಕನ್ನಡ ಕೃತಿ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ತ್ರಿಪದಿ, ಭಾಮಿನಿ, ಸಾಂಗತ್ಯ, ವಚನ, ಸಾಹಿತ್ಯ, ಆಧುನಿಕ ಕವಿತೆಗಳು, ಸಂಸ್ಕೃತ ಶ್ಲೋಕಗಳು ಯಾವುದೇ ಇರಲಿ ವಾಸುದೇವ ಭಟ್ಟರು ತಮ್ಮ ಶಾಸ್ತ್ರೀಯ ಸಂಗೀತದ ಝರಿಯಲ್ಲಿ ಮುಳುಗಿಸಿ ಬಿಡುತ್ತಿದ್ದರು. ಅಷ್ಟಮಠಗಳಲ್ಲಿ ಒಂದಾದ ಸೋದೆ ಮಠದ ಶ್ರೀ ವಾದಿರಾಜ ಸ್ವಾಮಿಗಳ ಕೀರ್ತನೆಗಳನ್ನು LP ರೆಕಾರ್ಡಿನಲ್ಲಿ ಮೊದಲ ಬಾರಿಗೆ ಹೊರತಂದ ಕೀರ್ತಿ ವಾಸುದೇವ ಭಟ್ಟರದ್ದು. ತುಳು ಭಾಷೆಯ ಅಪೂರ್ವ ಪಾಡ್ದನಗಳನ್ನು, ಜನಪದ ಹಾಡುಗಳನ್ನು ನಿರ್ದೇಶಿಸಿ ಆಜಿಭೂತೋ ಮೂಜಿ ಪಾಡ್ದನ ಮುಂತಾದ ಧ್ವನಿ ಸುರುಳಿಗಳಲ್ಲಿ ಆಕರ್ಷಕವಾಗಿ ಅಪೂರ್ವವಾಗಿ ಸೆರೆ ಹಿಡಿದ ಅವರ ಅಂದಿನ ಖ್ಯಾತಿಯನ್ನು ಇಂದಿಗೂ ನೆನಪಿಸಿಕೊಳ್ಳುವವರಿದ್ದಾರೆ. ವಾಸುದೇವ ಭಟ್ಟರ ಬಹುಮುಖ ಪ್ರತಿಭೆಯನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಸಂಡೇ ನ್ಯೂಸ್ ಸಂಸ್ಥೆಯ ಮುಖ್ಯಸ್ಥರಾಗಿದ್ದ ಮಂಗಳೂರಿನ ರೆವರೆಂಡ್ JL ಸದಾನಂದ ಅವರು ಪ್ರೋತ್ಸಾಹದ ಸಹಾಯದ ಹಸ್ತ ನೀಡಿ ಹುರಿದುಂಬಿಸಿದರು. ಪರಿಣಾಮವಾಗಿ ಬೈಬಲ್ ಆಧಾರಿತ 100 ಕನ್ನಡ ಕೀರ್ತನೆಗಳಿಗೆ ದಾಸ ಕೀರ್ತನೆಗಳ ರಾಗ ಸಂಯೋಜನೆಯ ಮಾದರಿಯಲ್ಲಿ ಹೊಸ ರಾಗಗಳನ್ನು ಭಟ್ಟರು ಅಳವಡಿಸಿಕೊಟ್ಟರು. ಅನೇಕ ಸಂಗೀತ ಕಚೇರಿಗಳನ್ನು ನಡೆಸಿಕೊಟ್ಟರು. ಅವುಗಳಿಂದ ಪ್ರಭಾವಿತರಾದ ರಾಜ್ಯದ ನಾನಾ ಭಾಗಗಳ ವಿದ್ಯಾರ್ಥಿ ಶಿಕ್ಷಕರು ಭಟ್ಟರ ಮಾರ್ಗದರ್ಶನದಲ್ಲಿ ಬೈಬಲ್ ಹಾಡುಗಳನ್ನು ಕಲಿತು ಹಾಡಲಾರಂಭಿಸಿದರು. ಆ ಕಾಲದಲ್ಲಿ ವಾಸುದೇವ ಭಟ್ಟರ ಇನ್ನೊಂದು ಸಾಧನೆ ಎಂದರೆ ರೇಡಿಯೋ ಸಿಲೋನಿಗಾಗಿ
ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ಪ್ರಪ್ರಥಮವಾಗಿ ರೂಪಿಸಿಕೊಟ್ಟ 2 ಧ್ವನಿ ಸುರುಳಿಗಳು, ಕ್ರಿಸ್ತ ಗೀತಾಂಜಲಿ ಮತ್ತು ಕ್ರಿಸ್ತ ಪುಷ್ಪಾಂಜಲಿ. ವಾಸುದೇವ ಭಟ್ಟರು ಸ್ಥಾಪಿಸಿದ ಹಲವು ಸಂಸ್ಥೆಗಳಲ್ಲಿ ಇಂದಿಗೂ ಉಳಿದಿರುವ ಏಕಮೇವ ಸಂಸ್ಥೆ 1980ರಲ್ಲಿ ಸ್ಥಾಪನೆಗೊಂಡ ನಾದವೈಭವಂ ಸಂಗೀತ ಶಿಕ್ಷಣ ಸಂಶೋಧನಾ ಸಂಸ್ಥೆ. ಪ್ರಾರಂಭದ ಹಲವು ವರ್ಷಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಂಧ್ರ, ತಮಿಳುನಾಡು, ಕೇರಳ ರಾಜ್ಯಗಳಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು, ಸಂಗೀತ ನೃತ್ಯ ರೂಪಕಗಳನ್ನು ಪರಿಚಯಿಸಿ ಸಂಚಲನ ಮೂಡಿಸಿ ನಾದವೈಭವಂ ಮುದ್ರೆಗಳನ್ನೊತ್ತಿ ಬಂದ ಹೆಗ್ಗಳಿಕೆ ನಾದವೈಭವಂ ಸಂಸ್ಥೆಯದು. ಇಂದಿಗೂ ಸಂಸ್ಥೆ ನಾದವೈಭವಂ ನಾದಾಭಿಯಾನದ ಮೂಲಕ ವಿವಿಧ ಕ್ಷೇತ್ರ, ಮಂದಿರ, ಮಠ, ಮನೆಗಳಲ್ಲಿ ಸಂಗೀತ, ಸಾಹಿತ್ಯ, ಸಂಸ್ಕೃತಿಯ ಕೊಡುಗೆಗಳನ್ನು ನೀಡುತ್ತಲೇ ಬರುತ್ತಿದೆ. ಭಜನಾ ನಾದವೈಭವಂ ಎಂಬ ಹೆಸರಿನಲ್ಲಿ ಉಡುಪಿಯ ಯು ಚಾನೆಲ್ನಲ್ಲಿ ನಾದವೈಭವಂ ಕಾರ್ಯಕ್ರಮ ಬಹುಕಾಲ ಧಾರಾವಾಹಿಯಾಗಿ ಹರಿದು ಬಂದಿರುವುದು ಜನಜನಿತ. ಮಂಗಳೂರು, ಬೆಂಗಳೂರು, ಮೈಸೂರು ನಗರಗಳಲ್ಲಿ ಶಾಖೆಗಳನ್ನು ಹೊಂದಿರುವ ನಾದವೈಭವಂ ಭಜನೆಯಿಂದ ಆರಂಭಿಸಿ ಸಂಗೀತ, ಸಾಹಿತ್ಯ, ಸಂಸ್ಕೃತಿಯ ಕೊಡುಗೆಗಳನ್ನು ಭೇದ ಭಾವವಿಲ್ಲದೆ ಅಬಾಲ ವೃದ್ಧರಿಗೆ ನೀಡುತ್ತಾ ಬಂದಿದೆ. ನಾದವೈಭವಂ ನಾದ ಥೆರಪಿ ಎಂಬ ಅನನ್ಯ ಮನೋವೈಜ್ಞಾನಿಕ ಸಂಗೀತ ಚಿಕಿತ್ಸೆ ಉಡುಪಿ ವಾಸುದೇವ ಭಟ್ಟರ ಸಂಶೋಧಿತ ಕೊಡುಗೆಯಾಗಿದೆ. ಈ ವಿಶಿಷ್ಟ ಪ್ರಯೋಗದಲ್ಲಿ ಹಲವು ಕಾಯಿಲೆಗಳು ಗುಣ ಹೊಂದಿದ ದಾಖಲೆಗಳಿವೆ. ಉಡುಪಿ ವಾಸುದೇವ ಭಟ್ಟರ ಸಹಧರ್ಮಿಣಿ ಶ್ರೀಮತಿ ಸುನಂದಾ ಭಟ್, ವಸುಧಾ, ಶುಭ, ಸುಮಾ, ಸ್ಮಿತಾ ಎನ್ನುವ 4 ಹೆಣ್ಣು ಮಕ್ಕಳು ಸಂಗೀತ ಪ್ರಿಯರು. 4 ಹೆಣ್ಣು ಮಕ್ಕಳು ಸಂಗೀತ ತಜ್ಞೆಯರು. ವಸುಧಾ ಹಾಗೂ ಅವರ ಪತಿ MS ಗಿರಿಧರ್ ಆಕಾಶವಾಣಿಯ ಹಾಗೂ ದೂರದರ್ಶನದ ಕಲಾವಿದರಾಗಿ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಂಡವರು. ಅವರಂತೆಯೇ ಸಂಗೀತ ಪ್ರೇಮಿಗಳಾದ ಶುಭಾ ಸುಬ್ರಹ್ಮಣ್ಯ ಬಾಸ್ರಿ, ಸುಮಾ ಅನಿಲ್ ಕುಮಾರ್, ಸ್ಮಿತಾ ರಾಘವೇಂದ್ರ ನಾದವೈಭವಂ ಸಂಸ್ಥೆಯ ಪೋಷಕರು. ಉಡುಪಿಯ ಅತ್ಯಂತ ಹಿರಿಯ ಸಾಹಿತ್ಯಿಕ ಸಾಂಸ್ಕೃತಿಕ ಸಂಸ್ಥೆ ಕಲಾವೃಂದ, ಯುಗ ಪುರುಷ ಕಿನ್ನಿಗೋಳಿ, ನೂತನ ಪಬ್ಲಿಕೇಶನ್ಸ್ ಉಡುಪಿ ಜಿಲ್ಲಾ 4ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಂತಾದ ಸಾಹಿತ್ಯ ವೇದಿಕೆಗಳಿಂದ ಸಮ್ಮಾನಗೊಂಡ ನಾದವೈಭವಂ ಸಂಸ್ಥೆಗೆ ಕಾಂತಾವರ ಕನ್ನಡ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಗೌರವಾರ್ಪಣೆ ಸಂದಿದೆ. ದಿನಾಂಕ 12/5/2007 ಉಡುಪಿ ಕಿದಿಯೂರು ಹೋಟೆಲ್ ಶೇಷಶಯನದ ಸಭಾಂಗಣದಲ್ಲಿ ದಿನವಿಡೀ ಜರುಗಿದ ಸಮಾರಂಭದಲ್ಲಿ ನಾದವೈಭವಂ ಉಡುಪಿ ವಾಸುದೇವ ಭಟ್ಟರನ್ನು ಸಾರ್ವಜನಿಕವಾಗಿ ಸನ್ಮಾನಿಸಿ ನಾದ ಸುನಾದ ಎಂಬ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡಲಾಯಿತು. 86ರ ಈ ಇಳಿ ಹರೆಯದಲ್ಲಿಯೂ ಸಂಗೀತದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡ ಶ್ರೀಯುತ ವಾಸುದೇವ ಭಟ್ಟರಿಗೆ ಭಗವಂತನ ಅನುಗ್ರಹ ಇರಲಿ. ನಮಸ್ಕಾರ. ಪಾದದಲ್ಲಿ ನೆಡು ಹಾಗೆ ದೃಷ್ಟಿ ನಿನ್ನ ಪಾದದಲ್ಲಿ ನೆಡು ಹಾಗೆ ಕೃಷ್ಣ, ದುಷ್ಟಜನ ಸಂಘಗಳ ಬಿಡು ಹಾಗೆ, ದುಷ್ಟಜನ ಸಂಘಗಳ ಬಿಡು ಹಾಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡು ಹಾಗೆ. ಇದು ನಿಮ್ಮ ಕಂಪೋಸಿಷನ್? ನನ್ನ ರೆಕಾರ್ಡ್ ಉಂಟು. ಕೆಟ್ಟ ಮಾತು ಕೇಳೇ ಕಿವಿ ಕೊಡದಾಗೆ ಕೃಷ್ಣ, ಶಿಷ್ಟ ಜನ ಸೇವೆಯನ್ನು ಮಾಡು ಹಾಗೆ ಕೃಷ್ಣ, ದೃಷ್ಟಿ ನಿನ್ನ ಪಾದದಲ್ಲಿ ನೆಡು ಹಾಗೆ. ಇದು ನಾನು ಇತ್ತೀಚೆಗೆ ಕೇಳಿದ್ದೆ. ತುಂಬ ಕ್ಯಾಸೆಟ್ಗಳನ್ನು ಅವರು ಮಾರ್ಕೆಟಿಗೆ ಹಾಕಿದ್ದಾರೆ. 130 ಕ್ಯಾಸೆಟ್ ಅಲ್ಲ, 1990 ಒಂದು 40 ಕ್ಯಾಸೆಟ್, ಆಮೇಲೆ ಒಂದು 40 CD, 3 ಗ್ರಾಫೋನ್ ರೆಕಾರ್ಡು ನಾನು ಮಾಡಿದ್ದೇನೆ. ನೋಡಿ, ಎಲ್ಲ ದಿವಸ ಸುಪ್ರಭಾತ ಮಾಡಿದ್ದಾನೆ. ಆದರೆ ಹೇಳಿಕೊಳ್ಳಿ, ಒಂದು ಕಾಲದಲ್ಲೆಲ್ಲ ಬಿಸಾಡಿದೆ ಏನೋ ಅಂತ ಮನಸ್ಸಿಗೆ ನೋವಾಗಿ. ನಾನು ಎಷ್ಟು ಮಾಡಿದೆ ನನಗೆ ಎಲ್ಲ ನನ್ನ ಪದ್ಯ ಕದ್ದವರೇ ಜಾಸ್ತಿ. ಒಳ್ಳೊಳ್ಳೆ ಪದ್ಯಗಳು ನಾನು ಅರಬಿದ್ದು ಸ್ಟುಡಿಯೋಗೆ ಮಾಡಿ ಇಟ್ಟಿದ್ದೆ. ನೂಗಿ ಡ್ರಾಪ್ಸ್ ಆಗಿ ನಾನು ಕಚೇರಿದೆ ಇಡೀ ಹೇಳಿದ್ದಿಲ್ಲ. ಆಗ ನಾನು ನಾಭಿನ ತದದಿಲ್ಲ ಹಣವೇ ನಿಲ್ಲಯ ಗುಣ ಇಲಿತು ಬಳ್ಳಿ ಬೆಳೆಯ
ಹಣವೇ ನಿನ್ನಯ ಗುಣ ಎನಿತು ಬಳ್ಳಿ ಬೆಲೆಯ ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಯಯ್ಯ ಹಣವೇ ಎಲ್ಲ ವಸ್ತುಗಳ ಇದ್ದಲ್ಲಿ ತರಿಸುವಿ ಅಲ್ಲ ಕುಲಗೆಟ್ಟವರ ಸತ್ಕುಲಕ್ಕೆ ಸೇರಿಸುವಿ ಹೊಲೆಯಾರಾದರೂ ತಂದು ಒಳಗೆ ಸೇರಿಸುವೆ ಹಣವೇ ಹಣವೇ ನಿನ್ನಯ ಗುಣ ಇನಿತು ಬಳ್ಳಿ ಬೆಲೆಯ ಶೃಂಗಾರಾಭರಣಗಳ ತರಿಸುವಿ ಶೃಂಗಾರಾಭರಣಗಳ ತರಿಸುವಿ ಮಂಗನಾದರೂ ಅನಂಗನೆಂದಿರಿಸುವಿ ಕಂಗಳಿಲ್ಲದವಗೆ ಮಗಳ ಕುಡಿಸುವಿ ಹಣವೇ ಹಣವೇ ನಿನ್ನಯ ಗುಣ ಇನಿತು ಇದು ಪ್ಲೇಟ್ನಲ್ಲಿ ಉಂಟು ಪಿ ಬಿ ಶ್ರೀನಿವಾಸ ಅಂತ ಹಾಡಿಸಿದ್ದ ಪಿ ಬಿ ಶ್ರೀನಿವಾಸ ಹಾಡಿಸಿ ಇದು ವಾದರಾಯ ಸ್ವಾಮಿಗಳ ಪದ್ಯ ಆಮೇಲೆ ಇದು ಇಲ್ಲ ನಾನು ಬರೆದ ಕೆಲವು ಪದ್ಯಗಳುಂಟು ಪೊಟ್ಟು ಪದ್ಯಗಳುಂಟು ಆದರೆ ಅವರು ಶಿಷ್ಯ ತಗೊಂಡೋಗಿ ಅದರಲ್ಲಿ ಭಾಳ ಹೆಸರು ತಗೊಂಡು ಬಂದು ನೋಡಿ ಬೇಡ ವಚನ ಬೇಡನಾಗಿಹ ವಾಲ್ಮೀಕಿ ರಾಮಾಯಣವ ಬರೆದ ಬೆಸ್ತನಾಗಿಹ ವ್ಯಾಸ ಮಹಾಭಾರತವ ಬರೆದ ಗೊಲ್ಲನಾಗಿಹ ಕೃಷ್ಣ ಗೀತೆಯ ನೊರೆದ ಕುರುಬನಾಗಿಹ ಕನಕ ತರಂಗಿಣಿಯ ಬರೆದ ಜ್ಞಾನವೆಂಬುದು ಹುಟ್ಟಿನೊಳು ಅಡಗಿಲ್ಲ ಜಗದಂಬ ಸುಜ್ಞಾನವೆಂಬುದು ಹುಟ್ಟಿನೊಳು ಅಡಗಿಲ್ಲ ವಾಸುದೇವ ಇಂಥ ಪದ್ಯಗಳು ಬಂದಿದ್ದೀನಿ ವಾಸುದೇವ ಅಂತ ಅವರ ಅಂಕಿತ. ಇದನ್ನು ಎಲ್ಲರೂ ಆಡಿ ತುಂಬ ದುಡ್ಡು ತಗೊಂಡು ಎಲ್ಲರೂ ರೆಕಾರ್ಡ್ ಮಾಡಬೇಕು ಕಲಿತೇವೆ ಈ ಪದ್ಯದಲ್ಲಿ ಎಲ್ಲರೂ ತಗೊಳ್ತಾರೆ ರೆಕಾರ್ಡ್ ತಗೊಳ್ತಾರೆ ನಮಗೆಲ್ಲ ಪ್ರೋಗ್ರಾಮ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಬಂದಿದೆ ಕೆಲವೆಲ್ಲ ನೋಡಿ ನೀನು ಹೇಳಿದ ಪಾಯಿಂಟ್ ಉಂಟಲ್ಲ ಇದು ಪೂರ ಹೌದು ಹೌದು ಹೌದು. ಯಾಕಂದ್ರೆ ಮಾಡರ್ನೈಸ್ ಆಗ್ತಾ ಇರುವಾಗ ಆ ಲೈನ್ ನಲ್ಲಿ ಜನ ಇಟ್ಟು ಹೋಗ್ತಾ ಇದ್ದಾರೆ, ಇವರು ಹಿಂದೆ ತಿರ್ಗಲಿಕ್ಕೆ 4 ಜನ ಸೇರಿ ಹೀಗೆ ಮಾಡಿ ಎಲ್ಲಿಗೆ ಆಗುದಿಲ್ಲ ಅದು. ನೋಡಿ ಇದು ಜಾಯಿಂಟ್ ವೀಲ್ ಆಚೆ ಒಮ್ಮೆ ತಿರುಗಿದ ಮೇಲೆ ಮತ್ತೆ ಈಚೆ ಬರುದಿಲ್ಲ. ಅನಾದ ವೈಭವಂ ಓಂಕಾರನಾದ ವೈಭವಂ ಸಾಹಿತ್ಯ ಸಂಗೀತ ನಾದನುಭೋಗಂ ಓಂಕಾರನಾದ ವೈಭವಂ ಸಕಲ ಚರಾಚರ ಸಮುದಿತ ಭಾವವು ಪಶು ಸಂಕುಲ ಶಿಶು ವಿಸರ ಸುತೋಷವು ಸಸ್ಯ ಸುಖೋದಯ ತ್ರಿಭುವನ ಲೋಕವು ಸರಿಸೃಪವಲಯ ಸುನಿದ್ರಿತ ಯೋಗವು ಓಂಕಾರ ನಾದ ವೈಭವವು ನವರಸ ಕೇಂದ್ರ ತರಂಗಿತ ನಾದವು ರಾಘಭಾವ सम्मिलित विनोदं मुक्ति हेतु जन जीवित लाभौ रागतान पल्लवी संगीतं रागतान पल्लवी संगीतं ओंकार नाद वैभवो साहित्य संगीतनादनु भोगं ओंकार नाद ವೈಭವಂ. ಇದು ನಾದ ವೈಭವದಿಂದ ಇದು ಅವರ ಲಾಂಛನಗೀತೆ ಹೇಳೋದು ಲಾಂಛನಗೀತೆ 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 ಕರೆಕ್ಟ್. ಸಂಗೀತದ ಉದ್ದೇಶ ಏನು ಅಂತ ಹೌದು ಕರೆಕ್ಟ್. ಆಮೇಲೆ ನಾವು ವಿವರಣೆ ಮಾಡಿ ಸರಿ ದ ಪ ಮರಿ ಗ ಮರಿ ಸ ಓಂಕಾರ ಪಾಮದ ವರೀರ ಸರಿ ಸ ಗರಿ ಸರಿ ಧರಿ ಸರಿ ದ ಪ ಸರಿ ದ ಪ ಮರಿ ಗ ಮರಿ ಸ ಓಂಕಾರ ಪಮ ಪದ 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 ದಿ 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 ದ ಸರಿ ಸರಿ ದಿ ಸರಿ ಗರಿ ಸರಿ ದಿ ಸರಿ ದ ಸರಿ ದ ಸರಿ ದಿ ಪದ ಪದ ದಿ ಓಂಕಾರ ನಾದ ವೈಭವ ಇದೆಲ್ಲ ಬಿಡಾಗಿದೆ ನಾವು ಅಲ್ಲ ಇಲ್ಲದೆ ನನ್ನ ಪಿಕ್ಚರ್ ನೀನು ನೋಡಲಿಲ್ಲ ನಾದಸ್ವರೂಪಿ ನಾನು ಕೊಟ್ಟ ಬೀಸಿಗೆ ಎಲ್ಲರೂ ಖುಷಿಪಟ್ಟಿದ್ದಾರೆ. ಅಷ್ಟೇ ಆಯಿತು, ಹೆಚ್ಚು ಪ್ರಚಾರ ಆಗಿದೆ ರಾಶಿ ನೋಡಿ. ಹಣೆ ಬರ ದೊಡ್ಡ 0 ದುಡ್ಡು 0 ಆದರೆ ಮನುಷ್ಯ. ಸರ್ ಇದು ಒಳ್ಳೆ ಪಾಯಿಂಟ್, ವಿಶೇಷ ಅಲ್ಲ ಅದು ಅದು ವಿಶೇಷ. ಇದು ಒಳ್ಳೆ ಪಾಯಿಂಟ್ ನೋಡಿ. ಯಾವ್ದು ಹೇಳಿ
ಹಣೆ ಬರ ಇದು 0 ಆದ್ರೂ ನಾವು ಮನುಷ್ಯರಾಗಿದ್ದೇವಲ್ಲ ಸಾಕಷ್ಟು. ಮುಖ್ಯವಾಗಿ ಬೇಕಾದ ಅದೇ ತಾನೆ. ಅದು ಎಲ್ಲ 100 ಇದ್ದವರು ಬೇಸಿಕಲಿ ಮನುಷ್ಯರಾಗೇ ಇರುವುದಿಲ್ಲ. ಕರೆಕ್ಟ್. ದುಡ್ಡು ನೋಡಿ, ಯಾರು ನೋಡಿ ಸಂತೋಷ, ಎಲ್ಲೋ ನೋಡಿ ಸಂತೋಷ ಈಗ ಬಗ್ಗೆ ಭಾಳ ಖುಷಿ ಆಯಿತು. ಸಂತೋಷ ಪಡೆಯುವುದು ಮೊದಲು ಕತೆ. ನಿಮ್ಮನ್ನು ಯಾರು ಪ್ರೀತಿ ಹಾಗೆ ಮತ್ತೊಬ್ಬರು ಪ್ರೀತಿ ಮಾಡಿ ಮುಗಿದೋಯ್ತಲ್ಲ, ಯಾರಿಗಿಲ್ಲ. ಒಬ್ಬ ನೋಡಿ ಆಗುದಿಲ್ಲ. ಈ ಪ್ಲಾಟಲ್ಲೆಲ್ಲ ಉಂಟು, ಇಲ್ಲಿ ಯಾಕೆ ಗೊತ್ತಿಲ್ಲ, ಯಾರ ಮಾಡ್ಬೋದು ಹೀಗೆ ತೆಗೆದು ಅಲ್ಲೇ ಮಾಡ್ಬೋದು. ಇರುವುದೇ ಕೋಣೆ ಒಳಗೆ, ಯಾರ ಬಂದಾಗಿ ತೋರಿಸಿದವರು. ಭಟ್ರು ಗುರುಗಳಿಗೆ ನಮಸ್ಕಾರ. ಇವತ್ತು ಕಟೀಲು ಸುತ್ತಲ ರಂಗನಾಥರಾವ್ ಅವರ ಪರವಾಗಿ ನಾನೊಂದು ಸಂದರ್ಶನಕ್ಕೆ ಬಂದಿರೋದು. ಸಂದರ್ಶನದಲ್ಲಿ ನಿಮ್ಮ ಕುರಿತಾದ ವಿಷಯ ಲೋಕಕ್ಕೆ ತಿಳಿಯಬೇಕು ಅಂತ. ಯಾಕಂತೇಳಿದ್ರೆ ಹೆಚ್ಚಿನ ಜನರಿಗೆ ಹಳಬರ ಬಗ್ಗೆ ಗೊತ್ತಿರೋದಿಲ್ಲ. ಮತ್ತು ನಾನಾಗಲಿ ನೀವಾಗಲಿ ಪತ್ರಕರ್ತರಾಗಿರೋದ್ರಿಂದ ನಾವು ನಮ್ಮ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ನಮ್ಮ ಎಥಿಕ್ಸ್ನಲ್ಲಿ ಹಾಗಿಲ್ಲ. ನಾವು ಹಿಂದೆ ಸರಿದು ಬಾಕಿ ಉಳಿದವರು ನಾವು ಯಾವ ಸಬ್ಜೆಕ್ಟ್ ಮೇಲೆ ಡೀಲ್ ಮಾಡ್ತೇವೆ ಅವರನ್ನು ಮುಂದೆ ನಿಲ್ಲಿಸಬೇಕು ಅನ್ನೋದು ನಮ್ಮ ಪತ್ರಕರ್ತರ ಎಥಿಕ್ಸು, ನೀತಿ. ಹಾಗಾಗಿ ನಾನು ನನ್ನಷ್ಟು ಹೇಳುತ್ತಿರುವುದಾಗಲಿ ನೀವು ನಿಮ್ಮಷ್ಟಕ್ಕೆ ಉದ್ಘಾಟನೆ ಮಾಡೋದಾಗಲಿ ಇಲ್ಲ, ಅದು ನೀತಿ. ಹಾಗಾಗಿ ಏನಾಗಿದೆ ಅಂದರೆ ಪತ್ರಕರ್ತರಿಗೆ ನ್ಯಾಯ ಸಲ್ಲೋದು ಬಹಳ ಕಡಿಮೆ. ಯಾಕೆ ಇನ್ನೊಬ್ರು ಯಾಕೆ ಹೇಳಬೇಕು? ಪತ್ರಕರ್ತರು ನಮ್ಮ ಬಗ್ಗೆ ಹೇಳಲಿಕ್ಕೆ ಮಾತ್ರ ಅನ್ನೋ ಧೋರಣೆ ಸಮಾಜಕ್ಕಿರ್ತದೆ. ಆ ದೃಷ್ಟಿಯಿಂದ ನಿಮ್ಮನ್ನು ಪರಿಚಯ ಮಾಡಿಕೊಳ್ಬೇಕು ಲೋಕಕ್ಕೆ ಅಂತನ್ನುವ ಒಂದು ಒಳ್ಳೆಯ ಇರಾದೆಯಿಂದ ರಂಗನಾಥರಾಯರು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಈಗ ಮುಖ್ಯವಾಗಿ ಉಡುಪಿ ವಾಸುದೇವ ಭಟ್ ಅಥವಾ ನಾದವೈಭವಂ ವಾಸುದೇವ ಭಟ್ ಅನ್ನುವ ಈ ನಾದವೈಭವಂ ಅನ್ನುವಂತಹ ಈ ವ್ಯವಸ್ಥೆಯ ಹಿಂದೆಗಡೆ ಇದ್ದ ವಾಸುದೇವ ಭಟ್ರನ್ನು ಲೋಕ ಪರಿಚಯಿಸಬೇಕು ಅಥವಾ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾನು ಕೆಲವು ನೆನಪುಗಳನ್ನು ನಿಮ್ಮ ಹತ್ರ ಕೇಳ್ತೇನೆ. ಈಗ ಆರಂಭದಲ್ಲಿ ನಿಮ್ಮ ಬಾಲ್ಯದ ಸ್ಥಿತಿಗತಿ ಏನಿತ್ತು? ಬಾಲ್ಯದ ಸ್ಥಿತಿಗತಿ ನಮ್ಮ ತಂದೆ ಪತ್ರಕರ್ತರು US ಕೊಟ್ಟಿದ್ದ. ಆಗಿನ ಕಾಲ ಪತ್ರಕರ್ತರು ಮಂಗಳೂರಲ್ಲಿ ಹುರುಳಿ ಭೀಮರಾಯರು, ಉಡುಪಿಯಲ್ಲಿ ನಮ್ಮ ತಂದೆ ಆರಂಭದ ದಿನಗಳಲ್ಲಿ ಹೆಸರು ಸೀತಾರಾಮ ಭಟ್ ಅದನ್ನು US ಭಟ್ ಅಂತೇ ಪ್ರಸಿದ್ಧಿ. US ಭಟ್ ಅಂತ ಪ್ರಸಿದ್ಧ. ಆಮೇಲೆ ಅವರು ಮೆಡ್ರಾಸ್ ಮೇಲು ಸಂಯುಕ್ತ ಕರ್ನಾಟಕಕ್ಕೆ ಪತ್ರ ಬರೀತಾ ಇದ್ದರು. ಮತ್ತು ಸ್ವಾತಂತ್ರ್ಯ ಪೂರ್ವದಿಂದಲೂ ಅವರು ಪತ್ರಕರ್ತರಾಗಿದ್ದರು. ಮೆಡ್ರಾಸ್ ಮೇಲ್ ಅನ್ನೋ ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಂಯುಕ್ತ ಕರ್ನಾಟಕದ ಪತ್ರಕರ್ತರಾಗಿದ್ದು ಅವರ ಜೀವನ ಮಾಡಿದರು. ಜೊತೆಗೆ ಹೊನ್ನೆಯ ಶೆಟ್ಟರ ನವಯುಗ ಅಂತರಗಮನ ಪತ್ರಿಕೆಯನ್ನು ಎಡಿಟ್ ಮಾಡ್ತಾಯಿದ್ರು. ಭವ್ಯಾವಣಿ ಭಟ್ರು ಅಂತ ಅವರು ತದನಂತರ ಕಾಲದಲ್ಲಿ ಅವರ ಭವ್ಯವಾಣಿಗೆ ಅವರೇ ಸಂಪಾದಕೀಯ ಮತ್ತು ಸುದ್ದಿಗಳನ್ನು ಎಲ್ಲ ಬರೀತಾರೆ. ಭವ್ಯವಾಣಿ ಅದು ಪಡುಪೇಟೆಯಲ್ಲಿತ್ತು. ಭವ್ಯವಾಣಿ ಭಟ್ರು ಭವ್ಯವಾಣಿ ಪತ್ರಿಕೆ ಅಂತ ಇತ್ತು. ತಂದೆಯ ನಂತರ ನಾನು ನಮ್ಮ ಪೂಜ್ಯ ಗುರುಗಳು ಮಂಜುನಾಥಯ್ಯನವರಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ದು 8ನೇ ವರ್ಷಕ್ಕೆ ನಾನು ನಿಮಗೆ ಅವ್ರು ಏನಾಗಬೇಕು? ನನ್ನ ತಾಯಿಯ ಸೋದರ ಭಾವ, ನನಗೆ ಅಜ್ಜನಾಗಬೇಕು. ತಾಯಿಯ ಸೋದರ ಭಾವ ಅವರು ಮೈಸೂರಿನ ಬಿಡಾರ ಕೃಷ್ಣಪ್ಪನವರ ಶಿಷ್ಯ. ಅವರ ಜೊತೆಗೆ ಚೌಡಯ್ಯ, ದೇವರಪ್ಪ, ನಾಗರತ್ನ ಮುಂದವರೆಲ್ಲ ಕಲಿತಾ ಇದ್ದರು. ಆಮೇಲೆ ಉಡುಪಿಗೆ ಮತ್ತು ಅಲ್ಲಿ ಕಲಿತಾ ಇದ್ದು ಕಡೆಗೆ ಅವರ ಅನಾರೋಗ್ಯ ದೃಷ್ಟಿಯಿಂದ ಉಡುಪಿಗೆ ಬಂದಾಗ ಮತ್ತು ಆ ಕಾಲದ ಪಲ್ವಾರ ಸ್ವಾಮಿಗಳು, ಆಮೇಲೆ ಪಲ್ವಾರ ಸ್ವಾಮಿಗಳು, ಅದಕ್ಕಿಂತ ಪೂರ್ವ ವಿಭುದೇಶರು, ಇವರೆಲ್ಲ ನೀವು ಉಡುಪಿ ಬಂದರೆ ಇಲ್ಲಿ ಉರಿದು ನೀವು ನಾವು ನಿಮ್ಮನ್ನು ಉಳಿಸಿಕೊಳ್ತೇವೆ, ಪುನಃ ನೀವು ಮೈಸೂರಿಗೆ ಹೋಗೋದು ಬೇಡ ಅಂತ. ಕಾರಣ ಅವರಿಗೆ ಉಪವಾಸ ಇತ್ತು. ಇಲ್ಲೇ ಇರಿ ವೈಜಾತಯ್ಯ ಅಂತೇಳಿ ಒತ್ತಾಯಿಸಿದ ಕಾರಣ ಉಡುಪಿಯಲ್ಲಿ ವಾಸ ಮಾಡಿದ ಕಾರಣ ಉಡುಪಿಯಲ್ಲಿ ನಮಗೆಲ್ಲ ನನ್ನಂಥ ಎಷ್ಟೋ ಮಂದಿಗೆ ಸಂಗೀತಗೆಲ್ಲ ಅವಕಾಶ ಆಯಿತು. ಅದು ನನಗೆ ಅಜ್ಜ ಆಗಿಬಿಟ್ಟು. ಹೀಗಾಗಿ ಅವರ ಮತ್ತು ಚೌಡಯ್ಯ, ದೇವೇಂದ್ರಪ್ಪ ಅವರೆಲ್ಲ ಬಂದಾಗ ನಮ್ಮ ಗುರುಗಳನ್ನು ಕಾಡ್ತಾರೆ. ಚೌಡಯ್ಯ ಅಂದರೆ ನಮ್ಮ ಪಿಟೀಲು ಚೌಡಯ್ಯ, ಪಿಟೀಲು ಚೌಡಯ್ಯ ಇವರು ಒಟ್ಟಿಗೆ ಅಭ್ಯಾಸ ಮಾಡ್ತಾರೆ. ಅವರು ಒಟ್ಟಿಗೆ ಅಭ್ಯಾಸ ಮಾಡಿ ಬಂದಾಗ ನಮ್ಮ ಗುರುಗಳ ಮನೆ ಬರ್ತಿದ್ರು, ಮಠದಿಂದ ಅವರಿಗೆ ಊಟ ಬರ್ತಿದ್ರು. ಆಗ ನಾನು ಅವರಿಗೆ ಬರ್ತಾ ಇದ್ದೆ. ದೊಡ್ಡ ಹೆಸರು, ಸಂಗೀತದಲ್ಲಿ ದೊಡ್ಡ ಹೆಸರು. ಯಾವ ಹೆಸರು ಸರ್? ದೇವೇಂದ್ರಪ್ಪ. ಅಂಬರೀಷನ ಅಜ್ಜ. ನನಗೆ ಹೇಗಾಗಬೇಕು ಮಂಜುನಾಥಯ್ಯ, ಹಾಗೆ ಇದು ಪಿಟೀಲು ಚೌಡಯ್ಯನವರು ಪಿಟೀಲು ಚೌಡಯ್ಯನವರು
ಅಂಬಿಯ ಅಜ್ಜ. ಹೌದು, ಅಂಬರೀಷ್ ಫಿಲ್ಮ್ ಸ್ಟಾರ್. ಹೌದು ಹೌದು, ಗೊತ್ತಾಯ್ತು. ಅದನ್ನು ನಮ್ಮ ಪಿಕ್ಚರ್ನ ಮಾತಾಡಿದ್ದೆ. ಓ, ನೀವು ಅವರ ಜಾತ ಅವರ ಆದರೆ ಅಂಬಿ ಮತ್ತು ನಾನು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದೇವೆ. ಅಂಬರೀಷ ಯಾವುದು ಅಂಥ ಪಿಕ್ಚರಲ್ಲಿ ಇರಲಿ, ಅದು ಮತ್ತೆ ನೋಡುವ. ಈಗ ಬಾಲ್ಯದಲ್ಲಿ ನಿಮಗೆ ಸಂಗೀತಕ್ಕೆ ಬರಬೇಕು ಅಂತ ಹೇಗೆ ಕಂಡಿತು? ಏನಿಲ್ಲ, ನಮ್ಮ ಅಜ್ಜ ಹಾಡ್ತಾಯಿದ್ರು. ನಮ್ಮ ತಾಯಿ ಆಗಾಗ ಅವರನ್ನು ನೋಡ್ಲಿಕ್ಕೆ ಹೋಗ್ತಾ ಇರುವಾಗ ಅವರು ಹಾಡೋದು ಕೇಳಿ ನಮ್ಮ ತಾಯಿ ಕೂಡ ಕೆಲ ಪದ್ಯ ಹಾಡಿದ್ರು. ನಮ್ಮ ತಾಯಿ ಶುಚಿ ಬಂದು ನನಗೆ ಹಾಡು ಉತ್ಸಾಹ ಇತ್ತು. ನಮ್ಮ ತಾಯಿ ಶುಚಿ ಸ್ವಲ್ಪ ಶಂಕರಲ್ಲವರು ಸ್ವಲ್ಪ ಗುಣಾಂತಿತ್ತು. ಅವರು ಹಾಡೆಲ್ಲ ಹಾಡ್ತಾಯಿದ್ರು. ಕಡೆಗೆ ಮನೆಯಲ್ಲಿ ತುಳಸಿ ಬರುವಾಗ ತುಳಸಿ ಬರುವಾಗ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ಲೀಲಾ ಕಲ್ಪಿತ ಜಗದಿತ ರಾಮ ಶೇಷ ಕಲ್ಪಸುಖ ನಿಂತಿತ ರಾಮ, ಈ ಹಾಡನ್ನು ಅವರು ಹಾಡಿ ಶುದ್ಧ ಬಂದು ಕಡೆಗೆ ಕೆಲವು ಪದ್ಯಗಳು ಹಾಡ್ತಾಯಿದ್ರು. ಅಲ್ಲಿ ಕಥ ಪದ್ಯಗಳು. ನಮ್ಮ ತಾಯಿ ಸಂಗೀತಗಾರಲ್ಲ, ಆಸಕ್ತಿ ಇತ್ತು. ಅವ್ರ ಜೊತೆಗೆ ನಾನು ಹಾಡ್ತಾಯಿದ್ದೆ. ಯಾವುದು ಹಾಗೆ ಹೇಗೆ ನಾವೊಂದು ಬೈರಸ ಉಟ್ಕೊಂಡು ಸಂಜೆ ಹೊತ್ತು ದೀಪಕ್ಕೆ ಹಾಡ್ತಾಯಿದ್ದೆ. ಇದು ಆಸಕ್ತಿ ಆಯಿತು. ನೋಡ ಜೊತೆಗೆ ಕಲಿಯುತ್ತೆ ಹೇಳುವಾಗ ನನಗೆ ಮೊಬೈಲ್ ಆಯಿತು. ಅಲ್ಲಿ ಹೋದೆ, ಅಲ್ಲಿ ಹೋಗಿ ಅಲ್ಲಿಂದ ಅಭ್ಯಾಸ ಮಾಡಿದೆ. ಆದರೆ ಅಲ್ಲಿ ಹೋದಾಗ ಅವರು 1 ವರ್ಷ ನನಗೇನು ಕಲಿಸಲಿಲ್ಲ. ಎಲ್ಲರನ್ನು ಕೂತ್ಕೋಸೋದು, ಎಲ್ಲರೂ ಹಾಡ್ತಾರೆ, ನಾನು ಶುಚಿ ಮತ್ತು ಬಂದವರಿಗೆ ನೀರು ಕೊಡೋದು, ಚಾಪೆ ಹಾಕೋದು, ಶುಚಿಯಾಗಿ ತಾಳ ಹಾಕೋದು ಅಷ್ಟೇ. ಪುಸ್ತಕ ತಗೊಂಡು ವಾಪಸ್ ಕೊಡೋದು. ಪುಸ್ತಕ 6-7 ತಿಂಗಳು ಏನು ಬರೆದು ಕೊಡಲಿಲ್ಲ. ಆಗ ಮನೆಯಲ್ಲಿ ನಾನು ದುಃಖಪಟ್ಟೆ. ಎಲ್ಲರಿಗೂ ಬರೆದು ಕೊಡ್ತಾರೆ, ಎಲ್ಲರೂ ಆಡ್ತಾರೆ, ನನಗೆ ಬರೀ ಶುಚಿ ಹಾಕೋದು, ಚಾಪೆ ಹಾಕೋದು, ನೀರು ಕೊಡೋದು. ಅಯ್ಯೋ, ನಾನು ದುಡ್ಡು ಕೊಡೋದಿಲ್ಲ, ಅದಕ್ಕೆ ಮಾಡ್ತಾರೆ ಅಂತ. ಅಯ್ಯೋ, ಹಾಗೆ ಮಾಡಬೇಡ, ಎಲ್ಲ ಕಲಿಸ್ತಾರೆ ಅಂತ. ಮತ್ತೊಂದು ದಿವಸದಲ್ಲಿ 8ನೇ ತಿಂಗಳು 9ನೇ ತಿಂಗಳಲ್ಲಿ ಒಂದು 4 ಸರಿಗಮಗಳನ್ನು ಬರೆದು ಕೊಟ್ಟ ದಿವಸ ಬಹಳಷ್ಟು ಆನಂದ. ನನಗೆ ಹೊತ್ತು ಬರೆದು ಕೊಟ್ಟು ಕುಣಿತಾ ಇದ್ದೆ. ನನ್ನ ಜೊತೆಗೆ ಎಷ್ಟೋ ಜನ ಸೀರಿಯಲ್ಸ್ ಎಲ್ಲ ಕಲಿತಾ ಇದ್ದರು. ನಮ್ಮ ಪರಮೇಶ್ವರ ಒಟ್ಟು ರಾಜಗೋಪಾಲಾಚಾರ್ಯ ಕೂಡ ಎಲ್ಲರ ಜೊತೆಗೆ ಕಲಿತಾ ಇದ್ರು. ರಾಜಗೋಪಾಲಾಚಾರ್ಯ ಅಲ್ಲೇ ಕಲಿತದ್ದು. ಪರಮೇಶ್ವರ ಅಲ್ಲೇ ಕಲಿತದ್ದು. ಪುತ್ರಾಯರು ಒಬ್ಬರದು, ಅವರು ಅಲ್ಲೇ ಕಲಿತು. ಆ ಕಾಲದಲ್ಲಿ ಅವರು ಯಾವುದು ಸಿಲೋರಿಗೆ ಹೋಗಿ ಪ್ರಯೋಗ ಕೊಟ್ಟಿದ್ದಾರೆ. ನಮ್ಮ ಉಡುಪಿಯಲ್ಲಿ ಅಜ್ಜನ ಕಲಿತು ತುಂಬ ಮಂದಿ, ಆದರೆ ಕೆಲವರು ಹೆಸರೇ ಹೇಳಿಲ್ಲ ಅವರು. ಅದು ನನ್ನ ಮನಸ್ಸಿಗೆ ತುಂಬ ಉಂಟು. ಸರಸ್ವತಿ ರಾಜವಾಡವಾಯಿ ಅವರು ಕೂಡ ಕಲಿತು ನಮ್ಮ ಗುರುಗಳಲ್ಲಿ. ಅಂದರೆ ನೀವು ಪ್ರಾರಂಭದಲ್ಲಿ ಹೋದ ಕೂಡಲೇ ನಿಮ್ಗೆ ಹೇಳಿಕೊಟ್ಟದಲ್ಲ, ಇಡೀ 7-8 ತಿಂಗಳು ಆ ಇಡೀ ಪರಿಸರ, ಆ ಸಂಸ್ಕಾರ ನಿಮಗೆ ಸಿಗಬೇಕು ಮತ್ತು ಬಹಳ ಒಂದು ಉತ್ತಮ ಆಯೋಜನೆ ಇರುವಂತಹ ಟೀಚಿಂಗ್ ಅದು. ಕರೆಕ್ಟ್. ಆಮೇಲೆ ಅವರು ತಾಳ್ಮೆ ಪರೀಕ್ಷೆ ಮಾಡಿದರೆ ಅಷ್ಟು ಕರೆಕ್ಟಾಗಿ ಹೋಗಬೇಕು. ಒಂದು ದಿವಸ ನಾನು ಬರುವಾಗ, ಗಡಿಬಿಯಲ್ಲಿ ಬರುವಾಗ ನನ್ನ ಶರ್ಟಲ್ಲಿ ಕಪ್ಪಿಟ್ಟು ಮುಖದಲ್ಲಿ ಏನೋ ಒಂದು ಕೊಳೆ ಇತ್ತು. ಹಾಗೆ ಶಾಲೆಯಿಂದ ಬರೋದು. ಆಗ ಅವರು ಇದ್ದು, ಈಗ ನೋಡು ಕನ್ನಡಿ ನೋಡಿ ಎಂಥದ್ದು ಜಾಸ್ತಿ ಬರುವಾಗ ಈ ಥರ ಬರೋದು, ಕರೆಕ್ಟಾಗಿ ತಲೆ ಬಾಚಬೇಕು, ಕರೆಕ್ಟಾಗಿ ಬಟ್ಟೆ ಇರಬೇಕು, ತೊಳ್ಕೊ, ಆ ಪೌಡ್ರ್ ಹಾಕೋ, ಕೂತ್ಕೊ ಅಂದರೆ ನನಗೆ ಕರೆಕ್ಟಾಗಿ ತಲೆ ಬಾರಿಸುವಂಥದ್ದು, ಪೌಡ್ರ್ ಹಾಕುವಂಥ ಅಭ್ಯಾಸ ಆಯಿತು. ಇದು ಅವರು ಕಲಿತ ಶಿಸ್ತು. ಅವರಿಗೆ ಮದುವಾಗಿರಲಿಲ್ಲ. ಎಲ್ಲ ಶಿಷ್ಯರೇ ಅವರಿಗೆ ಬೇಕಾದ ಅದನ್ನು ಪಡ್ತಾರೆ ಮಾಡಬಾರ್ದಿದ್ದು. ನಮ್ಮ ಅಜ್ಜಿಯಲ್ಲಿ ಅವರಿಗೆ ಅಡುಗೆ ಮಾಡಿ ಹಾಕ್ತಾಯಿದ್ರು. ಬದಲಾದ ಕಾಲದಲ್ಲಿ ಅವರ ತಾಯಿ ಕೂಡ ಇದ್ದರು. ಅವರು 100 ವರ್ಷ ಬದುಕಿದರು, ನನ್ನ ಅಜ್ಜನ ತಾಯಿ. ಹಾಗೆ ನನ್ನ ಅಜ್ಜಿ ಕೂಡ 116 ವರ್ಷ ಬದುಕಿದರು. ಅದು ತರಂಗದಲ್ಲಿ ಎಲ್ಲ ಪ್ರಕಟಾಗಿ ಬಂದಿದೆ. ಆಮೇಲೆ ಅಜ್ಜಿ, ನನ್ನ ಪಿಜ್ಜಿ ಸತ್ತ ನಂತರ ಅಜ್ಜಿ ಬಂದು ಅಲ್ಲಿ ಅಡುಗೆ ಮಾಡ್ತಿದ್ದರು. ಅಜ್ಜಿ ನಂತರ ಅವರು ಊರಿಗೆ ಹೋದಾಗ ಕೂಡದಾಗ ನಾನು ಹೋಗಿ ಅಡುಗೆ ಮಾಡ್ತೇನೆ. ಪರಮೇಶ್ವರ ಅಡುಗೆ ಮಾಡಿದ್ದಾರೆ, ರಾಜಗೋಪಾಲ ಮಾಡಿದ್ದಾರೆ. ಅವರು ಹೆಚ್ಚು ಅಡುಗೆ ಕೆಲಸ ಮಾಡಿ ನಾನು ಅಡುಗೆ ಮಾಡಿ ಕೆಲಸ ಮಾಡಿಕೊಂಡು ಕಲಿತಾ ಇದ್ದೆ. ನೀವು 8ನೇ ತಿಂಗಳಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಿದ್ರಿ, ಶುರು ಮಾಡಿದ್ರಿ. 8 ತಿಂಗಳ ನಂತರ. 8 ತಿಂಗಳ ನಂತರ. ಆಮೇಲೆ ಎಷ್ಟು ಸಮೇತ ಆಗಿತ್ತು ನೀವು ಅದನ್ನು ಏನೆಲ್ಲ ಕಲಿಸಿದ್ರು ಅವರು? ಅವರು ಸರಳವರ್ಸೆ, ರಾಗಗಳು, ಅಲಂಕಾರ, ಗೀತೆ, ಸ್ವರ, ಜತಿಸ್ವರ, ಸ್ವರಜಿತಿ ಇಂಥ ಪಾಠಗಳೆಲ್ಲ ಕಲಿಸ್ತಾ ಇದ್ರು. ಆರಂಭದ ಪಾಠ ಅದು ನಾನು 6 ತಿಂಗಳಲ್ಲಿ ಅದನ್ನೆಲ್ಲ ಪೂರ ಕಲಿತು ಬಿಟ್ಟೆ. ನಾನು ಅವನು ಬೇಕಷ್ಟು ಕೇಳಿದೆ. ಮುಂದೆ ನನ್ನ ಕಲಿಕೆ ಭಾಳ ಸುಲಭವಾಗಿ. ನನ್ನ ನಂತರ ನನಗಿಂತ ಮುಂಚೆ 2-3 ವರ್ಷ ಸೇರಿದವರು ಅವರು ಕಲಿತಾಯಿದ್ರು. ಕಡೆಗೆ ಅವರು ಹೇಳಿದ್ರು, ಒಂದು ಪರೀಕ್ಷೆ ಕೂತ್ಕೊಂಡು ಅಂತ ತಗೊಂಡು ಕೂತ್ಕೊಳ್ಬೇಡು ಅಂತ. ಸರಿ ಕೂತೆ. ನಾನು 3 ವರ್ಷ ಜೂನಿಯರ್, ಅವರು 3 ವರ್ಷ ಸೀನಿಯರ್ ಆಗಿದ್ದವರು. ಪರೀಕ್ಷೆ ಕೂತಾಗ ಅವರೆಲ್ಲ ಸೆಕೆಂಡ್ ಕ್ಲಾಸಲ್ಲಿ ಪಾಸು, ನಾನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿ. ಒಂದೇ ಗುರು. ನಾನು ಸಂಗೀತದ ಏನು ಕಲ್ತಿದ್ದು ಕೂಡ ಮಂಜುನಾಥ ಒಬ್ಬರೇ, ಅವರಿಲ್ಲೇ ಕಲ್ತದ್ದು. ಈಗ ನೀವು ಪರೀಕ್ಷೆ ಕಟ್ಟಬೇಕಾದ್ರೆ ಮೊದಲು ಎಷ್ಟು ಸಮಯ ಕಲ್ತ್ರಿ ನೀವು? ಈಗ ಪರೀಕ್ಷೆ ಕಲಿಯುವಾಗ ನಾನು ಕೇವಲ 3 ವರ್ಷ ಕಲ್ತದ್ದು. 3 ವರ್ಷ ಕಲ್ತದ್ದು. 3 ವರ್ಷ ಕಲ್ತದ್ದು. ಅದು ಜೂನಿಯರ್ ಫಸ್ಟ್ ಬಂದೆ. ಆ ನಂತರದ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಬಂತು. ಆ ನಂತರ ಮತ್ತೊಂದು ಟ್ರೈನಿಂಗ್ ಪೀರಿಯಡ್ ಆಗಿ PhD ಗ್ರೇಡ್ ಟ್ರೈನಿಂಗ್ ಆಯಿತು. ಅದನ್ನು ಕೂಡ ನಾನು ಫಸ್ಟ್ ಬಂದೆ.
ನಾನು ರಾಜಗೋಪಾಲಾಚಾರ್ಯರು ರಾಜಗೋಪಾಲಾಚಾರ್ಯರು ಬಂದಿದೆ MA ಮಾಡಿ ಕಾಲೇಜ್ ಸೇರಿದರು, ಪದವಿ ಕೊಟ್ಟರು. ನಾವು ಆಮೇಲೆ ಸುಂದರಾಚಾರ್ಯ ಅಂತ ಒಳ್ಳೆಯ ನಾಯಕ, ನಾಟಕ ಕಲಾವಿದ. ಹೌದು, ಅಲ್ಲ ಮೃದಂಗ ಕಲಾವಿದ, ವೋಕಲ್ ಕಲಾವಿದ ಸುಂದರಾಚಾರ್ಯರು. ಅವರಿಗೆ ಮದುವೆಯಾಗಿ ನಾಟಕದಲ್ಲಿ ಒಂದೊಂದು ಸಣ್ಣ ಸಣ್ಣ ಪಾಠ ಮಾಡಿದ್ದಾರೆ. ಅವರ ಜೊತೆಗೆ ನಾನು ಪಾಸಾದವರು. ನನ್ನ ಜೊತೆಗೆ 13 ಮಂದಿ ಪ್ರಶಸ್ತಿ ಕೂತಾಗ ನಾವು ಪಾಸಾದ್ದು ಕೇವಲ 6 ಮಂದಿಯಲ್ಲಿ ನಾನು. ನನ್ನ ಅಜ್ಜಿಗೆ ಭಾಳ ಖುಷಿಯಾಗಿರಲಿ. ಈ ಸಂಗೀತ ಜೊತೆಗೆ ಶಾಲಾ ವಿದ್ಯಾಭ್ಯಾಸ ಹೇಗಾಯಿತು? ಶಾಲಾ ವಿದ್ಯಾಭ್ಯಾಸ ಪಾಸಾಗುವುದಷ್ಟೇ ಭಾಳ ಸಿಗ್ತಿತ್ತು. ನನಗೆ ಬಾಹ್ಯ ಚಟುವಟಿಕೆಗಳು ಜಾಸ್ತಿ ಆಯಿತು. ಆ ಕಾಲದಲ್ಲಿ ನಾನು ಆಧುನಿಕ ನಾಟ್ಯ ಸಂಘ ಅಂತ ಹೇಳ್ಕೊಂಡು ಮಾಡಿ ಶಾಲೆಯಲ್ಲಿ ಇರುವಾಗಲೇ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ಅದಾಗೆ ಟಿಕೆಟ್ ಡ್ರಾಮ. ಆ ಕಾಲದಲ್ಲಿ ನನಗೆ ಕಮ್ಮಿ ಒಂದು 500,000 ರೂಪಾಯಿ ಕಲೆಕ್ಷನ್ ಆಗ್ತಿತ್ತು. ನಾನು ಟಿಕೆಟ್ ಮಾಡಲಿಕ್ಕೆ ಹೋಗುದೆ ಆಧುನಿಕ ನಾಟ್ಯ ಸಂಘ ಅಂತ. ಅದರಲ್ಲಿ ಇದು ಕೂಡ ಜೀವನ, ಅವಳ ಆತ್ಮಕಥೆ, ಈ ನಾಟಕಗಳನ್ನು ನಾನು ಆಡಿದೆ. ಅದು ಅದರ ಇದೇನು ಅಂದರೆ ಅದರ ಕಥೆ ಭಾಳ ಸ್ವಾರಸ್ಯ. ಅವಳ ಆತ್ಮಕಥೆಯಲ್ಲಿ ಹೆಣ್ಣೊಬ್ಬಳ ಆತ್ಮಕಥೆಯನ್ನು ಅವಳು ಹೇಳ್ತಾಳೆ. ಸಾಮಾಜಿಕ ನಾಟಕ, ಎರಡೂ ಸಾಮಾಜಿಕ ನಾಟಕ. ಮತ್ತೊಂದು ಮಾಸ್ಟರ್ ಬಲ್ಲ ಅನ್ನುವ ನಾಟಕದ ಇದು ನಾನೇ ಬರೆದ ನಾಟಕ. ಯಾಕೆಂದರೆ ಹಿರಿಯರ ನಾಟಕವನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿ ಎಲ್ಲ ಪಬ್ಲಿಕ್ಕನ್ನು ಎಚ್ಚರಿಸುವಂಥ ಮಾತುಗಳಿಂದ ಮಾತಿನ ದೊಡ್ಡ ಜನ ಎಲ್ಲರಿಗೂ ಹೇಳ್ತಾರೆ, ಯಾಕೆಲ್ಲ ಹೀಗೆ ಆ ಬಗ್ಗೆ ಮತ್ತೆ ಹೇಳ. ಈಗ ಶಾಲಾ ವಿದ್ಯಾಭ್ಯಾಸ ಎಲ್ಲಿವರೆಗೆ ಬಂತು, ಹೇಗಾಯಿತು? ಶಾಲಾ ವಿದ್ಯಾಭ್ಯಾಸ ನಾನು ನೆನಪೆ ಮಾಡಬೇಕು. ನಾನು ಶಾಲಾ ವಿದ್ಯಾಭ್ಯಾಸದಲ್ಲಿ ನನ್ನ ನಾಟಕ ಚಟುವಟಿಕೆಗಳು ಜಾಸ್ತಿಯಾಗಿ 1 ವರ್ಷ ನನ್ನನ್ನು ಕೂತ್ಕೊಳಿಸಿದರು. ಹಾಗಾಗಿ ನನಗೆ ತುಂಬ ಜನ ನನ್ನ ಜೂನಿಯರ್ನ ಪರಿಚಯಗಳು 1 ವರ್ಷ ಕಮ್ಮಿ. ಅದರಲ್ಲಿ VS ಆಚಾರ್ಯ ಕ್ಲಾಸಲ್ಲಿದ್ದೆ. ನನ್ನ ನಾಟಕ ಗೀಟಕ ಚಟುಕೆ ನೋಡಿಕೊಂಡು ಭಾಳ ಜಾಸ್ತಿ ಆಯಿತು. ನೀವು ಕಮ್ಯುನಿಸ್ಟಿಗೆ ನಾಟಕ ಸಹಾಯಕ ಕಮ್ಯುನಿಸ್ಟ್ ಪಾರ್ಟಿ ಜನಸಂಘ ಅಂತ ಮುಂಚೆ ಇತ್ತು. ಕಮ್ಯುನಿಸ್ಟ್ ಪಾರ್ಟಿಯ ದಾಸಿಯರಿಗೆ ಅಂತ ನನಗೆ ಭಾಳ ಇಷ್ಟ. ಅವರಾಗಿ ಒಂದು ಸಹಾಯಧನ ನಾಟಕ ಕೊಟ್ಟೆ ನನ್ನದೇ ಆಧುನಿಕ ನಾಟಕ. ಆ ನಂತರ ವಾಸುದೇವರು PSPಯಲ್ಲಿದ್ದರು. ಇವರೆಲ್ಲ ನನಗೆ ಸೇರಿದ್ರು. ಇವರೆಲ್ಲ ಕೂಡಿಕೊಂಡು ದೊಡ್ಡ ನಾಟಕ ಮಾಡಿ ಒಂದೇ ಸ್ಟೇಜ್ ಮೇಲೆ ಕಾಂಗ್ರೆಸ್ಸು PSP ಜನಸಂಘದಲ್ಲಿ ಕಟ್ಟು ಪ್ರೋಗ್ರಾಮ್ ಮಾಡ್ತೀವಿ. ಆ 3 ವರ್ಷ ದಿನ ಪ್ರಯಾಣ ಮನೆಲ್ಲ ಊಟ ಮಾಡಿದ್ದೆಲ್ಲ ಅಂತ ಹೇಳ್ತಾ ಇದ್ದರು. ಈಗ ನಾಟಕದಲ್ಲಿ ಇರುವಾಗ ನಾನು ಶಾಲೆಯಲ್ಲಿ ನನ್ನನ್ನು ಕೂತ್ಕೊಳಿಸಿ ನಾನು 1 ವರ್ಷ ಹಿಂದೆ ಹೋದೆ. ಹಾಗಾಗಿ ನನಗಿಂತ ಕಿರಿಯರು ಕೂಡ ಬಂದರು. ಈಗ ನಾನು ಕ್ಲಾಸ್ಮೇಟ್ ಇರುವಾಗ ಅವರೆಲ್ಲ ಅದಕ್ಕಿಂತ 1 ವರ್ಷ ಸಣ್ಣವರು. ಆಮೇಲೆ ಮಧುಕರ ಕಾಮತ್ ಆವರರು, ನಾವು ಭಾಳ ಬಿಟ್ಟರು, ಅವರು ನನ್ನ ಕ್ಲಾಸ್ಮೇಟ್. ಇದೆಲ್ಲ ನಡೀತಾರೆ. ಟೀಚರ್ಸ್ ಯಾರಿದ್ರು? ನನಗೆ ಟೀಚರ್ಸು ಮುಖ್ಯವಾಗಿ ಪುತ್ತೂರು ಪುಟ್ಟಣ್ಣ ಶೆಟ್ಟಿ, ಆಮೇಲೆ ತೇಜಪ್ಪ ಶೆಟ್ಟಿ, ಬಸಪ್ಪ ಶೆಟ್ಟಿ. ಆನಂತರ ಕಡೆಗೆ ಅನಂತಕೃಷ್ಣ ಸಾಬ್ರು ಹೆಡ್ ಮಾಸ್ಟರ್ ಆಗಿತ್ತು. ಆಮೇಲೆ ರಾಕಿ ಫೆರ್ನಾಂಡಸ್ 6ನೇಲಿರುವ ಇದು ಮತ್ತು ರಿಟೈರ್ಡ್ ಆದರು. ಆಮೇಲೆ ಮಂಜುನಾಥ ಮಧ್ಯಸ್ಥರು ಅಂತ ಅವರು ನನಗೆ ಮ್ಯಾಥ್ಸ್ ಕಲಿಸಿದ್ರು. ಜಗನ್ನಿವಾಸ ರಾಯರು ಅನ್ನೋರು ಇಂಗ್ಲೀಷ್ ಕಲಿಸ್ತಾಯಿದ್ರು. ಸುಬ್ರಾಯರು ಅನ್ನೋರು ಲೆಕ್ಕ ಕಲಿಸ್ತಾಯಿದ್ರು. ಮತ್ತು ಇದು 8ನೇ ಕ್ಲಾಸ್ ಮಾಡಿ 9ನೇ ಬೇರೆಯವರೆಲ್ಲ ಪಾಠ ಮಾಡಿದರು. ನಿಮ್ಮ ಹೆಚ್ಚು ಪ್ರಭಾವ ಬೀರುವಂಥ ಮಾಸ್ಟರ್ ಯಾರು? ನನ್ನೊಂದು ಹೆಚ್ಚು ಪ್ರಭಾವ ಬೀರಿದ ಮಾಸ್ಟರ್ ಅಂದರೆ ಇಂಗ್ಲೀಷ್ ಕಲಿಸೋದು ಜಗನ್ನಿವಾಸ ರಾಯರು ಒಬ್ಬರು. ಭಾಳ ಸಜ್ಜನ, ಭಾಳ ಅವರು ನನಗೆ ಇಂಗ್ಲೀಷಲ್ಲಿ ಗ್ರಾಮರ್ ಭಾಳ ಕಷ್ಟ ಆಗ್ತಿತ್ತು. ಆಗ ಅವರು ಪಾಠ ಮಾಡೋರು ವೆರಿ ಈಸಿ ಇಂಗ್ಲೀಷ್. ಪ್ರಿಪೋಸಿಷನ್ ಅದು ಗೊತ್ತೇ ಆಗೋದಿಲ್ಲ. ಇಟ್ಸ್ ಪೊಸಿಷನ್ ಆಲ್ವೇಸ್ ಪಿರಾ, ದಟ್ಸ್ ಕಾಲ್ಡ್ ಪ್ರಿಪೋಸಿಷನ್. ಇದೇ ರೀತಿಯ ಜೋಕ್ರಲ್ಲಿ ಅವರು ಪಾಠ ಮಾಡ್ತಾಯಿದ್ರು. ಮನ್ಯಾತ ಮಧ್ಯಸ್ಥರು, ಅಯ್ಯೋ ಅದು ಲೆಕ್ಕ ಇಷ್ಟ, 8 + 8 ಪ್ಲಸ್ ಇಲ್ಲಿ ಕಡೆ ಇಷ್ಟ, ಎಂಥದ್ದು ಬರೀ ಲೆಕ್ಕ ಅಲ್ವಾ 10 ಸಂಖ್ಯೆಗಳಿಗೆ. ಈ ಥರ ಹಾಸ್ಯದಲ್ಲಿ ಅವರು ಪಾಠ ಮಾಡ್ತಾಯಿದ್ರು. ಅವರು ಪುತ್ತೂರು ಪುಟ್ಟೂರು ಶೆಟ್ಟರು, ಜಗನ್ನಿವಾಸ ರಾವ್, ಆನಂತರ ಅನಂತಕೃಷ್ಣ ಸಾಬಗರು, ಇವರೆಲ್ಲ ನನ್ನ ವಿದ್ಯಾಸ ಮೇಲೆ ಪರಿಣಾಮ ಬೀಳಿದರು. ಪುತ್ತೂರು ಪುಟ್ಟಣ್ಣ ಶೆಟ್ಟರು ಅವರು ಹೇಳುತ್ತಾರೆ, SSLC ಇದ್ದು ಒಂದು 10 ಕನ್ನಡ ವಾಕ್ಯ ಬರೀಲಿಕ್ಕೆ ಕಲಿಯಬೇಕು. SSLC ಪಾಸಾದ ನಿಮಗೆ ಒಂದು 10 ತಪ್ಪಿಲ್ಲದೆ ವಾಕ್ಯಗಳು ಬರಲಿಕ್ಕೆ ಸಾಧ್ಯ ಉಂಟಾ? ಹಾಗಿದ್ದಾಗ ನೀವು ಕನ್ನಡದಲ್ಲಿ ಪಾಸ. ಪುತ್ತೂರು ನನ್ನ ಕ್ಲಾಸಲ್ಲಿ 42 ವಿದ್ಯಾರ್ಥಿಗಳಿದ್ದು ಕನ್ನಡದಲ್ಲಿ ಪಾಸಾಗುವುದು ನಾವು ಒಂದು 12 ಜನ ಮಾತ್ರ. ಆ 12 ಜನರಲ್ಲಿ ನಾನು ಒಬ್ಬ. ಸಂತೋಷ. ಯಾಕೆಂದರೆ ನನಗೊಂದು 53, 54 ಎಷ್ಟೇ ಸಿಗ್ತಾ ಇದೆ. ಅದು 53 ಭಾಳ ದೊಡ್ಡ ಮಾರ್ಕ್ ಅದು. ಆ ಕಾಲದಲ್ಲಿ ಮತ್ತು ಉಳಿದ ಎಲ್ಲರೂ ಇಂಗ್ಲೀಷಲ್ಲಿ ಎಲ್ಲ 80, 90 ಲೆಕ್ಕದಲ್ಲಿ ಪಾಸ್ ಆಗೋದು. ಕನ್ನಡದಲ್ಲಿ ಪಾಸ್ ಆಗುವವರಲ್ಲಿ 13 ಮಂದಿ ನಾನೊಬ್ಬಾಗಲಿ. ಪುಟ್ಟೂರು ಶೆಟ್ಟಿಗೆ ನನ್ನ ಮೇಲೆ ಭಾಳ ಪ್ರೀತಿ. ಮುಂದೆ ಅವರ ಮಕ್ಕಳಿಗೂ ನಾನು ಹೈಸ್ಕೂಲಲ್ಲಿ ಪಾಠ ಮಾಡಿ ನನಗೆ ಭಾಳ ಪ್ರೀತಿ. ಅವರ ವ್ಯಾಕರಣ ಆಗಲಿ ಎಲ್ಲ. ನೀವು ಮನೆಯಲ್ಲಿ
ಎಷ್ಟು ಮಕ್ಕಳು ನಿಮ್ಮ ತಂದೆಗೆ? ಎಷ್ಟು ಮಕ್ಕಳು? ನನ್ನ ತಂದೆಗೆ 4 ಜನ ಮಕ್ಕಳು, 3 ಜನ ನಾವು ಗಂಡು ಮಕ್ಕಳು, ಒಬ್ಬರು ಹೆಣ್ಣು ಮಕ್ಕಳು. ಅವರು ಮದುವೆಯಾಗಿ ನಾಚಿಕಿದ್ದಾರೆ. ತನ್ನ 15 ವರ್ಷದಲ್ಲಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅವರು ಸೈನ್ಸ್ ಪಾಸ್ ಆಗಿದ್ದಾರೆ. ನಮ್ಮ ಗುರುಗಳಲ್ಲಿ ಸಂಗೀತ ಅಭ್ಯಾಸ ಮಾಡಿ ಒಳ್ಳೆ ಆಡ್ತಾರೆ. ಈಗ ನಿಮಗೆ ಈ ವಿದ್ಯಾಭ್ಯಾಸ ಆದ ಕೂಡಲೇ ಮನೆಯನ್ನು ಆಧರಿಸುವಂಥ ಅವಶ್ಯಕತೆ ಏನಾದರೂ ಬಂದಿದೆ? ಬಂತು. ಅದೇ ಹಾಗಾಗಿ ನಾನು ಕೆಟ್ಟೆ. ನಾನು ವಿದ್ಯಾಭ್ಯಾಸ ಆಗಿ ಕೂಡಲೇ ನನಗೆ ಜಾಬ್ ಆಯಿತು. ಬೆತರಿ ಇನ್ಸ್ಟಿಟ್ಯೂಷನ್ ಕರೆದು ನನಗೆ ಫಸ್ಟ್ ನನ್ನ ಇಂಟರ್ವ್ಯೂ ಮಾಡಿ 14 ಜನ ನಾವು ಹೋಗಿತ್ತು ಆ ಇಂಟರ್ವ್ಯೂಗೆ. ನನಗೆ ಸಿಗಲಿಕ್ಕಿಲ್ಲ. ಮತ್ತು ಆಗ ನಾನು 18-19 ವರ್ಷ ಆಗ್ತದಷ್ಟೇ. ಅದು ಕಾನ್ವೆಂಟು ನಾನು ಹೋದಾಗ ಇಂಟರ್ವ್ಯೂ ಎಲ್ಲ ಕೂತೆ. ಅದರಲ್ಲಿ ನಮ್ಮ ಮಾಧವ ಭಟ್ರು ಮೈಸೂರಿಂದ ಬೆಂಗಳೂರಿಂದ ಎಲ್ಲ ಬಂದಿದ್ದು ಇಂಟರ್ವ್ಯೂದಲ್ಲಿ ನನ್ನ ನೋಡಿದ್ರು. ಯಾಕೆ ಬಂದು ಇಂಟರ್ವ್ಯೂ ಬಂದು ಇದು ಹುಡುಗಿರಿ ನಿಮಗೆಲ್ಲ ಕೊಡಲಿಕ್ಕೆ ಮದುವಾಗಿದೆ? ಇಲ್ಲ, ಸಿಕ್ಕುವುದಿಲ್ಲ ಅಂತ ಆಗಲಿ ಆಯಿತು. ಇಂಟರ್ವ್ಯೂ ಆಯಿತು, ಎಲ್ಲ ಕ್ವಶನ್ ಆಯಿತು. ಕಡೆಗೆ ಅಪಾಯಿಂಟ್ಮೆಂಟ್ ಆಗಿದೆ ನನಗೆ. ಇದು ಭಾಳ ಆಶ್ಚರ್ಯ. ಎಲ್ಲರೂ ನಿಮಗೆ ಅಪಾಯಿಂಟ್ಮೆಂಟ್ ಆಗುವುದಿಲ್ಲ ಅಂದರೆ ಅಲ್ಲಿ ಬೆತರಲ್ಲಿ ಸಿಸ್ಟರ್ ಎಗ್ನೆಲ್ಲ ನೋಡುವಾಗಲೇ ಅವರನ್ನು ಎಲ್ಲರೂ ಆ ರೀತಿ ಗಂಭೀರದು ಜಸ್ಟ್ ಬಂದು ಎಲ್ಲಿಂದ ಬಂದು ಉಡುಪಿ. Do you know the dance? No, I don't know. I have not practiced, but I know the fundamental dance in music. Little. ಮತ್ತು ಅವ್ರಿಗೆ ಮತ್ತೆ ಅದೇ 2-3 ಪ್ರಶ್ನೆ ಕೇಳಿದ್ರು. ಫಸ್ಟ್ ಆಫ್ ಆಲ್ ಕ್ಯಾಟಗರಿಗೆ ಕ್ಲಾಸ್ ಯಾವ ಕ್ಲಾಸ್ನಲ್ಲಿ ಡೆಫಿನೆಟ್ ಸ್ಟ್ರಿಕ್ಟ್ ಆಗಿರಬೇಕು. ಇಲ್ಲಿ ಗರ್ಲ್ಸ್ ಎಲ್ಲ ಭಾಳ ಜೋರಿದ್ದಾರೆ. ಯು ಶುಡ್ ನಾಟ್ ಯಾವುದೂ ಇದು ಕೊಡ್ಬಾರ್ದು. ಆಯಿತು ಅಂತ ಹೇಳಿದೆ. ಅಲ್ಲೆಲ್ಲ ಹೇಳಿಕೊಂಡು 13 ಮಂದಿಗೆ ಇಂಟ್ರಿ ಹೋಗಿ 9 ಮಂದಿ ಬಂದಿದೆ. 9 ಮಂದಿ ನನಗೆ ಸೆಲೆಕ್ಟ್ ಆದ. ಅದು ನನಗೆ 57ರಲ್ಲಿ ಜೂನಲ್ಲಿ ಸೆಲೆಕ್ಟ್ ಆಗಿದೆ. 1957. ಅದೊಂದು ಭಾಳ ಆಸೆ. ಆಮೇಲೆ ಹೇಗೆ ನನ್ನ ಸೆಲೆಕ್ಟ್ ಮಾಡಿ ಬೇರೆಯವರು ಯಾರು ಸೆಲೆಕ್ಟ್ ಮಾಡಿದೆ ಅವರ 3 ಇನ್ಸ್ಟಿಟ್ಯೂಷನ್ಗೆ ನನ್ನನ್ನು ಕಳಿಸಿದ್ರು. ಈಗ ಸೋಮವಾರ ಒಂದು ದಿವಸ, ಮಂಗಳವಾರ ಕಿನ್ನಿಗೋಡಿ, ಸೋಮವಾರ ಮುಲ್ಕಿ ಬೆಡ್ಲಿಂಗ್ ಟೆಕ್ನಿಕ್ಸ್ಗಳು, ಗುರುವಾರ ಯಾವುದು ಮತ್ತೊಂದು ಸ್ಕೂಲ್ ಇದು ವಿಜಯ್. ನನಗೆ 3.5 ವರ್ಷ ಸಂಬಳ, ಅರ್ಧ ಪೇ. ನಾನು ಸೋಮವಾರ ಹೊರಟು ಹೋದರೆ ಗುರುವಾರ ಸಂಜೆ ಮನೆಗೆ ಬರ್ತಿದ್ದೆ. ಬಾಕಿ ಹೊತ್ತು ಅಷ್ಟೆಲ್ಲ ನಮ್ಮಲ್ಲಿ ತಂದೆ ತೀರ್ಕೊಂಡ್ಬಿಟ್ರು. ತಂದೆ ತೀರ್ಕೊಂಡ್ಬಿಟ್ಟು ಮೇಲೆ ಮನೆ ಜವಾಬ್ದಾರಿಗೆ ಬಂತು. ತಂದೆ ಮತ್ತು ದೊಡ್ಡಪ್ಪ ಇಬ್ಬರು ಅಣ್ಣಂದಿದ್ರು. ಅವರೆಲ್ಲ ವಿದ್ಯಾಭ್ಯಾಸ ಹೋಟೆಲ್ ಉದ್ಯಮದಲ್ಲಿದ್ದರು. ಆಮೇಲೆ ತಂದೆ ತೀರ್ಕೊಂಡಂತೆ ಮತ್ತು ಕಡೆಗೆ ಎಲ್ಲ ಬದಲಾಯಿತು. ನನಗೆ ಶಾಲೆಗೆ ಹೋಗುವಂಥದ್ದು ಕಷ್ಟ ಆಯಿತು. ಆಮೇಲೆ ಕೂಗಲೇ ಇದ್ದರೆ ಅದು 3 ಕಡೆಗೆ ಹೋಗಿ ಬರಬೇಕು. ತಂದೆಗೆ ಎಷ್ಟು ವರ್ಷ? ತಂದೆಗೆ 61 ವರ್ಷ. 61 ಆಗ ನನಗೆ 19 ಆಯಿತು. ಅಂದರೆ ಆ ಕಾಲದಲ್ಲಿ ಸರಾಸರಿ ವಯೋಮಾನ ಕೆಳಗಿತ್ತು. 50-60 ಹೋಗ್ತದೆ. 50-60ರಲ್ಲಿ ಅಂದರೆ 30, ಸರಾಸರಿ 30 ಇದ್ದದ್ದು. ಅದರಲ್ಲಿ 40, 50, 60 ಹೀಗೆ ಹೌದು ವೇರಿಯೇಷನ್ ಆಗ್ತಿತ್ತು. ಹೌದು. ಆಮೇಲೆ ಇದು ಇದಾಯಿತು. ಮತ್ತು 3 ಸ್ಕೂಲಲ್ಲಿ ನಾನು ಪಾಠ ಮಾಡ್ತಾಯಿದ್ದೆ. 3 ಹೈಸ್ಕೂಲ್. ನನಗೆ ಒಳ್ಳೆ ಸಂಬಳ ಸಿಕ್ತು. ಆಮೇಲೆ ತಂದೆ ಹೋದ್ಮೇಲೆ ಕೌಲಗಿ ಶೇಷಾಚಾರ್ಯರು, ಪೇಜಾ ಸ್ವಾಮಿಗಳು, ಪರಿವಾರ ಸ್ವಾಮಿಗಳು, ಅದ್ಭಾ ಸ್ವಾಮಿಗಳು ಎಲ್ಲ ಇತ್ತು. ಸೀತಾಪಟ್ರ ಮಗ ಒಬ್ಬರು ಇದ್ದಾರೆ, ಅವರು ಚುರುಕಿದ್ದಾರೆ. ಅವರಿಗೆ ನೀವು ಪತ್ರ ಕರ್ತಾರೆ ಜಾಬ್ ಕೊಡಬೇಕು ಅಂತ ಸಂಯುಕ್ತ ಕರ್ನಾಟಕದ ಹಾರ ಪುರೋಹಿತರಿಗೆ ಬರೋದು, ರಂಗನಾಥ ದಿವಕರಿಗೆ ಬರೋದು. ಆ ಕಾಲದಲ್ಲಿ ನೀವೇ ಮಾಡಬೇಕು. ನಾನು ತಂದೆ ಅಸೌಖ್ಯ ಆದಾಗ ನಾನು ರಿಪೋರ್ಟ್ಗೆ ಒಟ್ಟಿಗೆ ಹೋಗ್ತಿದ್ದೆ. ಎಲ್ಲ ಐಡಿಯಾ ಹೇಳ್ತಾಯಿದ್ದೆ. ದೊಡ್ಡ ನಾನು ಯಾವ ಎಕ್ಸಾಮನ್ನು ಪಾಸ್ ಆಗದೆ ನಾನು ಜರ್ನಲಿಸ್ಟ್ ಆದರು. ಜರ್ನಲಿಸ್ಟ್ ಕೋರ್ಸ್ ಉಂಟಾಗ ಯಾವ ಎಕ್ಸಾಮು ಇಲ್ಲದೆ ನಾನೆಲ್ಲ ನಮ್ಮ ತಂದೆಯ ಮಾರ್ಗದರ್ಶನ ನಾನು ಮೊದಲು ರಿಪೋರ್ಟ್ ಆಗಿ ಸೇರಿಸಿಕೊಂಡೆ. ಇದಕ್ಕೆ ಕಾರಣಕರ್ತರು ಯಾರು? ಆಗಿನ ಕಾಲದ ಸ್ವಾಮೀಜಿಗಳು, ಕೌಲಗಿ ಶೇಷೇಶ್ವರ ಸಂಸ್ಕೃತ ಕಾಲೇಜ್ ಪ್ರಿನ್ಸಿಪಾಲ್. ಅವರು ಎನ್.ಎಸ್.ಆರ್ ಆಗಿದ್ದವರು ಉಡುಪಿ ಸಂಸ್ಕೃತ ಕಾಲೇಜಲ್ಲಿ ಬಂದು ಪ್ರಿನ್ಸಿಪಾಲ್ ಆದರು. ನನ್ನ ತಂದೆಗೆ ಅವರಿಗೆ ಭಾಳ ಉತ್ಸಾಹ. ಅವರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು. ಅವರೆಲ್ಲ ಬಂದು ರೆಕಮೆಂಡ್ ಮಾಡಿ ರಂಗನಾಥ ದಿವಸ ನನಗೆ ಅಪಾಯಿಂಟ್ಮೆಂಟ್ ಕಳಿಸಿದ್ರು. ಆ ಕಾಲದಲ್ಲಿ ಏನಿದೆ, ಆ ಕಾಲದಲ್ಲಿ ದೊಡ್ಡ ಸಂಬಳ 75 ರೂಪಾಯಿ. ನಾನು ಪಾರ್ಟ್ ಟೈಮ್ ಕರೆಸ್ಪಾಂಡೆಂಟ್, ಫುಲ್ ಟೈಮ್ ಪಾರ್ಟ್. ಹಾಗೆ ಪ್ರಭಾತವು ರಾಷ್ಟ್ರಕ್ಕೆ ಇದು ರಾಷ್ಟ್ರಬಂಧು ಅಂತ KR ಆಚಾರ್ಯ ಫೆಡರಲ್ ಸಂಸದ ಅವರ ರಾಷ್ಟ್ರಬಂಧುಗೂ ನಾನು ವಾರ ಬರೀತಿದ್ದೆ. ಆಮೇಲೆ ಮತ್ತು ಪ್ರಕಾಶಕ್ಕೂ ಬರೀತಾ ಇದ್ದೆ. ಆಮೇಲೆ ಭವ್ಯಾಡಿ ಭಟ್ಟಿಗೂ ನಾನು ನ್ಯೂಸ್ ಕೊಡ್ತಾ ಇದ್ದೆ. ಸಂಯುಕ್ತ ಕರ್ನಾಟಕಕ್ಕೂ ಬರ್ತದೆ. ಹೀಗೆ 4-6 ಪಾಠಕ್ಕೆ ಮಾಡಲು
ಒಂದು ಆ ಕಾಲದಲ್ಲಿ ಆ ಕಾಲದಲ್ಲಿ ನನಗೆ 1500 ರೂಪಾಯಿ 400 450 ರೂಪಾಯಿ ಪತ್ರಿಕೆಯೇ ಬಂತು. ನನಗೆ ಶಾಲೆಯಲ್ಲಿ ಸಂಬಳ ಇದ್ದದ್ದು ಕೇವಲ 100. ಅಂದ್ರೆ ಪಾರ್ಟ್ ಟೈಮ್ ಮಾಡ್ತಾ ಇದ್ರು. ನಾನು ಪಾರ್ಟ್ ಟೈಮ್ ಮಾಡ್ತಾ ಇದ್ದದ್ದು. ಅದು ಅಲ್ಪ ಅಂದ್ರೆ ಪಾರ್ಟ್ ಟೈಮ್ ಪತ್ರಕರ್ತರು. ಅಲ್ಲ, ಪಾರ್ಟ್ ಟೈಮ್ ಅಂದರೆ 25 ವರ್ಷ ಹಲವಾರು ಪತ್ರಿಕೆಗೆ, ಒಂದೆರಡು ಪತ್ರಿಕೆಯಲ್ಲಿ ಅಲ್ಬಾರ್ದು. ಸ್ವಲ್ಪ ಸಮಯ ಪುಜಾವಣಿಗೆ ತೆಗೆದು ಹೋದಾಗ ಪದಾವಣಿಗೆ ನನಗೆ ಬಂತು, ನೀವೇ ಮಾಡಿದ್ದೆ. ಹೊಸದಕ್ಕೆ ನಾನು 6 ವರ್ಷ ಪತ್ರ ಮಾಡಿ ಕಡೆಗೆಲ್ಲ ಒಬ್ಬರು ಒಂದೇ ಪತ್ರ ಹೆಚ್ಚು ಮಾಡಲಿಕ್ಕೆ ಹೇಳುವಾಗ ನನ್ನ ಹೆಸರು ತಗೊಂಡು ನಾನು ಮತ್ತು 6 ವರ್ಷ ಮಾಡಿದೆ. ವಸಂತ ನಾಯಕ ಪರಿಭಾಷೆ ಗೋಮಾಸ್ಟರ್ ಅವರು ಅಂದರೆ ವಸಂತ ನಾಯಕ. ಅದು ವಸಂತ ನಾಯಕರನ್ನು ಸ್ಟೂಡೆಂಟು ಕೂಡ ಅವರು ಸಹಪಾಠಿಗಳು. ಶಾಲಾ ಜೀವನದಲ್ಲಿರುವಾಗ ನಾಟಕದಲ್ಲಿ ತುಂಬ ಆಸಕ್ತಿ ನನಗೆ. ಹಾಗಾಗಿ ನಾನೇ ನನ್ನ ಏಜಿನವರು, ನನಗಿಂತ ದೊಡ್ಡ ಏಜಿನವರೆಲ್ಲ ಕೂಡಿಕೊಂಡು ಆಧುನಿಕ ನಾಟ್ಯ ಸಂಘ ಅಂತ ಒಂದು ಕಟ್ಟಿದೆ. ಆಧುನಿಕ ನಾಟ್ಯ ಸಂಘ ಅಂತ ಕಟ್ಟಿ ಹಲವಾರು ನಾಟಕಗಳನ್ನು ಆಡಿ ಆನಂತರ ಪರೀಕ್ಷೆ ಪಾಸಾಗಿ ಆನಂತರ ಮತ್ತು ನಾನು ಪತ್ರಕರ್ತ ಆಗಿ ಮತ್ತು ಕಡೆಗೆ ಶಾಲೆ ಸೇರಿದ ನಂತರ ಮತ್ತು ನಾಟಕ ನನ್ನ ತಂದೆ ಸ್ನೇಹಿತರು, ನಾಟಕ ಅಂತ ನೀವು ಹೆಚ್ಚು ಆಡಬೇಡಿ, ನೀವು ರಿಪೋರ್ಟ್ ಮಾಡಿ ಮತ್ತು ಟೀಚ್ ಮಾಡಿ ಸಾಕು ಅಂತ ಆ ಕಾಲದ ನನ್ನ ತಂದೆ ಸ್ನೇಹಿತರು ಯಾರು ಹೊನ್ನೇಶ್ ಶೆಟ್ಟರು, ಆಮೇಲೆ ಸೀನಪ್ಪ, ಸೀನ್ ನಾಯಕ, ಆಮೇಲೆ ದಾಸೀರ್ಗವರು ಎಲ್ಲ ನನಗೆ ಅಡ್ವೈಸ್ ಮಾಡಿದರು. ಆಮೇಲೆ ಆಗ ನನಗೆ ಉತ್ಸಾಹ ಆಗಲಿಲ್ಲ. ನಾನು ನಿಮ್ಮದು ಒಳ್ಳೆಯ ನಾಟಕ ಕಂಪನಿ ಮಾಡಬೇಕು ಅಂತ ಹೇಳ್ಕೊಂಡು ವಾಸನ್ ಫೆಟಮೆನ್ಸ್ ಟ್ರೂಪ್ ಅಂತ ಒಂದು ತಯಾರು ಮಾಡಿ. ಈಗ ನಾಟಕಕ್ಕೆ ಬರಲಿಕ್ಕೆ ನಿಮ್ಗೆ ಪ್ರೇರಣೆ ಯಾವುದು? ಏನಿಲ್ಲ, ನನಗೊಂದು ವಿಚಿತ್ರ ಆಸೆ ಇತ್ತು. ನಾನು ಈ ಕಂಪನಿ ನಾಟಕ ನೋಡಿದ್ರೆ ನೀವು ಎಷ್ಟೋನ ಕಂಪನಿ, ಹಲಗೇರಿ ಕಂಪನಿ ನಾಟಕ, ಗುಬ್ಬಿ ವೀರಣ್ಣ ಕಂಪನಿ ನಾಟಕ ಎಲ್ಲ ನೋಡಿ ಇನ್ಸ್ಪಿರೇಷನ್ ಆಗಿ ನಾನು ಒಂದು ನಾಟಕ ಕಂಪನಿ ಮಾಡಬೇಕು, ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನನ್ನ ನಾಟಕದಲ್ಲಿ ವಾಸನ್ ಫೆಟಮೆನ್ಸ್ ಟ್ರೂಪ್ನ ನಾಟಕದಲ್ಲಿ ಪರದೇ ಇಲ್ಲ, ಎಲ್ಲ ಸೆಟ್ಟಿಂಗ್ ಡ್ರೀಮ್. ಆಮೇಲೆ ಡಿಮ್ಮರ್ ಲೈಟನ್ನು ಹವ್ಯಾಸಿ ಕಲಾವಿದರಾಗಿ ಉಪಯೋಗ ಮಾಡಿದ್ದು ನಾನು ಫಸ್ಟ್. ನಮ್ಮ ಒಂದು ಅಂಕದ ಪರದೆ ಸರದ ಮೇಲೆ ಮತ್ತು ನಾಟಕ ಮುಗಿದಂತೆ ಪರದೆ ಬಿಡುವಂಥ. ಈಗ ನೀವು ನಾಟಕ ಮಾಡಬೇಕಾದ್ರೆ ಒಬ್ಬ ನಟನಾಗಿ ಹೌದು, ನೀವು ತುಂಬಾ ಹೆಸರು ಪಡೆದಿರಲೇಬೇಕು. ಹೌದು. ನೋಡಿ, ಎಲ್ಲೆಲ್ಲ ನೀವು ಅದರಲ್ಲಿ ನಾಟಕ ಮಾಡಿ ಮಂಡ್ಯ, ಆಮೇಲೆ ಕಾರ್ನಾಡು ಸದಾಶಿವ ಸ್ಮಾರಕಕ್ಕೆ ನನ್ನ ನಾಟಕ ವಾಸನ್ ಫೆಟಮೆನ್ಸ್ ಟ್ರೂಪ್ನ ನಾಟಕ ಕೊಟ್ಟಿದ್ದೇನೆ. ಕಿನ್ನಿಗೋಳಿ ನಾಟಕ ಶಾಲೆಯ ಶಾಯರ್ಥ ಕೊಟ್ಟಿದ್ದೇನೆ. ನನ್ನ ನಾಟಕದಲ್ಲಿ ನಾನು ನಿರ್ದೇಶಕ, ಸಂಗೀತ ನಿರ್ದೇಶಕ, ನಾನು ಪಾಠ ಮಾಡ್ತಿದ್ದೆ. ಆದರೆ ಹಲಗೇರಿ ಕಂಪನಿ, ಬಿಗುಬಿವಣ ಕಂಪನಿ ಇದ್ದು ಕೆಲವರೆಲ್ಲ ಊರಿಗೆ ಬಂದವರು ನಮ್ಮ ತುಂಬ ಜನ. ಅದರಲ್ಲಿ ಒಬ್ಬರು ವಿ ವಿ ನಾಯ್ಕ, ಮತ್ತೊಂದು ಪರಮೇಶ್ವರ್, ದೊಡ್ಡ ಹೆಸರು ವಿ ವಿ ನಾಯ್ಕ. ಅವರೆಲ್ಲ ಮತ್ತೆಲ್ಲ ನಾಟಕ ಮಾಡಿ ಎಲ್ಲ ಸೋತಾಗಿ ಕಡೆಗೆ ಮತ್ತು ಊಟಕ್ಕೆ ಕಷ್ಟ ಆಗುವಾಗ ನಾಯಕರೇ ಅವರು ನಾನು ನಿಮ್ಮ ನಾಟಕ ಮಾಡ್ತಾರೆ, ನೀವು ಬನ್ನಿ. ಆಗ ಪುಟ್ಟಪ್ಪ ಅಂತ ಒಬ್ಬರು ಇದ್ದರು, ಅವರು ಒಳ್ಳೆಯ ಪಾತ್ರ ಮಾಡ್ತಾಯಿದ್ದವರು. ಆಮೇಲೆ ವಿ ವಿ ನಾಯ್ಕ, ಇವರೆಲ್ಲ ಕೂಡಿಕೊಂಡು ಆಮೇಲೆ ಅವರು ವಿ ವಿ ನಾಯ್ಕ ಅನ್ನೋದು ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಅದ್ಭುತ ನಟ. ಅವರು ಗದರಿಕೆ, ಅವರ ಆ್ಯಕ್ಷನ್ ಅನ್ನುವಂಥದ್ದು ಅಷ್ಟು ಚೆನ್ನಾಗಿತ್ತು. ಅಂಥವರೆಲ್ಲ ಅದೇ ಊಟ ಕಷ್ಟ. ನನಗೆ ಸ್ವಲ್ಪ ಸಂಪಾದನೆ ಇತ್ತು, ಮದುವೆ ಆಗಿರಲಿಲ್ಲ, ಪತ್ರಿಕೆ ದುಡ್ಡು ಬರ್ತಾಯಿತ್ತು. ಆನಂತರ ಮತ್ತು ಕಡೆಗೆ ನನ್ನ ಶಾಲೆ ಸಂಬಳ ಸಿಗ್ತಿತ್ತು. ಇದಾಗಿ ನಾಟಕ ಕಂಪನಿ ಮಾಡಿ ಎಲ್ಲ ಸೆಟ್ಟಿಂಗ್ ಇದ್ದಾವ. ಮನೆ ಅಂದರೆ ಮನೆ, ಉಪ್ಪರಿಂದ ಉಪ್ಪರಿಗೆ. ಒಮ್ಮೆ ಪರದೆ ತೆಗೆದರೆ ಫಸ್ಟ್ ನನ್ನ ನಾಟಕ ನಡೆದು ವಿಕ್ಟೋರಿಯಾ ಜೂಬ್ಲಿ ಕ್ಲಬ್ ಉಡುಪಿಯಲ್ಲಿ. ಅದು 68ನೇ ಪೇಜಾವರ ಸ್ವಾಮಿಗಳ ಪರ್ಯಾಯ. ಪೇಜಾವರ ಸ್ವಾಮಿಗಳು ಅಂತ ಹೇಳಿದೆ, ನಾಟ್ಯ ಮಾಡ್ತಾ ಇರ್ತಾ. ಹೌದಾ, ನೀವು ನಾಟಕ ಮಾಡ್ತೀರಾ, ಆಯ್ತು, ಭಾಳ ಸಂತೋಷ. ಮತ್ತು ಮುರುಡಿ ಕೊಟ್ಟು ಆ ಪ್ಯಾಪ್ಲೆಟ್ ಎಲ್ಲ ಪುಸ್ತಕ ಇರಬೇಕು. ಎಲ್ಲ ಒಬ್ಬರು ಶೀಘ್ರ ಹಸು ಮತ್ತು ಎರಡು ನನಗೆ ಒಬ್ಬರು ಮಾಸ್ಟರ್ ಆಶ್ರಯದಲ್ಲಿ ಮಾಡಿದೆ. ನನ್ನ ಪ್ರಥಮ ನಾಟಕದಲ್ಲಿ ಕೃಷ್ಣಪ್ಪ ಅಂತ ಒಬ್ಬರು ಇದ್ದರು, ಪೈಂಟರ್ ಕೃಷ್ಣಪ್ಪ, ಅವರೇ ಎಲ್ಲ ಡಿಸೈನ್ ಸ್ಟೇಜ್ ಸೆಟ್ಟಿ ಮಾಡಿದೆ. ಅದರಲ್ಲಿ ಇನ್ನು ಇಷ್ಟು ಮಾಡುವಾಗ ಸ್ತ್ರೀ ಪಾತ್ರವನ್ನು ಸ್ತ್ರೀಯರೇ ಮಾಡಲಿ ಅಂತ ಹೇಳಿಕೊಂಡು ಜೇನುಗೂಡು ಆ್ಯಕ್ಟರ ಯಾರು ನಮ್ಮ ಆಸ್ಪತ್ರೆ ಒಟ್ಟಿಗೆ ಆ್ಯಕ್ಟರ್ ಚಂದ್ರ ಅಂತ ಇದ್ದರು, ಅವರನ್ನು ತರಿಸಿದೆ. ಅವರು ಹೇಳಿದ್ರು, ನಾನು ನಾಟಕದಲ್ಲಿ ಮಾಡ್ಕೊಂಡು ನನಗೆ 800 ದಿವಸ ಕೊಡಬೇಕು ಅಂತ. ಆ ಕಾಲ 68ರಲ್ಲಿ 800 ರೂಪಾಯಿ ರೂಮ್ ಕೊಡಬೇಕು. ಆಯ್ತು, ಕೊಡ್ತೇನೆ, ನಾನು 1000 ರೂಪಾಯಿ ಕೊಡ್ತೇನೆ ಬನ್ನಿ. ಅಪ್ಸರ ಹೋಟೆಲ್ ಸ್ಟಾರ್ಟ್ ಆದ ಅಷ್ಟೇ. ಅವರಲ್ಲಿ ಕೂತು ಅವರಿಗೆ ಟ್ರಯಲ್ ಕೊಟ್ಟು ಕೊಡಲೆ. ಅವ್ರು ಏನಿಲ್ಲ, ಇವತ್ತು ಪುಸ್ತಕ ಓದಿಬಿಟ್ಟೆ, ನಾಳೆ ಪೂರ ಬಾಯ್ಪಟ್ಟ, ಅಷ್ಟು ಚೆನ್ನಾಗಿ ಪಟ್ಟ ಅಂತ. ಅದು ನಾಟಕದ ಹೆಸರೆಂಥದ್ದು? ಇದು ವಾಸನ್ ಫೆಟಮೆನ್ಸ್ ಟ್ರೂಪ್ನಲ್ಲಿ ಫಸ್ಟ್. ಹೌದೌದು, ವಾಸನ್ ಫೆಟಮೆನ್ಸ್ ಟ್ರೂಪ್ ಅಂದರೆ ವಾಸನ್ ಅಂತ ನಾನು ಹೆಸರು ಇಟ್ಕೊಂಡು ವಾಸನ್ ಫೆಟಮೆನ್ಸ್ ಕಲಾವಿದರ ದಂಡು ಅಂತ. ಹೌದು ಹೌದು. ಅಲ್ಲ, ಮೊದಲ ನಾಟಕದ ಹೆಸರು ಇದು ಕೂಡ ಜೀವನ. ಇದು ಕೂಡ ಜೀವನ. ಆ ನಾಟಕವನ್ನು ಪ್ರದರ್ಶನ ಮಾಡಿದೆ. ಅದು ಚಂದ್ರ ಅವರೆಲ್ಲ ಏನು. ಆಮೇಲೆ ಇವರು ಕೂಡ ಪಿಕ್ಚರ್ನ 2-3 ನಟರು ಎಲ್ಲ ಆಗ ನಾನು ಒಟ್ಟಿಗೆ ಆ್ಯಕ್ಟ್ ಮಾಡಿ ಅವರಿಗೆಲ್ಲ ಖರ್ಚು ಕೊಡ್ತಿದ್ದೆ. ಕಲೆಕ್ಷನ್ ಕೂಡ ಆಗ್ತಿತ್ತು.
ಆ ಕಾಲದಲ್ಲಿ ಅಂದ್ರೆ ಮತ್ತೆ ಪಿ ವಿ ನಾಯಕರು ಅವರು ಅಲ್ಲ ಅವರನ್ನು ಹಾಕಿದೆ. ಹಾ. ಅವರೇ ವಿ ವಿ ನಾಯ್ಕ್, ಬಿ ವಿ ನಾಯಕ್, ವಿ ವಿ ನಾಯ್ಕ್ ಅವರು ಒಳ್ಳೆ ಪಾತ್ರ ಇದೆ. ಅವರನ್ನು ನನ್ನ ನಾಟಕದಲ್ಲಿ ಈ ನಾಟಕದಲ್ಲಿ ಅಲ್ಲ ಬೇರೆ ನಾಟಕ ತಗೊಂಡೆ. ಆಮೇಲೆ ಬಾಳಘಟ್ಟ ರಾಮಚಂದ್ರ ಭಟ್ಟ ಜ್ಯೋತಿಷಿ, ಅವರು MP ಒಟ್ಟಿಗೆ ರೀತರು, ಅವರು ನನ್ನ ಜ್ಯೋತಿಷ್ಯ ಸಲಹೆಗಾರರು, ಅವರನ್ನು ನಾಟಕ ತಗೊಂಡಿದ್ದೆ. ಆಮೇಲೆ ಮಧ್ಯಸೂತ ಬ್ರಹ್ಮಾವಧರು ಒಳ್ಳೆ ಆಯುರ್ವೇದ ಬಂದು ಕೊಟ್ಟರು ನಮ್ಮ ಗುರುಗಳಿಗೆಲ್ಲ, ಅವರನ್ನು ತಗೊಂಡೆ ಪಾತ್ರಕ್ಕೆ. ಎಲ್ಲರೂ ಹಿರಿಯರು ತಗೊಂಡು, ನಾನು ಕಿರಿಯ ಮಾತ್ರ ಎಲ್ಲ ವಯಸ್ಸಾದರು. ಅದಕ್ಕೆ 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 ಮಾಸ್ಟರ್ ಬಲ್ಲಲ್ಲಿ ಅವರೆಲ್ಲ ಉಪಯೋಗ ಮಾಡಿಕೊಂಡೆ. ನಿಮಗೆ ನಾಟಕದಲ್ಲಿ ಸ್ತ್ರೀ ಪಾತ್ರ ಹೌದು. ನಾನು ಅದಕ್ಕಿಂತಲೂ ಮೊದಲು ನಾನು ಹೆಚ್ಚು ಗೆದ್ದದ್ದು ಕಿನ್ನಿಗೋಳಿಯಲ್ಲಿ. ಅಲ್ಲಿ ಡಾಕ್ಟರ್ ಶೇಟ್ ಅಂತ ಒಬ್ಬರು ಇದ್ದು. ಆಮೇಲೆ ಕಿನ್ನಿಗೋಳಿ ಲಿಟ್ಲ್ ಫ್ಯಾಮಿಲಿಯಲ್ಲಿ ನಾನು ಟೀಚರ್ ಆಗಿರುವಾಗ ಅಲ್ಲಿ ಡಾಕ್ಟರ್ ಮೋಹನ್ದಾಸ್ ನಾಯ್ಕ್ ಮತ್ತು ಕುಬೇಯೂರು ನಾರಾಯಣ ಶೆಟ್ಟಿ ಯಕ್ಷಗಾನದಲ್ಲಿ ಇವತ್ತು ದೊಡ್ಡ ಇದೆ. ಅವರು ನನ್ನಲ್ಲಿ ಸ್ವಲ್ಪ ತಾಳದ ಬಗ್ಗೆ 1 ವರ್ಷ ಆ ಚಾಳ ಹಾಕುವುದು, ಆ ಜಂಪೆ ಎಲ್ಲ ನನ್ನನ್ನು ಅಭ್ಯಾಸ ಮಾಡಿ ಹೋಗಿದ್ದರು. ಕುಬೇಯೂರು ನಾರಾಯಣ ಶೆಟ್ಟಿ ಅಂತ ಅವರು ಕಿನ್ನಿಗೋಳಿ ಟೀಚರ್ ಆಗಿದ್ದರು. ಅವರ ಶಾಲೆಯಲ್ಲಿ ಹೋಗಿ ನಾನು ಹಾಡಿದ್ದೇನೆ. ನಮ್ಮ ಶಾಲೆ ಹೋಗಿ ಪದ ಬಳ್ಳಿ ಅಂತ ಹೇಳುವಾಗ ಅವರ ಒಂದು ಸ್ನೇಹ. ಅವರನ್ನು ಮೋಹನ್ದಾಸ್ ನಾಯ್ಕರನ್ನು ಅಲ್ಲಿ ಬಟ್ಟೆಗಿಡಿ ಮಾಡ್ತಾರೆ. ಅನಂತರ ಉಪಾಧ್ಯಾಯರ ತಮ್ಮ ಸುಪ್ರಾಯ ಉಪಾಧ್ಯಾಯರು ಬಟ್ಟೆಗಿಡಿ ಅವರನ್ನು ಹಾಕಿಕೊಂಡು ಅಖಿಲ ಕರ್ನಾಟಕ ಕಾಂಗ್ರೆಸ್ ಎಕ್ಸಿಬಿಷನ್ ಕಾರ್ಕಳದಲ್ಲಿ ನಡೆದಾಗ ನಾನು ನಾಟಕದಲ್ಲಿ ಸ್ತ್ರೀ ಪಾತ್ರ, ಅದು ಒಂದು ಕಂಡೀಷನ್. ಸ್ತ್ರೀ ಪಾತ್ರನು ಸ್ತ್ರೀಯರೇ ಮಾಡಲಿಕ್ಕಿಲ್ಲ, ಗಂಡಸರೇ ಮಾಡಬೇಕು ಅಂತ ಕಂಡೀಷನ್ ಇತ್ತು. ನಾನು ಸ್ತ್ರೀ ಪಾತ್ರವನ್ನು ನಮ್ಮ ನಾಟಕ 1924 ಅದರಲ್ಲಿ ಯಾವುದು ಹವ್ಯಾಸಗಳು ಮಾಡ್ಬೋದು, ಕಂಪನಿ ಹೋಗ್ಬೋದು. ಕಂಪನಿ ನಾಟಕದ ಬಗ್ಗೆ ಹವ್ಯಾಸಗಳು ಬಂದಿದ್ದೇವೆ ಮಾಡಿ. ನಮ್ಮ ನಾಟಕ 4ನೇ ದಿವಸ 19 ನಾಟಕಕ್ಕೆ ಫಸ್ಟ್ ಬಿ ನಮ್ಮ ನಾಟಕ ಇತ್ತು. ಪಾತ್ರ ಬಾಬು ಆ ಕಾಲದಲ್ಲಿ 2,500 ರೂಪಾಯಿ ಪಾತ್ರ, 2,000 ರೂಪಾಯಿ 3,000 ರೂಪಾಯಿ. ಅಲ್ಲಿ ಕ್ವಶನ್ ಅವರು ಅದು ಮಾಡಿದ್ದು ಹುಡುಗಲ್ಲ. ಪುನಃ ನನ್ನ ತರಿಸಿದ್ರು, ಪಾಠ ಮಾಡಿದ್ರು. ನೋಡಿ ಕಡೆಗೆ ಎಕ್ಸೆಪ್ಟ್ ಆಯಿತು. ನೀವು ಆ ನಂತರ ನಾನು ಅದು ನನ್ನ ಟ್ರೂಪಲ್ಲ, ಎಲ್ಲ ಒಟ್ಟಾಗಿ ಮಾಡಿದೆ. ಒಂದು ಹವ್ಯಾಸ. ಈ ಸ್ತ್ರೀ ಪಾತ್ರಕ್ಕೆ ನಿಮ್ಗೆ ಟ್ರೈನಿಂಗ್ ಹೇಗೆ ಸಿಗ್ತದೆ? ಇಲ್ಲಿ ನಾನು ನೋಡ್ತಾ ಇದ್ದೇನೆಲ್ಲ ಹೇಗೆ ಮಾಡಬೇಕು ಒಂದು ಹೆಣ್ಣಾದವಳು ಎಲ್ಲ. ಮತ್ತು ನಾನು ಡಾನ್ಸ್ ಅಭ್ಯಾಸ ಮಾಡಿದ್ದೇನೆ. ನಾನು 2 ವರ್ಷ ಡಾನ್ಸ್ ಅಭ್ಯಾಸ ಮಾಡಿದ್ದೇನೆ. ಯಾರ ಹತ್ರ? ನಾನು ಫಸ್ಟ್ ಮಾಡಿದ್ದು ಬೆಂಗಳೂರಿನಲ್ಲಿ ಗುರುರಾಜ್ ಒಬ್ಬರಿದ್ದು ಫಿಲ್ಮಿಗೆಲ್ಲ ಹೋಗ್ತಾರೆ. ಆ ನಂತರ ನಾನು ಮಧ್ಯಸ್ಥರು ಇದ್ದಾರಲ್ಲ ಅವ್ರ ತುಂಬ ಅಭ್ಯಾಸ ಮಾಡಿದ್ದೇನೆ. ಕುಂದಾಪುರದ ಮಧ್ಯಸ್ಥರು, ನಾನು ಸುಂದರಾಚಾರ್ಯರು ಎಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ದೆ. ಮತ್ತು ಡ್ಯಾನ್ಸ್ ಸ್ತ್ರೀ ವೇಷ ಹಾಕಿ ಡ್ಯಾನ್ಸ್ ಮಾಡೋದಾ? ಅಲ್ಲ ಡ್ಯಾನ್ಸ್ ಕಲ್ತಿದ್ದಾರೆ. ಭರತನಾಟ್ಯ ಕಲಿತೆ. ಭರತನಾಟ್ಯ ಕಲಾನಿಕೇತದಲ್ಲಿ ನಾನು ಸುಂದರಾಚಾರ್ಯರು ಪುರಂದರದಾಸರ ಒಂದು ಪೀಸನ್ನು ಆ್ಯಕ್ಟ್ ಮಾಡಿ ತೋರಿಸಿದ್ದೆ. ಯಾರು? ಸುಂದರಾಚಾರ್ಯ. ಅವರು ಒಳ್ಳೆಯ ವಿದ್ವಾಂಸರು, ಮೃದಂಗ, ವೋಕಲ್, ಆರ್ಟ್. ಅವರು ವಿಶ್ವಕರ್ಮರು. ಒಂದು ವಿದ್ವಾಂಸರು. ಒಂದು ಇದು ಬರೀತಾರೆ, ಒಂದು ಉಗ್ರದಲ್ಲಿ ಒಂದು ಕೃಷ್ಣ ಮಾಡುವ ಹೇಳಿ ಇಷ್ಟು ಚೆಂದ ಮಾಡಿ ಎಲ್ಲರೂ ಈ ಶನಿವಾರದಲ್ಲ ಉಗ್ರ ಮಾಡಿ ಮತ್ತು ಅವ್ರು ತಗೋ ಕೃಷ್ಣ ಅದು ಇದು ಬರ್ಕೊಂಡು ಕೂಡಲೇ ಅಂಥ ಆರ್ಟಿಸ್ಟು. ನಾನು ಅವರು ಒಟ್ಟಿಗೆ ಒಂದೇ ರೂಮ್ನಲ್ಲಿ 6 ತಿಂಗಳಿತ್ತು, ಒಂದೇ ರೂಮ್ನಲ್ಲಿ. ಆಮೇಲೆ ನಾನು ಎಕ್ಸಾಮರ್ ಆದೆ. 61ರಲ್ಲಿ ನಾನು ಚೀಫ್ ಎಕ್ಸಾಮರ್ ಆದೆ, ಸೈಡ್ ಎಕ್ಸಾಮರ್ ಆದೆ. ನನ್ನೊಟ್ಟಿಗೆ ದೇವೇಂದ್ರಪ್ಪ ಚೀಫ್ ಎಕ್ಸಾಮರ್. ನಾನು ಹೋಗ್ತಾಯಿದ್ದೆ ಕರ್ನಾಟಕ ಪರೀಕ್ಷೆ ಪರೀಕ್ಷೆ. ಗುರುಗಳು. ಹೌದು, ನಮ್ಮ ಗುರುಗಳ ಸಹಪಾಠಿಗಳು. ಆಗ ನಮ್ಮ ಗುರುಗಳು ಇದ್ದರು. ಅವರು ಹೇಳು ಪಟ್ರೆ ನನಗೆ ನಾನು 3ನೇ ಕ್ಲಾಸ್ ಕಲ್ತದ್ದು, ನನಗೆ ಸೈನಿಗೆ ಕೌಟುಂಬದಲ್ಲಿ ಬರುವುದಿಲ್ಲ, ನೀವೆಲ್ಲ ನನ್ನ ಪರವಾಗಿ ನಾನು ಹೆಬ್ಬೆಟ್ಟು ಹಾಕಿಬಿಡ್ತೀನಿ, ನಾನು ಸೈನ್ ಆಗ್ತೇನೆ ಒಂದು ಅಂತ ಆಗ್ತಾಯಿದ್ದೆ. 2ನೇ ವರ್ಷ ನಾನು ಚೀಫ್ ಎಕ್ಸಾಮರ್ ಆದೆ. ಆಮೇಲೆ ಸುಂದರೇಶ್ವರ ನನಗೆ ಅಸಿಸ್ಟೆಂಟ್ ಆಗಿ ಬಂದು ನಮ್ಮ ಖರ್ಚು ಊರಿ ಇಡೀ ಕರ್ನಾಟಕ ತೆಲುಗು ಎಕ್ಸಾಮರ್ ಆಗಿ ಮತ್ತು ಹೇಳಿದೆ. ಅದೊಂದು ಜೀವ. ಬೇಗ 66ವರೆಗೆ ನಾನು ಹೋದೆ. ಮತ್ತು ಬಂದಾಗ ಹೋಗಲಿಲ್ಲ, ಯಾಕೆಂದರೆ ಹೋದಲ್ಲೆಲ್ಲ ಎಕ್ಸಾಮ್ ಯಾರು ನೋಡಿಕೊಂಡು ಕೈ ಮುಗಿದು ಕಾಲು ಮುಗಿದು ನಮ್ಮ ಮನೆಗೆ ಬಂದೆವು. ನಮ್ಮ ಫಸ್ಟ್ ಕ್ಲಾಸ್ ಮಾಡಿದ್ದೆ. ಇದು ಆತ್ಮಸಾಕ್ಷಿ. ಇದು ಯಾವ ಎಕ್ಸಾಮು? ಮ್ಯೂಸಿಕಲ್ ಎಕ್ಸಾಮ್. ಮ್ಯೂಸಿಕಲ್ ಎಕ್ಸಾಮ್. ನಾನು ಹೋಗಲಿಲ್ಲ. ಬೋರ್ಡ್ ನಡೆಸುವ ಪರೀಕ್ಷೆ. ಹೌದು, ಗೊತ್ತಾಯ್ತು. ಮತ್ತು ನಾನು ಎಕ್ಸಾಮ್ ಬಿಟ್ಟೆ. ಯಾಕೆ ಎಲ್ಲರೂ ದಾಕ್ಷಿಣ್ಯ ಒಂದು ನೋಡಿ ಒಂದು ಕಡೆ ಎಕ್ಸಾಮ್ ಹೋಗಿದ್ದೇನೆ. ಅವರು ಅಲ್ಲಿ ಬೇಲೂರಿನಲ್ಲಿ ಹರಿಕತೆ ದಾಸರತ್ತೆ ಅವರ ಹರಿಕತೆ ಅವರ ಹೆಂಡತಿಗೆ ಹಾಡ್ತಾರೆ ನೋಡಿ. ಅವರು ತಬ್ಬೂರಿಷ್ಟ ಆಗಬೇಕಾದ್ರೆ ಜೂನಿಯರ್ ಪಾಸ್ ಆಗಬೇಕು. ಒಂದು ನೀವು ಪಾಸ್ ಮೊನ್ನೆ ಹೆತ್ತದ್ದಷ್ಟೇ, ಏನು ಪಾಸ್ ಮಾಡಲಿಕ್ಕಿಲ್ಲ. ನಾನು ಅದಕ್ಕೆ ಬೇಡಿಕೊಡ್ತೇವೆ, ಕೆಲಸ ಆಗ್ತಾರೆ ಕೊಟ್ಟು ಜೂನಿಯರ್ ಪಾಸ್ ಆಗಿ ಹೇಳ್ತಾರೆ. ಕಡೆಗೆ ನಾನು ಆತ್ಮಸಾಕ್ಷಿ ಮಾಡಿ ಪಾಸ್ ಮಾಡಿ ಏನೂ ಆಗಲಿಲ್ಲ. ಅದು ಮಾಡಿ ಅಲ್ಲಿ ಕೈ ತೊಳ್ಕೊಂಡೆ, ಇನ್ನೂ ಬರೋದಿಲ್ಲ ಅಂತ. ತಪ್ಪಾಗಲಿಲ್ಲ, ಅವರಿಗೆ ಕೆಲಸ ಆಯಿತು. ಆದರೆ ನಾನು ಆತ್ಮಸಾಕ್ಷಿ ತಪ್ಪಾಗ. ಈಗ
ಮುಂದೆ ಮುಂದೆ ನಿಮ್ಮ 2 ರೀತಿಯ ಕೆಲಸಗಳು ಬಹಳ ಮುಖ್ಯವಾದವು. ಒಂದು ಸಂಗೀತದ ಶಿಕ್ಷಣ, ಅದು ಶಾಲೆಯಲ್ಲಿ ನೀವು ಮಾಡಿದಿರಿ, ಮತ್ತು ನಿಮ್ಮ ಖಾಸಗಿಯಾಗಿ ನೀವು ಮನೆಯಲ್ಲಿ ಹೀಗೆಲ್ಲ ಮಾಡಿದ್ದೀರಿ. ಮನೆಯಲ್ಲಿ ರೂಮ್ನಲ್ಲಿ ಇದ್ದರು. ಇವರು ರೂಮ್ ಮಾಡಿದ್ರು, ಆ ರೂಮಿಗೆ ನಾನು ಹೋದ ದಿವಸ ಅವರಿಲ್ಲ, ಅವರು ನನಗೂ ಕಾಲ ದಿವಸ ನಾನು ಹೋಗಲಿಲ್ಲ. ಎಷ್ಟು ದಿವಸ ಆಗಿದೆ. ಕೊನೆಗೆ ಅದು ಇದನ್ನ ಮತ್ತೆ ಹೇಳುವ, ಇದು ರೆಕಾರ್ಡ್ ಆಯ್ತಾ? ಹೌದು, ನನಗೆ ಕೂಡ ಅವರು ಗುರುಗಳಾಗಿದ್ರು. ಯಾವ್ದ್ರಲ್ಲಿ? ಮೆಡ್ಲಿನ್ ಹೈಸ್ಕೂಲಲ್ಲಿ 8, 9, 10. ಹಾಗೆ ಅದು ಒಂದು ಇದನ್ನು ಎಡಿಟ್ ಮಾಡ್ಬೋದು. ಆ ರೀತಿಯಲ್ಲಿ ನೀವು ಸಂಗೀತ ಶಿಕ್ಷಣ ಮತ್ತು ಪತ್ರಕರ್ತ, ಈ ಪತ್ರಕರ್ತನಾಗಿ ನಿಮ್ಮ ಅಟೈನ್ಮೆಂಟ್, ನಿಮಗೆ ಇದು ನಾನು ಮಾಡಿದ ಒಳ್ಳೆ ಕೆಲಸ ಅಂತ ಅನಿಸಿದೆ ಯಾವುದಾದ್ರು ಕೆಲಸ ಉಂಟಾ? ಅಲ್ಲ, ನಾನು ಪತ್ರಕರ್ತನಾಗಿ ಮಾಡಿದ ಒಳ್ಳೆ ಕೆಲಸ ಅಂತ ನನ್ನದು ತಿಳಿಯೋದು ಕೆಲವು ಕೆಟ್ಟ ಕೆಲಸಗಳಾಗಿದೆ. ಕಡೆ ಗೊತ್ತಾದದ್ದು. ನಾನು ಭಾಳ ಹೈಲೈಟ್ ಮಾಡ್ತಾಯಿದ್ದೆ ಎಲ್ಲ ಸುದ್ದಿಯನ್ನು ನೋಡಿ. ನನ್ನನ್ನು ಎಪ್ರಿಷಿಯೇಟ್ ಮಾಡೋದು ನಮ್ಮ ಲಾಯರ್ಸ್ ಎಲ್ಲ ನೋಡಿ. ಇಂದಿರಾ ಗಾಂಧಿ ಬಂದಾಗ ನಾನೇ ರಿಪೋರ್ಟರ್. ಉದಯವಾಣಿ ಸ್ಟಾರ್ಟ್ ಆಗೋ ಮುಂಚೆ ಉದಯವಾಣಿ ಮತ್ತು ಸ್ಟಾರ್ಟ್ ಆದ ಅದೇ 62ರಲ್ಲಿ ನಾನು ಪತ್ರಕರ್ತ. ಉದಯವಾಣಿ 1978 ಅಲ್ವಾ? ಅಲ್ಲ, 69 ಲಾಸ್ಟ್ ಡಿಸೆಂಬರ್. ಹೌದು, ಉದಯವಾಣಿ ಬರೋ ಉದಯವಾಣಿ ನವಭಾರತ ಇತ್ತು. ಹೌದು, ನವಭಾರತ ಇತ್ತು. ಮತ್ತು ನಾನು ಸುದ್ದಿಯಲು ಒಂದು ಫಂಕ್ಷನಲ್ಲಿ ವೋಟ್ ಆಫ್ ಟ್ಯಾಕ್ಸ್ ಎಂದು ಹಿಡಿದು ಭಾಳ ಪ್ರೇರಣೆ ವೋಟ್ ಆಫ್ ಎಲ್ಲರೂ ಓದೋದು, ಎಲ್ಲರ ಹೆಸರು ಬರ್ತಾಯಿತ್ತು. ಇವತ್ತು ಯಾರು ಇಂದಿನ ಈ ಸಲಭದಲ್ಲಿ ಮೊದಲು ಇಂಥದ್ದು ಹಾಡಿ ಇಬ್ಬರು ಪರಿಚಯ ಮಾಡಿದ್ರು, ಇದು ಮಾಡಿ ಪರಿಚಯ ಮಾಡ್ತಾ ಹೀಗೆ ಹೇಳಿದ್ರು. ವೋಟ್ ಆಫ್ ಟ್ಯಾಕ್ಸ್ ಇಂಥದ್ದು ಹೇಳಿದ್ರು, ಮುಖ್ಯ ಅತಿಥಿಯಾಗಿ ಇಂಥದ್ದು ಮಾಡಿದ್ರು. ಆಮೇಲೆ ಅಧ್ಯಕ್ಷ ಮಾತಲ್ಲಿ ಇವರು ಹೀಗೆ ಎಲ್ಲರ ಮಾತು ಮಾಡ್ತಿತ್ತು. ಎಲ್ಲರೂ ಹ್ಯೂಮನ್ ಪ್ರತಿಯೊಂದು ವಿಷಯ ಎಲ್ಲರೂ ಹೆಸರು ಮಾಡ್ತಾರೆ. ನೀವು ಚಂದ ಬರೀತೀರಿ ಅಂತ ಇಷ್ಟಪಡ್ತೀನಿ ಆವಾಗ. ಹಾಗೆ ಶುಭ ಸಂಪ್ರದಾಯ ಐತೆ, ಎಲ್ಲ ಪೂಜೆ ವಿದ್ಯಾರ್ಥಿಗಳು ಸ್ವಾಮಿಗಳು ಹೀಗೆ ಮಾಡಿ ಎಲ್ಲ ಕಾಂಪ್ಲೆಕ್ಸ್ ಸೆಂಟರ್ಸಲ್ಲಿ ನ್ಯೂಸ್ ಎಲ್ಲರದ್ದು ಬರ್ತಾಯಿತ್ತು. ಹೀಗೆ ಪತ್ರಕರ್ತ ಒಳ್ಳೆಯ ಕೆಲಸ. ಆ ನಂತರ ಮತ್ತು ಎಲ್ಲರಿಗಿಂತ ಮೊದಲು ಸುದ್ದಿ ಬರಬೇಕು. ಆ ಕಾಲದಲ್ಲಿ ಬಂದಿತ್ತು, ಎಲ್ಲಕ್ಕಿಂತ ದೊಡ್ಡ ಸುದ್ದಿ ಆಗಬೇಕು ಅಂತ ಜತ್ತಿಯವರು ಬಂದದ್ದು. ಆಮೇಲೆ ಇವರು ಹಲವು ಮುಖ್ಯಮಂತ್ರಿಗಳಲ್ಲಿ ನೇರ ಮಾತಾಡಿದ್ದಾರೆ ಆ ಕಾಲದಲ್ಲಿ. ಜಿಯಲ್ಲಿ ಗುಂಡೂರಾವ್, ಆಮೇಲೆ ಬಿ ಆರ್ ಕಂಠಿ ಅಂತ ಒಬ್ಬರು ಕೇವಲ 1 ವರ್ಷಕ್ಕಾದರು. ಅವರೆಲ್ಲ ಕಷ್ಟಪಟ್ಟು ಅವರೊಟ್ಟಿಗೆ ಹೋಗಿ ಎಲ್ಲ ರಿಪೋರ್ಟ್ರಾಗಿ ನಾನು ಮಾತಾಡಿ ದುಡ್ಡು. ಆಮೇಲೆ ಇಂದಿರಾ ಗಾಂಧಿ ಬಂದಾಗ ಸುಮ್ಮನೆ ಅವರು ಬರುವ ಹೋಗಲೆಲ್ಲಮ್ಮ ಅವ್ರ ಹೆಸರು ಲಾಯರು, ಅವರು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಅವರೊಟ್ಟಿಗೆ ಹೇಳಿ ಮಾತಾಡ್ತಾ ಕರ್ಕೊಂಡು ಬಂದು ಅದೊಂದು ಫೋಟೋ ಕೊಟ್ಟರು. ಅದೊಂದು ಫೋಟೋ ಮಾಡಿದ್ದ. ಅದಕ್ಕೆ ಅವರು ಹೆಸರು ಹಾಕಿ ಇಂದಿರಾ ಗಾಂಧಿ ಪಾರ್ಟಿ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಮೇಲೆಲ್ಲ ಹಾಕಿದೆ. ಅವ್ರಿಗೆ ಭಾಳ ಖುಷಿ ಆಯಿತು. ಅವ್ರಿಗೆ ಎಂಥದ್ದು ಮಾತಾಡಿದ್ರು, ಅವ್ರಿಗೆ ಏನೂ ಅಲ್ಲ. ನೀವು ಬರುವಾಗ ನಾನು ಇಲ್ಲಿ ಇರ್ತೇನೆ, ನಮ್ಮ ಯಾರು ಸಂಭಾಷಣೆ ಮಾಡಲಿಲ್ಲ ಅಂತ ಬಿಟ್ಟು ಪೇಪರ್ನಲ್ಲಿ ಹಾಕ್ಬೋದು, ಎಲ್ಲರೂ ನಂಬ್ತಾರೆ. ಅಂಥದ್ದೆಲ್ಲ ಇಷ್ಟ ಮಾಡಿದ್ದಾರೆ. ಒಂದು ಹೇಗಾದ್ರು ಮಾಡಿದ್ದು ಪತ್ರಕರ್ತರಾಗಿ ಮಾಡಿದ ವಿಶೇಷ ಕೆಲಸಗಳಿಗೆ ಅಷ್ಟು ನಾನು ಪಾಠ ಆಗಿದ್ದದ್ದು ಎಲ್ಲ. ಮತ್ತೆ ನೋಡು, ಮತ್ತು ಪತ್ರಕರ್ತ ಶ್ಯಾಮರಾಯರು ಮತ್ತು ಬಂದವರು ನನಗೂ ಅವರಿಗೂ ತುಂಬ ಜಗಳ ಆಯಿತು. ಅವರೊಮ್ಮೆ ಸಿಂಡಿಕೇಟ್ ಬ್ಯಾಂಕಿನ ಹೆಡ್ ಆಫೀಸ್ ಉದ್ಘಾಟನೆ ಆಗುವ ನನಗೆ ಇನ್ವಿಟೇಷನ್ ಇಲ್ಲ, ನಾನು ಹೋಗಲಿಲ್ಲ. ಈಗ ಶ್ರೀ ಸುಬ್ರಹ್ಮಣ್ಯಂ ಉದ್ಘಾಟನೆ ಬಂದು ಅದು ಹೋದ ಕಡೆಗೆ ಸಣ್ಣ ನ್ಯೂಸ್ ಕಳಿಸಿದೆ. ಒಂದು 3 ದಿವಸದೆಲ್ಲ ಬಂದರಲ್ಲ, ಅವರೆಲ್ಲ ಬ್ಯಾಂಕ್ ಸಾಲ ಕೊಟ್ಟಿದ್ದಾರೆ, ಕೇಕಬೇಕುಗಳು ಇವರೆಲ್ಲ, ನೀವು ಎಂಥ ಸಣ್ಣ ನ್ಯೂಸ್ ಎಲ್ಲ ಕಳಿಸೋದು ಎಂಥದ್ದು ಈಗ ನಿಮ್ಮ ತೆಗೆದು ಬಿಡ್ತೇನೆ. ಖಂಡಿತ ತೆಗೆದು ಬಿಡಿ, ನನಗೆ ಆಗುತ್ತಿಲ್ಲ. ಭಾಳ ವಿಶಾಲ ಜಾಗ ಉಂಟು, ಎದ್ದುಕೊಂಡು ಹೋಗ್ತೇನೆ, ನಿಮ್ಮ ಪೇಪರ್ ಇದೇ ಬೇಡ ನನಗೆ ಅಂತ ರಸಿಕೆಗೆ ಬರೆದು ಕೊಟ್ಬಿಟ್ಟೆ ಅಂತ. ಆ ನಂತರ ಪುನಃ ಒಂದು ರಂಗನಾಥ ಅಲ್ಲ ಮತ್ತೊಂದು ಹೇಳಿದ್ರು. ಹಾಗಲ್ಲ, ಎಂಥದ್ದಿಲ್ಲ, ಅವರು ಮ್ಯಾನೇಜರ್ ಮಾತ್ರ ನೀವು ಬಟ್ಟರೆ ನೀವು ಕಂಟಿನ್ಯೂ ಮಾಡಿ ಅಂತ ಮತ್ತೆ ಮಾಡಿ. ಇದೆಲ್ಲ ಕಥೆಗಳು, ಜಗಳೂ ಆಗಿದೆ. ಆಮೇಲೆ ಪಕ್ಕದ ಇರುವಾಗ ಸುಬ್ರಹ್ಮಣ್ಯ ಒಂದು ಸಿಂಡಿಕೇಟ್ ಬ್ಯಾಂಕ್ ಅಂತ ಒಂದು ಮರ ನೆಟ್ಟರು ಬಂದದಕ್ಕೆ. ಅದು ಶ್ರೀ ಸುಬ್ರಹ್ಮಣ್ಯಂ ಮೆಡ್ರಾಸ್ ಮಿನಿಸ್ಟ್ರಿ ಅದು. ಅವರು ಎಲ್ಲ ಆಯಿತು, ನಾವೆಲ್ಲ ಹೋಯಿತು. ಅಯ್ಯೋ ಗಣೇಶ ಬೇಗ ಫೋಟೋ ತೆಗೆದುಕೊಟ್ಟು ನನಗೆಲ್ಲ ಕೊಡ್ತಾರೆ, ಅವರಿಗೆಲ್ಲ ದುಡ್ಡು ಕೊಡ್ತಾರೆ. ಅದು ಪೇಪರಿಗೆ ಕಳಿಸ್ಲಿಕ್ಕೆ ಬಿಟ್ಟು ಮತ್ತು ಮೇಲೆ ಹೋಗುವಾಗ ಕೆಳಗೆ ಹೋಗುವಾಗ ಒಂದು ದನ ಮತ್ತು ಬಾಯಿ ಹಾಕಿದ್ರೆ ಪೂರ ತೆಗೆದು ಬಿಡ್ತು. ಆ ಗಿಡ ಹೊಟ್ಟು ಸುದ್ಬಿಡ್ತು. ಅದು ತೆಗಿಬಾರ ಅಂತ ಹೇಳಿದೆ. ಅಯ್ಯೋ ದನ ತೆಗಿದೆ, ಅವ್ರು ತೆಗೆದ. ಬ್ಯಾನ್ ಪ್ರಪೋಸ್ ಹೊಡೆದು ಕವು ಡಿಸ್ಪೋಸ್ ಹೊಡೆದು ದೊಡ್ಡ ನ್ಯೂಸ್ ಮಾಡಿ ಕಳಿಸಿಬಿಟ್ಟೆ. ಅದು ಬಾಕ್ಸ್ ಆಫೀಸ್ ಬಂತು. ಇಂಥದ್ದೆಲ್ಲ ಸುಮಾರು ಕೆಲಸ ಮಾಡಿದೆ. ಈಗ ನೀವು ಶಿಕ್ಷಣ ರಂಗದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಿದರೆ, ಪತ್ರಕರ್ತರಾಗಿ, ಆಮೇಲೆ ನಾಟಕ ರಂಗದಲ್ಲಿ ಮಾಡಿದರೆ,
ನಿಮ್ಗೆ ಈ ಮಧ್ಯೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು, ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದು ಏನು ಯಾವ ಪ್ರೇರಣೆಯಿಂದ? ಏನು ಈ ನಾಟಕ ಇಲ್ಲೆಲ್ಲ ನಾಳೆ ಒಂದು ಸಿನಿಮಾ ಮಾಡೇ ಮಾಡ್ತಂತೆ ಎಲ್ಲರೂ ಹೇಳಿ, ನೀವು ಆಗುದಿಲ್ಲ, ನಾನು ಹಾಗೆ ಆಗ್ತಾ ಇರುತ್ತೆ. ಅದಕ್ಕಾಗಿ ನಾನು ಸಿನಿಮಾ ಮಾಡಿ 4 ಸಿನಿಮಾಕ್ಕೆ ಮ್ಯೂಸಿಕ್ ಕೊಟ್ಟೆ. ಯಾವ್ದು? ನಾದ ಸುರಭಿ, ಜಂಗಲ್ ಗರ್ಲ್, ಆಮೇಲೆ ಭುವನ ಜ್ಯೋತಿ, ಆಮೇಲೆ ಊರ್ವಶಿ, ಮತ್ತೊಂದು ಹಂತದಲ್ಲಿ ನಾನು ಆ್ಯಕ್ಟ್ ಮಾತ್ರ ಮಾಡಿದ್ದು. ಆಮೇಲೆ ಭುವನ ಜ್ಯೋತಿಯಲ್ಲಿ ಸಂಪೂರ್ಣ ಸಾಹಿತ್ಯ, ಸಂಗೀತ, ಸಂಭಾಷಣೆ ಎಲ್ಲ ನಾನೇ ಡೈರೆಕ್ಷನ್ ಒಬ್ಬನೇ ಮಾಡಿದ್ದು. ನಾದ ಸುರಭಿಯಲ್ಲಿ ಫುಲ್ಲು ಮ್ಯೂಸಿಕ್ ನಾನು. ಆಮೇಲೆ ಜಂಗಲ್ ಗರ್ನಲ್ಲಿ ನಾನು ಮತ್ತು ಸುರೇಶ್ ಒಂದು ತಮಿಳು ಪಿಕ್ಚರ್, ಅದು 12 ಲಕ್ಷದಲ್ಲಿ ಮಾಡಿದ ಪಿಕ್ಚರು. ಇದೆಲ್ಲ ಮಾಡಿದೆ ನಾನು. ಪಿಕ್ಚರ್ ಮಾಡಿದ್ದು ದೊಡ್ಡ ಖ್ಯಾತ ಇಲ್ಲ, ಒಬ್ಬ ಪಿಕ್ಚರ್ ಮಾಡಿ ಡೈರೆಕ್ಟ್ರು ಅಂತ ಸಹಿಸ್ಬೋದು. ಅದೀಗ ಮರ್ತೋಗಿದೆ ಎಲ್ಲರಿಗೆ. ಇದು ಎಷ್ಟು ಬರ್ತದೆ ಕಂಟಿನ್ಯೂ ಮಾಡಿ ಊಟ ಹಾಕ್ಲಿಕ್ಕೆ ಉಂಟಲ್ಲ. ನಿಮಗೆ ಈ ಸಂಗೀತ ನಿರ್ದೇಶಕರಾಗಿ ನೀವಿದ್ದಾಗ ತುಂಬ ಜನ ನಿಮ್ಮನ್ನು ಅಡ್ಮೈರ್ ಮಾಡಿದ್ದಾರೆ. ಹೌದು, ಚಿತ್ರರಂಗದ್ದು. ಹೌದು. ಯಾರೆಲ್ಲ? ನೋಡಿ, ಸಂಗೀತ ನಿರ್ದೇಶಕ ನೋಡಿ, ನಾನು PBSಗೆ ಡೈರೆಕ್ಟ್ ಮಾಡಿದ್ದೇನೆ. ನನ್ನನ್ನು ಬಹಳವಾಗಿ ಮೆಚ್ಚಿದ್ದು PB ಮತ್ತು S ಜಾನಕಿ. ಆಮೇಲೆ ಭಾರತಿ ರಾಜಕುಮಾರ್, ಸುಲೋಚನೆ ವೆಂಕಟೇಶಿ, ಪೊನ್ನುಸ್ವಾಮಿ, ಆಮೇಲೆ AVM ಮೂರ್ತಿ, ಕಲ್ಯಾಣಿ ಮೆನನ್, ಇವರೆಲ್ಲ ನನ್ನನ್ನು ಮೆಚ್ಚಿದಂಥ ಜನಗಳು. ಅವರತ್ತೆಲ್ಲ ಹಾಡಿಸಿದ್ದೆಲ್ಲ. ಮತ್ತು ನನ್ನ ಶಿಷ್ಯರನ್ನು ಬಿಡಿ, ನನ್ನ ಮಗಳನ್ನು, ಅವಳು ಹುಡುಗಿ ಸಿಗರು, ನನ್ನ ಅಳಿಯನನ್ನು, ನನ್ನ ಗಿರಿ ಕೂಡ ನನ್ನ ಡೈರೆಕ್ಷನ್ ಹಾಡ್ತಾರೆ. ಶಂಕರ್ ಶಾರ್ಪ ತುಂಬ ಹಾಡಿದ್ದಾರೆ, ನನ್ನ ಮಗಳು ಹಾಡಿದ್ದಾರೆ. ಇಂಥ ಶಿಷ್ಯರು ಹಾಡ್ತಾರೆ. ದಕ್ಷಿಣ ಭಾರತದ ಪ್ರಮುಖ ದಿಗ್ಗಜರಾದ ಯಾರು? SP, ಆಮೇಲೆ PB, ಜಾನಕಿ, ಸುಲೋಚನೆ ವೆಂಕಟೇಶ್, ಕಲ್ಯಾಣಿ ಮೆನನ್, ಆಮೇಲೆ ಸುಲೋಚನೆ ವೆಂಕಟೇಶಿ, ಇವರೆಲ್ಲ ನನ್ನ ಡೈರೆಕ್ಷನ್ ಹಾಡಿದ್ದಾರೆ. ತುಂಬ ಸಂತೋಷಪಟ್ಟಿದ್ದಾರೆ. PB ಅವರಿಗೆ ಫಸ್ಟ್ ಒಂದು ಪಿಕ್ಚರ್ ಶೂಟಿಂಗ್ ಉಂಟು, ಅಲ್ಲಿ ಪದ್ಯ ಇದು ಕೂಡ ನನ್ನ ಪ್ರೋಗ್ರಾಮ್ ಉಂಟು ಕ್ಯಾನ್ಸಲ್ ಮಾಡಿ ನನಗೆ ಬರ್ತಿದ್ದೆ. ಅದೊಂದು ಕೈ ಅವರು ಏನೊಂದು ಸರ್ಟಿಫಿಕೇಟ್ ಅದು ಕೊಡಿ. ಅವರು ನನಗೆ ಕೊಟ್ಟಿದ್ದಾರೆ, ಕಲಾರತ್ನ ಅಂತ ಟೈಟ್ಲ್ ಕೊಟ್ಟಿದ್ದಾರೆ. ಮತ್ತು PB ಶ್ರೀನಿವಾಸ್. ಆಮೇಲೆ ಅದನ್ನು ವುಡ್ಲ್ಯಾಂಡ್ಸ್ ಗಾರ್ಡನ್ ಹೋಟೆಲಲ್ಲಿ ನನ್ನ ಕೂತು ಅಲ್ಲಿ ಜಾನಕಿ ಬಂದಿದ್ರು, PB ಬಂದಿದ್ರು, ರಾಜ್ಕುಮಾರ್ ಭಾರತಿ ಬಂದಿದ್ರು, ಸುಲೋಚನೆ ವೆಂಕಟೇಶ್ ಮಾತ್ರ ವಾಸೋಕ್ಕೆ ಬರಲಿಲ್ಲ. ಮತ್ತು ಬೇರೆ ಸಿಂಗರ್ಸ್ ಕೆಲವೆಲ್ಲ ಈಗೆಲ್ಲ ಬರ್ತೋಯ್ತು. ನನ್ನ ಮಿಸೆಸ್ ಹೇಳಿ ನಾನು ಕೆಲವರಿಗೆ ಚಾನ್ಸ್ ಕೊಟ್ಟೆ. ಅವರು ಒಳ್ಳೆ ಸಿಂಗರ್, ಲತಾ ಅಂತ ಒಳ್ಳೆ ಸಿಂಗರ್ ಆಗಿದ್ದಾರೆ. ಅವರೆಲ್ಲ ಬಂದಿದ್ದು. ಮತ್ತು ಹೋಟೆಲವರು ಅಭಿಮಾನಿ ಅವರು ಕಲಾರತ್ನ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಪುರಂದರ ಪ್ರಶಸ್ತಿ ಸಿಕ್ಕಿದ್ದಾರೆ. ಉಡುಪಿಯಲ್ಲಿ ಕೂತಿದ್ದೇನೆ. ಪುರಂದರ ಇದರಿಂದ ಯಾವುದು ತಿರುಪತಿಯ ದಾಸಾಹಿತ್ಯ ಟ್ರಸ್ಟ್ನಿಂದ ಪುರಂದರದಾಸರ ಪ್ರತಿಭೆಯನ್ನು ಅಲ್ಲಿ ಸ್ಥಾಪನೆ ಮಾಡೋ ಹೊತ್ತಲ್ಲಿ 7 ಮಂದಿಗೆ ಪುರಂದರ ಪ್ರಶಸ್ತಿ ಕೊಟ್ಟು, ಆ 7ರಲ್ಲಿ ನಾನೊಬ್ಬ. ಅದರಲ್ಲಿ ಒಂದು ಅರಳು ಮಲ್ಲಿಗೆ ಭಾರತ ಸಾರಥಿ, ಉಡುಪಿಯಿಂದ ನಾನು, ಆ ನಂತರ ಡಾಕ್ಟರ್ ಶಂಕರ್ ಅಂತ ಒಬ್ಬರು, ಮತ್ತು 2 ತೆಲುಗರು ಅಲ್ಲಿ ಸಿಕ್ಕಿದೆ. ಅದು ಭಾಳ ನನಗೆ ಬಂದಾಗ ನನಗೆ ಡೌಟ್ ಆಯಿತು. ನಾನಾತ ಮತ್ತು ಹೌದು ನೀವೇ ನಾದ ವ್ಯವಸ್ಥೆ ಕೊಟ್ಟುಂಟೆ ಹೋದೆ, ಎಲ್ಲ ಖರ್ಚು ಕಳ್ಕೊಂಡೆ. ನಾದ ವೈಭವಂ ಅನ್ನುವಂತಹ ಶೀರ್ಷಿಕೆ ಉಂಟಲ್ಲ, ಏನದರ ವಿಶೇಷತೆ? ನೋಡಿ, ನಾನು ದಾಸಲಹರಿ ಅಂತ ಒಂದು ಮಾಡ್ತಾಯಿದ್ದೆ. ಫಸ್ಟ್ ನಾನು ಕಚೇರಿ ಮಾಡ್ತಾಯಿದ್ದು ಗಾನೋಲ್ಲಾಸ ಕಾರ್ಯಕ್ರಮ ಅಂತ ನಾನು ಕೊಟ್ಟ ಹೆಸರು. ಅದು ಯಾವುದು 57-58. ಆ ನಂತರ ಅದೆಲ್ಲ ಬೇಡ, ದಾಸಲಹರಿ ಅಂತ ಒಂದು ಇಡುವ ಅಂತ ಹೇಳ್ಕೊಂಡು ನನಗೊಂದು ವಿಷಯ, ದಾಸಲಹರಿ ಅಂತ ಸುಮಾರು ಕಾರ್ಯಕ್ರಮ ಮಾಡಿದೆ. PPCಲಿ ಟಿಕೆಟ್ಸ್ ಕಲೆಕ್ಷನ್ ಕೂಡ ದಾಸಲಹರಿ ಒಳ್ಳೆ ಕಲೆಕ್ಷನ್ ಆಗಿತ್ತು. ಆನಂತರ ಯಾವುದು ಮಾಡಿದ್ರು ಕೂಡ ಅಷ್ಟು ತೈವಾಗಲಿಲ್ಲ. ನಾನು ಪ್ರೋಗ್ರಾಮ್ ಕೇಳಿ ಎಲ್ಲಿ ಓದೋದಿಲ್ಲ. ನನ್ನನ್ನು ಬಲ್ಲವರು, ನಾನೇ ಬೇಕು ಹೇಳುವರು, ಆಗ ಕಲಾವಿದರು ಕಬ್ಬಿದ್ದು ನನ್ನ ಕಡಿದು ಪ್ರೋಗ್ರಾಮ್ ಆಯಿತು. ನಾದ ವೈಭವ ಅನ್ನುವಂಥ ಹೆಸರು ನಮ್ಮ ಗುರುಗಳು ಯಾರು ಹೇಳಿದ್ರು, ನಾದ ಶುದ್ಧ ಇರಬೇಕು, ಮತ್ತು ಏನು ಬೇಡ, ನಾದ ಶುದ್ಧದಲ್ಲಿ ಹಾಡಬೇಕು, ಲಯಬದ್ಧ ಮಾಡಬೇಕು, ಅದೇ ಸಂಗತಿಗಳು 100 ಬೇಡ, ನಾದ ಶುದ್ಧ ಬೇಕು ಅಂತ ನಾನು ಹೇಳಿದೆ. ನನಗೆ ಅಂಬಲವಾಡಿ ಶ್ರೀಪಂಚಾಯೇಶ್ವರು ಆಗ ಭಾಳ ಸ್ನೇಹಿತರಾಗಿದ್ದರು. ಒಳ್ಳೆಯ ನಮ್ಮ ಗುರುಗಳು ಹೀಗೆ ಹೇಳ್ತಿದ್ರು, ಆಚಾರ್ಯ ನನಗೊಂದು ಒಳ್ಳೆಯ ಹೆಸರು ಬೇಕು, ಏನಾದರೂ ಅವರು ಯಾವುದಕ್ಕೆ ಹೆಸರು? ಅದು ಅದೇನು ಸಂಗೀತದ ಶಾಲೆಗ? ಹೌದು. ಅಲ್ಲ, ನಾದ ವೈಭವ ಅಂದರೆ ಕಾರ್ಯಕ್ರಮ ಕೊಡುವಂಥ ಒಂದು ಸಂಸ್ಥೆ ಎಲ್ಲ ಅದೇ ಬೇರೆ ಎಲ್ಲೂ ಮಾಡ್ತಾ ಇದ್ದಾರೆ. ನಾದ ವೈಭವ ಸಿನಿಮಾ ನನ್ನ ಸಿನಿಮಾ ಮಾಡಿದ್ರು ಕೂಡ ನಾದ ವೈಭವ ಪ್ರೊಡಕ್ಷನ್. ನಾನು ಕ್ಯಾಸೆಟ್ ಮಾಡಿದ್ರು ನಾದ ವೈಭವ, ಪಾಠ ಕೂಡ ನಾದ ವೈಭವ. ಆ ನಾದ ವೈಭವ ಅಂತ ಮಾಡಿ ಈ ರೀತಿ ಸಲಹೆ ಕೊಟ್ಟದ್ದು ಅಂಬಲಪಾಡಿ ಶ್ರೀಪಾಚಾಚಾರ್ಯ. ಅವರು ಒಳ್ಳೆಯ ವಾಸ್ತು ಸಲಹೆಗಾರರ ಮತ್ತು ಜ್ಯೋತಿಷಿ. ಅವರ ಕೊಟ್ಟರಂತ ನಾನು ಹಿಂದೆ ತೆರಿಗೆ ಕೊಟ್ಟು ಎಲ್ಲ ಕಡೆಗೂ ನನಗೆ ಭಾಳಷ್ಟು ಬೇರೆ. ಇವತ್ತು ನಾನು ಕೆಲವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದು ನಾನೇ ವಾಸೆ ಬಿಟ್ಟು ದುಡ್ಡು ಹೋಗಿಲ್ಲ. ಇದು ಬೆಂಗಳೂರಲ್ಲಿ ಕೂಡ. ಮತ್ತು ಜನ ಕೂಡ ಸಂತೋಷಪಟ್ಟರು. ನಾದವನಲ್ಲಿ ನನ್ನ ಮಕ್ಕಳು ತುಂಬ ಶಿಷ್ಯ ಆಡ್ತಾರೆ, ಎಲ್ಲ ಆಡ್ತಾಯಿದ್ದಾರೆ. ಇದು ಆ ಹೆಸರಿಗೆ ಮೂಲಕ ನಮ್ಮ ಗುರು ನಾದ ಹೇಳ್ತಿದ್ರು. ನಾದ ಅಂತಿದ್ರು ಯಾರು ಬರ್ತಾರೆ ಎಂಥದ್ದು
ಕೂತ್ಕೊಳ್ಳಿ ಎಲ್ಲ ಮತ್ತು ಯೋಚನೆ ಮಾಡಿ ಅವರವ್ರಿಗೆ ಹೆಸರು ಕೊಟ್ಟು ನಾದ ವೈಭವ ಅವ್ರು ಕೊಟ್ಟ ಕಾರಣಕ್ಕೆ ಸಂಸ್ಥೆಯಾಗಿ ನಾನೇ ವಾಸನೆ ಪಟ್ಟುತ್ತೆ. ವಾಸನೆ ಪಟ್ಟು ತುಂಬ ಇರ್ಬೋದು, ನಾದ ವೈಭವ ನಾನು ಹೌದು ಕರೆಕ್ಟ್. ಅಲ್ಲಿವರೆಗಾಗಿದೆ. ಸಂಗೀತ ಕ್ಲಾಸ್ ಮಾಡೋದ್ರಲ್ಲಿ ತುಂಬ ಪ್ರಸಿದ್ಧರಿದ್ದೀರಿ. ನಿಮ್ಮದೇ ಒಂದು ಟೆಕ್ನಿಕ್ ಇದೆ ಕಲಿಸೋದಕ್ಕೆ. ಈಗ ಅದರಲ್ಲಿ ಮುಖ್ಯ ಏನಂದರೆ ಸಣ್ಣ ಮಕ್ಕಳದ್ದು ಒಂದು ರೀತಿ ಹೇಳಿಕೊಡೋದು. ನಿಮ್ಮಲ್ಲಿ ತುಂಬ ಪ್ರಾಯದವರೆಲ್ಲ ಬಂದು ಕರೆಯುವುದನ್ನು ನಾನು ನೋಡಿದ್ದೇನೆ. ಹೆಂಗಸರು ಗಂಡಸರು ಎಲ್ಲ ಬಂದು ಇವರಿಗೆ ಈ ಕಲಿಸುವುದರಲ್ಲಿ ಬೇರೆ ಬೇರೆ ಟೆಕ್ನಿಕನ್ನು ನೀವು ಡೆವಲಪ್ ಮಾಡಿದ್ರಿ ಅಲ್ವಾ? ಎಂಥದ್ದು ಹೇಳಿ ಆ ಬಗ್ಗೆ. ಅವರನ್ನು ನೋಡಿ, ಅವರ ಮನೋಸ್ಥಿತಿ ಹೇಗೆ ನೋಡಿ, ಅವರ ಆಸಕ್ತಿ ನೋಡಿಕೊಂಡು ಯಾವ ಥರ ಕೊಟ್ಟವರು ಹೇಳ್ಯಾರು ಅನ್ನುವಂಥ ಅನುಭವದಲ್ಲಿ ನಾನು ಹೇಳಿದಾಗ ಫಸ್ಟ್ ಹೇಳುವ ಸ್ವರವೇ ಕರೆಕ್ಟ್ ಹೇಳ್ತಾರೆ. ಇದರಲ್ಲಿ ಸಾಥ್ ಹೇಳು, ಪ ಆ ಹೇಳು, ಒಂದೇ ಟೈಮೇ ಕರೆಕ್ಟ್ ಆಗುವ ಎಲ್ಲ ವಿವರಗಳೆಲ್ಲ ಹೇಳಿ ಶ್ರುತಿಯನ್ನು ಸರಿ ಒಬ್ಸರ್ವ್ ಮಾಡಿ ನಾನು ಹೀಗಾಡ್ತೆ ಇನ್ನೊಮ್ಮೆ ಹೇಳ್ತೇನೆ, ಆನಂತರ ಹಾಡ್ತೇನೆ. ಪ್ರಥಮ ಹಾಡಿದೆ ಕರೆಕ್ಟ್ ಆದಾಗ ಅವರಿಗೆ ಮತ್ತು ಬಹಳ ಬೇಗ ಕೊಟ್ಟು ಫಸ್ಟ್ ನಾವು ಏನು ವಿವರ ಕೊಡದೆ ಶ್ರುತಿಯನ್ನು ಕೇಳಿಸದೆ ಹಾಡಿ ತಗೊಂಡು ಅವಾಗ ತಪ್ಪಾಗಿ ಆಯಿತು ತಪ್ಪಾಯಿತು ಹೀಗೆ ಪುನಃ ತರುವಾಗ ಅವರಿಗೆ ಆರಂಭದಲ್ಲಿ 4 ಸಲ ಸೋಲಿಸಿ ಬಿಟ್ಟರೆ ಮತ್ತು ಅವರ ಅಲ್ಲಿ ಕೂತಿದ್ದಾಗ್ತದೆ. ಪ್ರಥಮ ಬರುವವರನ್ನು ಆದಷ್ಟು ಗಮನಿಸಿ ತಾಳ್ಮೆ, ಸಹನೆ, ಪ್ರೀತಿ ಇಲ್ಲ ಸಂಗೀತ ಅದು ಹೀಗೆ ಅದು ಸೂಕ್ಷ್ಮ ಕೆಲವು ವಿಚಾರ ಪಟ್ಟಂತ ಹೇಳಿ ಆನಂತರ ತಕ್ಕೊಂಡು ಹಾಡಿದೆ ಮತ್ತು ಯಾವತ್ತೂ ತಪ್ಪುವುದಿಲ್ಲ. ನಾನು ಸಿಟ್ಟು ಮಾಡಿದ ಮುಖವನ್ನು ನೋಡಲೇ ಇಲ್ಲ ಇದುವರೆಗೆ. ಆಯ್ತಲ್ಲ, ಒಂದು ಸುಮಾರು 40 ವರ್ಷ ಆಯಿತು ನಮ್ಮ ಕಲಿಸಿಕೊಂಡು ಸಿಟ್ಟು ಮಾಡಲೇ ಇಲ್ಲ. ಸಿಟ್ಟು ಅನ್ನೋದು ನೋಡಲೇ ಇಲ್ಲ ನಾನು ಅವ್ರ ಹತ್ರ. ಅದು ಏನಾದರೂ ಗುಟ್ಟೇನು ಅದು ಹೇಳಿ ಗೊತ್ತುಂಟ, ಅವರು ಬರುವುದು ಕಲೀಲಿಕ್ಕಿಂತ ಬರುವುದು. ನಾವು ಪ್ರೀತಿಯಿಂದ ಪಾಠ ಹೇಳಬೇಕೇ ಹೊರತು ಸಿಟ್ಟು ಮಾಡಿ ಮುಖ ಗಟ್ಟಾಗಿ ಹೋದರೆ ಇದ್ದ ಭಾವ ಕೂಡ ಹೊರಟು ಹೋಗ್ತದೆ ಅವರಿಗೆ. ನೇರ ಇದರಲ್ಲಿ ಇರುವಾಗ ಫಸ್ಟ್ ಅವರ ಕ್ಯಾಪ್ಚರ್ ಮಾಡಬೇಕು. ಈಗ ನೋಡಿ 3 ವರ್ಷದ ಮಗುವಿಗೂ ನಾನು ಬ್ಯಾಂಗ್ಳೂರು ಕರ್ಕೊಂಡು ರಜೆ ಮಾಡಿ ಅಲ್ಲ ಏನಿಲ್ಲ 4 3 ವರ್ಷದ ಮಗು ಹೋಗುವಾಗ ಗಾಡಿ 3 ಪದ್ಯ ಕಲಿತು ಹೋಯ್ತದೆ. ಸರಿಗಮ ಹಾಡು ಧ್ವನಿ ಮತ್ತು 2 ಪದ್ಯ ಸಣ್ಣ ಪದ್ಯ ಮತ್ತು ಅದಕ್ಕೆ ದೇಶಭಕ್ತಿ ಗೀತೆ ಇದೆಲ್ಲ ಹಾಡ್ಕೊಬೋದು. ಅವರಿಗೆ ಆಶ್ಚರ್ಯ ಅಲ್ಲಿ 3 ವರ್ಷ ಕೆಲವೆಲ್ಲ ಪ್ರತಿಭಟನೆ. ನನ್ನ ತಾಳ್ಮೆ ಅದು ಇಲ್ಲಿ ಚಿಕ್ಕಮಗಳೂರಿಂದ ಕರ್ಕೊಂಡು ಬಂದದ್ದು, ಅದಕ್ಕಾಗಿ ಬಂದದ್ದು. ತುಂಬ ಶ್ರೀಮಂತರು ಕೆತ್ತದೆ ಅವಳು ಹೀಗಾಗಿದೆ. ಇನ್ನು ವಯಸ್ಸಾದವರು ತುಂಬ 60 ವರ್ಷ ಮೇಲೆ ಬಂದ ಕೆದ್ಲೆಯರು 70 ವರ್ಷಕ್ಕೆ ಬಂದದ್ದು ಕೆದ್ಲೆಯರು ತುಂಬಿದ್ದಾರೆ. ಭಾಳಷ್ಟು ಸಂಪನ್ನ. ಅವರ ಮನೆ ಕೆರೆಗೆ 3 ಲಕ್ಷ ರೂಪಾಯಿ ಖರ್ಚಾಗಿದೆ. 3-4 ಲಕ್ಷ ಮನೆ ಪೂರ ದೇವಸ್ಥಾನಕ್ಕೆ ಬಾಳೆ ಕಲ್ಲು ಅವ್ರನ್ನಲ್ಲಿ ಬಂದು ಅವರನ್ನು ಟಿ ವಿಯಲ್ಲಿ ಹಾಕ್ಸಿದ್ದಾರೆ. ಟಿ ವಿ ಉಡುಪಿ ಜನ. ಆಮೇಲೆ ಜಯಂತಾಚಾರ್ಯರು ದೊಡ್ಡ ವಾಗ್ಮಿ ಅವರೆಲ್ಲ. ಆಮೇಲೆ ಎಲ್ಲ ನನಗಿಂತ 5 ಕ್ವಾಲಿಫೈಡ್ ಬಂದು ನಾನು ಬರೀ 7 ಅಕ್ಷರ ಕಲಿಸೋದು. ಸರಿಗೆ ಬರೀ ಮಾಡ್ತಾರೆ. ನಮ್ಮ 2 ಡಾಕ್ಟ್ರೇಟ್ ಮಾಡಿದ್ದಾರೆ. ಅದು ಹೇಳುದ ನಿಮ್ಮ ನನಗಿಂತ ವಿದ್ಯಾಭ್ಯಾಸದಲ್ಲಿ ಅದು ಕಲಿತ ಮೇಧಾವಿಗಳು ಬಂದು ಕಲಿತು ನಾನು ಹೇಳ್ತೇನೆ. ನಾನು ಕಾರಣ ಆ 7 ಸಾವಿರದ ಮಾತು. ನೀವು ಈ ಕಲಿಸುವಿಕೆಯಲ್ಲಿ ಶಾಸ್ತ್ರೀಯ ಮತ್ತು ಲಘು ಸಂಗೀತ, ಸಿನಿಮಾ ಹಿಟ್ಸು, ಇದರಲ್ಲಿ ನೀವು ಲಘು ಸಂಗೀತ ಮತ್ತು ಸಿನಿಮಾ ಹಿಟ್ಸಿಗೆ ಹೆಚ್ಚು ಮಹತ್ವ ಕೊಡ್ತೀರಿ, ಶಾಸ್ತ್ರೀಯಕ್ಕೆ ಮಹತ್ವ ಕಡಿಮೆ ಕೊಡ್ತೀರಿ ಅನ್ನುವಂಥ ಮಾತು ಕೇಳಿದೆ ನಾನು. ಹೌದು, ಅದು ಏನದು? ಅದು ಕಾರಣ ಇದೆ ನೋಡಿ. ಈಗ ನನ್ನ ಮಗಳಿಗೆ ನಾನು ಚೆನ್ನಾಗಿ ಸಂಗೀತ ಕಲಿಸಿದ್ದೆ. ಅವಳು ಕಚೇರಿ ಮಾಡುವಲ್ಲ ಸಾಮರ್ಥ್ಯ ಉಂಟು. ನಮ್ಮ ಹಳ್ಳಿಯರಿಗೆ ಸ್ವಲ್ಪ ಲಘು ಸಂಗೀತ ಇದೆ ಜಾಸ್ತಿ, ಭಜನೆ ಜಾಸ್ತಿ. ಆಗಾಗ ಅವರು ಹೇಳ್ತಾರೆ ಅದು ಬೇಡ ಇದನ್ನು ಹಾಡು. ಅವರ ಕಾರ್ಯಕ್ರಮ ಹೇಳುವಾಗ ಕೆಲವು ಮಾಡ್ತಾರೆ. ಆದರೆ ಸಂಗೀತ ಯಾವುದು ಶಾಸ್ತ್ರೀಯ ಸಂಗೀತ ಹಾಡಬೇಕಾದ್ರೆ ಅಷ್ಟೇ ತಲಸ್ಪರ್ಶಿಯಾಗಿ ಅವನು ನಾನು ಹೇಳಿದೆಲ್ಲ ಸಾಧಕನ ಅಭ್ಯಾಸ ಮಾಡಬೇಕು ಅಂತ ಹಾಡೋ ಜನಗಳು ಇದ್ದಾರೆ, ನೀವು ಕಾಣಲಿಲ್ಲ. ಈಗ ಪ್ರಸನ್ನಾಚಾರ್ಯರು ಬ್ಯಾಂಕಿನ ಸೀನಿಯರ್ ಬೆಳೆಸಿ ಅವರು ಹಾಡ್ತಾರೆ. ಹೇಗೆ ಗೊತ್ತು, ಅವರು ಹಾಡು ಅಷ್ಟು ಗಂಡ ಸೇರಿ ಉಂಟು. ರಾಮ ಶ್ರೀರಾಮ ರಾಮ ಶ್ರೀರಾಮ ಒಂದು ಹಾಡೋರು ಕಚೇರಿ ಹಾಡ್ತಾರೆ. ವಾತಾಪಿ ಗಣಪತಿಯು ಭಜೆ ವಾತಾಪಿ 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 ವಾದ 14 ಸಂಗತಿ ಮಾಡಿ ಆಡ್ತಾರೆ. ಅವರು ಕೇಳಿದ್ರೆ ನೀವು ಹೇಳ್ತೇವೆ ವಾಸಪಟ್ಟಿ ಶ್ರೀ ಆಸೆ. ಇವರಿಗೆಲ್ಲ ಕೆದ್ದಾರಿಗೆಲ್ಲ ಕಲಿಸಿದ್ದಾರೆ. ಅವರು ಬಡಾಲಗರಿ ಭಾವಗೀತೆಗಳು ಅದನ್ನೇ ಮೇಲೆ ಕೊಡ್ತಾರೆ. ಹಾಕಿದೆ ವರ್ಣ ಯಾವುದೂ ಆಡುವುದಿಲ್ಲ. ವರ್ಣ ಎಷ್ಟು ಪಾಠ ಮಾಡಿದ್ದಾರೆ.
ಈಗ ನಾನು ಹೇಳಿಕೊಡುವುದು ನೀವು ಕೇಳಿರ್ಬೋದು. ನಿನ್ನ ಕೋರಿ ವರ್ಣಂ ವರ್ಣ ವರ್ಣ ವರ್ಣಂ ವರ್ಣಂ ನಿನ್ನ ಕೋರಿ ವರ್ಣಂ ವರ್ಣಂ ನಿನ್ನ ಕೋರಿ ಇವು ನನ್ನೋರ ನೀಗಿ ಲಾಲೋಕ ನಾಯಕದನ್ನು ಪೈ ಬರ್ತದೆ. ಇದನ್ನು ನನ್ನ ಮಗಳು ಒಂದು ವರ್ಷ ಆಡುವಾಗ ಎಲ್ಲರಿಗೂ ಸರ್ ಹೊಸದು ಹಾಗೆ ಆಡಿಬಿಟ್ರೆ ನಮಗೆ ಹೇಳಿಕೊಟ್ಟಿದ್ದೆ. ಆ ಥರ ಸಾಧನೆ ಮಾಡಬೇಕು. ನನ್ನ ಮಗಳು ಕ್ಲಾಸಿಕಲ್ ಹಾಡೋ ಕೇಳಿ ಖುಷಿಪಟ್ಟೆ. ಅಷ್ಟು ಚೆನ್ನಾಗಿ ಆಡ್ತಾರೆ. ಆದರೆ ಅವರ ಸಂಗೀತ ಪ್ರೋಗ್ರಾಮ್ ಸಣ್ಣ ಪ್ರೋಗ್ರಾಮ್ ವರ್ಣೆಲ್ಲ ಹಾಡೋದಿಲ್ಲ. ಸಂಗೀತ ಕಚೇರಿ ಒಂದು ಸಂಪ್ರದಾಯ ಉಂಟು. ಒಂದು ಶಾಸ್ತ್ರೀಯ ಸಂಗೀತ ಕಚೇರಿ ಹಾಡುವಾಗ ಮೊದಲು ರಾಗ ಮಾಡಿ ಒಂದು ತಾನವನ್ನು ಹಾಡಬೇಕು. ಆನಂತರ ವಿಘ್ನೇಶ್ವರ ಸ್ತುತಿ ಮಾಡಿ ಒಂದು ಕೃತಿಯನ್ನು ಹಾಡಬೇಕು. ಆನೊಂದು ಸಣ್ಣ ರಾಗಾಲಾಪನೆ ಮಾಡಿ ಒಂದು ಮಧ್ಯಭಾಗದ ಕೃತಿಯನ್ನು ಹಾಡಬೇಕು. ಆನಂತರ ಸ್ವಲ್ಪ ರಾಗಾಲಾಪನೆ ಮಾಡಿ ವಿಸ್ತಾರ ಮಾಡಿ ಸ್ವರಕಲ್ಪನೆ ಮಾಡಬೇಕು. ಮತ್ತೊಂದು ರಾಗಾಲಾಪನೆ ಮಾಡಬೇಕು. ಆನಂತರ ಕೃತಿ ಹಾಡಿ ಆಮೇಲೆ ಜಾವಳಿ ಹಾಡುಗಳನ್ನು ಹಾಡಬೇಕು. ಆಮೇಲೆ ದಾಸ ಸಾಹಿತ್ಯಗಳನ್ನು ಹಾಡಬೇಕು. ಆಮೇಲೆ ಮಂಗಲಗೀತೆಗಳು ಹಾಡಬೇಕು. ಕರ್ನಾಟಕ ಸಂಗೀತ ಬಳಸೋದು ಒಂದು ಸಿಸ್ಟಮ್ ಉಂಟು. ಒಂದು ಊಟ ಅಂತ ಹೇಳಿದ್ರೆ ಯಾವ ಥರ ಉಪ್ಪು ಉಪ್ಪಿನಕಾಯಿ ಪಲ್ಯ ಬಳಸಿ ಮಾಡಬೇಕು. ಹೌದು. ಇವತ್ತೇನಾಯಿತು ಎಲ್ಲ ಹಾಕಿ ಅದು ಊಟ. ಕೆಲವು ನೀವು ನಮ್ಮನೆ ಬಂದಿದ್ದು ಭಾಳ ಖುಷಿಯಲ್ಲಿ ಎಲೆ ಹಾಕೊಂಡು ಬನ್ನಿ 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 ಈಗ ನಮ್ಮನೆ ಊಟ ಮಾಡಿ ಮೊದಲೇ ಪಾಯಸ ಹಾಕಿ ಕಡೆಗೆ ಉಪ್ಪು ಅನ್ನ ಮಾಡಿದ್ರೆ ಸರಿ ಆಗ್ತದೆ. ಇವತ್ತಿನ ಸಂಗೀತಗಾರರು ದೊಡ್ಡವರು ಸಂಗೀತಗಾರರು ಕಷ್ಟಪಟ್ಟಕ್ಕೆ ಬರ್ತಾರೆ. ಒಳ್ಳೆ ಹೆಸರವರು ಒಬ್ಬರು ಬಂದರು ಈಗ ಕೂತು ವೀಡಿಯೋರು ಕೂತು ನಾವು ಕೂದೆ ಅವ್ರು ಏನು ಮಾಡ್ತಾರೆ ಫಸ್ಟ್ ಬಂದು ಯಾವುದಿಲ್ಲ ಟ್ರೈ ಒಂದು ಸ್ವರ ಮಾಡಿದ್ರು. ಸರಿ ವಡ ನಿಗಪರ ನೀರಪಗಟ ರಘುವಂಶ ಸುಧಾ ಬುದ್ಧಿ ಚಾಡಸಿ ಮಧ್ಯ ಹಾಡುವ ಮಧ್ಯ ಅದನ್ನೇ 20 ನಿಮಿಷ ಮಾಡಿಸಿ ಮತ್ತೊಂದು ಪದ್ಯ ಕೂಡ ಇದ್ದು ಅವ್ರು ತಗೊಂಡು 1 ಲಕ್ಷ ತಗೊಂಡು ಅವರ ಸಂಗೀತ ಕಚೇರಿಯಲ್ಲಿ ಆರಂಭ ಯಾವ ಸಿಸ್ಟಮೂ ಇಲ್ಲ. ಕರೆಕ್ಟ್. ಒಂದು ಕಾರ್ಯಕ್ರಮ ಮಾಡಬೇಕಂತ ಕ್ರಮ ಇರ್ತದೆ. ಒಂದು ಸಭೆಗೂ ಆಗಲಿ ಸಂಗೀತ ಆಗಲಿ ಅಂತ ಯಾವ ಹೆಸರ ಬಂದ ಮೇಲೆ ಅವರು ಹಾಡಿದ್ದೇ ಸಂಗೀತ ನಾವು ಮಾತಾಡಲಿಕ್ಕಿಲ್ಲ. ಹಾಗೆ ಎಷ್ಟೋ ಪ್ರೋಗ್ರಾಮ್ ಆಗ್ತಾ ಉಂಟು. ಹಾಡಿದ್ದೇ ಸಂಗೀತ ಒಂದು ಕ್ರಮ ಇಲ್ಲ. ದಕ್ಷಿಣ ಸಂಗೀತ ಹೀಗೆ ಹಾಡಬೇಕು, ಒಂದು ಉತ್ತರ ಸಂಗೀತ ಇಂಥ ಕ್ರಮದಲ್ಲಿ ಹಾಡಬೇಕು, ಒಂದು ದೇವರನಾಮ ಹಾಡೋದ ಗ್ರೂಪಲ್ಲಿ ಈ ಥರ ಬರಬೇಕು. ಇದು ನಾನು ಕೆಲವು ಭಜನೆಗೆ ಕೂಟಗಳಿಗೆ ಹೋಗಿದ್ದೇನೆ. ಇಲ್ಲೆಲ್ಲ ಕೈಚಾರ ಬಳಿ ಹೋದು ಅದೆಲ್ಲ ಕೈಚಾರ ಯಾರು ಬರುವವರೆಲ್ಲ ಹಾಡು ತಾವು ಹಾಡ್ತಾರೆ ತುಂಬ ಮಾತ್ರ ಗಣಪತಿ ಪದ್ಯ ಹಾಡಿ ಭಜನೆ ಶುರುವಾಗ್ತಾರೆ. ಅಷ್ಟರಲ್ಲಿ ಒಬ್ಬರು ಬರುವವರು ಬರಲಿಲ್ಲ. ಸರ್ ಲೇಟ್ ಆಯಿತು, ಬನ್ನಿ ಬನ್ನಿ ಅವರು ಹಾಡುವುದೇ ಪುನಃ ಗಣಪತಿ ಇದೆ ಅವರಿಗೆ ಬರುವುದು ಅದು ಮಾತ್ರ. ಅಪ್ಪ ಅವರಿಗೆ ಬಂದದ್ದು ಆಡ್ತಾರೆ. ಅಲ್ಲಿ ಸಿಸ್ಟಮೆಟಿಕ್ ಅಮೌಂಟ್ ಯಾವುದಿಲ್ಲ. ಹಾಗಾಗಿ ಭಜನೆ ಹೋಗಲು ಬಿಟ್ಟೆ. ಭಜನೆಯಲ್ಲಿ ಹಾಡಬೇಕಾದ್ರೆ ಎಲ್ಲ ನಿರ್ಣಯಗೊಂಡು ಈ ಥರ ಹಾಡು ಕೃಷ್ಣ ಮಠದಲ್ಲಿ ಭಜನೆ ಹಾಡುವಂಥ ಕ್ರಮ, ಅಲ್ಲಿ ಭಾಗವತ ಹಾಡುವ ಕ್ರಮ ಎಷ್ಟೋ ತಪ್ಪುಂಟು. ನಾನು 2 ಜೊತೆಗೆ ಹೇಳಿದೆ ಪೇಜಸ್ ಅವರ ಶಿಷ್ಯರಿಗೆ, ನೋಡಿ ಈ ಥರ ಎಲ್ಲ ಪದ್ಯ ಹಾಡಬೇಡಿ. ಕೃಷ್ಣ ಮಠದಲ್ಲಿ ಸುತ್ತುವಾರ ಹೀಗೆ ಹಾಡಬೇಕು, ವೃಂದಾವನಕ್ಕೆ ಹೋಗುವಾಗ ಈಡಾಗಬೇಕು, ಪೂಜೆ ಆಗುವಾಗ ಈಡಾಗಬೇಕು, ಮುಖ್ಯ ಪ್ರಾಣ ಆಗುವಾಗ ಈ ಪದ್ಯ ಹಾಡಬೇಕು. ಈ ಥರ ಒಂದು ಪರಂಪರೆ ಮಾಡಿ ನೀವು ಬಂದ ಪದ್ಯವನ್ನು ಎಲ್ಲರೂ ಹೇಳ್ತಾರೆ. ಇನ್ನು ನಮ್ಮ ಚೂರ್ಣಿಕೆ ಒಂದು ಪದ್ಯ ಉಂಟು, ಊಟದ ಮಧ್ಯದಲ್ಲಿ ಅದರಲ್ಲಿ ನೋಡಿ ಚೂರ್ಣಿಕೆ ಅನ್ನೋದು ಬೇರೆ, ಅದು ಸ್ತೋತ್ರ. ನೋಡಿ ಎಂಜಿಲು ಬಾಯಲ್ಲಿ ಹಾಡಲಿಕ್ಕಿಲ್ಲ ಅಂತ ಒಂದು ಗಾದೆ. ನಾವು ಊಟ ಮಾಡ್ತಾ ತಿಂತ ಪದ್ಯ ಹಾಡಲಿಕ್ಕೆ ಎಂಥದ್ದು ಬೇರೆ ಯಾರು ಹಾಡೋದಿಲ್ಲ. ನಾನು ಇವತ್ತಿಗೂ ಹಾಡಿದೆ. ಪೇಜಸ್ವಾಮಿ ಹೀಗೆ ಪೇಜಸ್ವಾಮಿ ಹೇಳಿದೆ ಹಿಂದೆ ನೋಡಿ ಚೂರ್ಣಿಕೆ ಬೇರೆ, ಇಲ್ಲ ಪೂಜಾರಾಗ ಭಜರಾಮ್ ಕಲ್ಪ ನಮ್ಮ ಅವ್ರಿಗೆ ಬಂದ ಶ್ಲೋಕ ಗಟ್ಟಿ ಇಲ್ಲಿ ಭೋಜನ ಕಾಲ ಸಂಗೀತ ನಾಮ ಗೋವಿಂದ ಹೇಳು ಅರ್ಥವೇ ಇಲ್ಲ. ಭೋಜನ ಕಾಲ ಮಾತಾಡಬಾರ್ದು. ಹೌದು, ಭೋಜನ ಕಾಲ ಸಂಗೀತ ನಾಮ ಎಲ್ಲರೂ ಹೆಂಗಸರು ಗಂಡಸರು ಘಟ್ಟದವರು ಬಂದವರು ಎಲ್ಲ ಬದ್ಧ ಹಾಡ್ತಾರೆ. ಅರ್ಥವೇ ಇಲ್ಲ, ಆ ಚೂರಿಕೆಗೆ ಅರ್ಥ ಇಲ್ಲ. ಹಾಗೆ ಎಲ್ಲ ಸಂಗೀತದ ಕಚೇರಿಗಳಲ್ಲಿ ಎಲ್ಲ ಅಪಭ್ರಂಶ ಆಗ್ತಾ ಉಂಟು, ಪೊಲ್ಯೂಷನ್ ಆಗ್ತಾ ಉಂಟು, ಸಿಸ್ಟಮ್ ಚೇಂಜ್ ಆಗ್ತಾ ಉಂಟು. ಅಲ್ಲ ಅದು ಕರೆಕ್ಟ್. ಊಟ ಮಾಡುವಾಗ ಮಾತಾಡ್ಲಿಕ್ಕಿಲ್ಲಲ್ಲ, ನಡುವೆಯಲ್ಲಿ ಇದು ಚೂರ್ಣಿಕೆ ಅಂತ ಎಲ್ಲ ಅಲ್ಲ. ಚೂರ್ಣಿಕೆ ಅಂತ ಒಂದು ಉಂಟು, ಅದು ಬರೀ ಒಂದು ತತ್ವ, ಅದನ್ನು ಹೇಳ್ಬೋದು ಅಂತ ವಿನಃ ದೇವರ ಬಗ್ಗೆ ಹಾಡು ಸ್ತೋತ್ರ ಹಾಡಬಾರ್ದು. ಅದು ಚೂರಿಕೆ ಅಲ್ಲ. ನಾನಾ ರೀತಿಯದು ಭಕ್ತಿಗೀತೆಗಳಲ್ಲಿ ಒಂದು ಗೀತೆ ಹೇಳಿ ಅತಿ ಸುಲಭದ ಪದ್ಯ. ಗೀತೆ ಹೇಳಿ ಗೀತೆ, ಸುಲಭದ ಗೀತೆ, ಭಕ್ತಿಗೀತೆ, ಭಾವಗೀತೆ, ಯುಕ್ತಿಗೀತೆ, ವ್ಯಕ್ತಿಗೀತೆ, ಸಮೂಹ ಗೀತೆ, ನಾಟ್ಯಗೀತೆ, ಎಷ್ಟು ವೆರೈಟಿಗಳುಂಟು. ಮರ ಉಂಟು, ಮಾವಿನ ಮರ, ಹಲಸಿನ ಮರ, ಎಲ್ಲ ಮರಗಳು ಬೇರೆ ಬೇರೆ ಹೆಸರುಂಟು, ಬೇರೆ ಬೇರೆ ಮರ. ಹಾಗೆ ಗೀತೆಗಳಲ್ಲಿ ಎಷ್ಟು ಪ್ರಭೇದಗಳುಂಟು. ಇಲ್ಲ ಎಲ್ಲಿ ಹಾಡಿದ್ದೇ ಹಾಡು, ಈಗ ಯಾರ್ಥ ಮಾತಾಡಲಿಕ್ಕಿಲ್ಲ. ಮತ್ತೊಂದು ನಾನೊಂದು ಹೋದ ಒಂದು ಪ್ರೋಗ್ರಾಮಿಗೆ ಬರೀಲಿಕ್ಕೆ ಒಂದು ದೊಡ್ಡ ಅಷ್ಟಬಂಧ ಕಲಶ ಇದು ಕುಕ್ಕುಂದೂರಿನಲ್ಲೆಲ್ಲ ಆಯಿತು. ಬಾಂಬೆ ಶೆಟ್ಟರು ಎಲ್ಲ ಮಾಡಿಸಿದ್ದೆಲ್ಲ ದೊಡ್ಡ ಕಾರ್ಯಕ್ರಮ ಹೋದೆ. ಅಲ್ಲಿ ನನ್ನ ಕಾರ್ಯಕ್ರಮ ಇತ್ತು ಸಂಗೀತ.
ನಾನು ಹಾಡಿ ಬಂದೆಲ್ಲ ಶಿಷ್ಯ ಕೇಳ್ಕೊಂಡು ಆಗಿದೆ. ಆಮೇಲೆ ಅಕ್ಕ ಈರುಪಡ್ಲೆ ಪದ್ಯ ಅಂತ ಒಂದು ಹೆಂಗೆ ಸತ್ತಾದ್ರು. ಅವರು ತುಂಬ ಅವರ ಕಾಗ ಹೊರಟು ಯುಜಾರಿಸಿ ಪಡ್ಪೂಜಿ ಪರೋಡೆ ಅಂತ ಒತ್ತಾಯ ಮಾಡಿಕೊಂಡು ಅವರು ಹಾಡಿದ ಪದ್ಯ ನನ್ನ ಭಾಷೆಗೆ ನಾನು ನಮ್ಮ ದೇವಸ್ಥಾನ ಇರ್ತಾರೆ. ಅವರು ಹಾಡಿದ ಪದ್ಯ ನೀವು ನಂಬಿದೆ. ನಾಯಿ ಮರಿ ತಿಲ್ಲಿಬೇಕು ತೀತಬೇಕು ಎಲ್ಲ ಬೇಕು. ಅವರು ಹಾಡ ಹೆಂಗಸು ಹಾಡ ಒಂಕಿ ಗಿಂಕಿ ಪಟ್ಟಿ ಆಗಿದ್ದಾರೆ, ಚೆನ್ನ ಇದ್ದಾರೆ. ಅವರು ಇಲ್ಲೇ ದನಿ ಅಷ್ಟಬಂಧ ಸ್ಟೇಜಲ್ಲಿ ಕೂತಾಡ್ರಿ. ನಾನೇನು ಮಾಡಬೇಕು? ಯಾರು ನಿಮ್ಮಂಥವ್ರು ನೋಡಿದೆ ಇಂಥದ್ದು ಈ ಭಾಷೆ ಆಗ್ತಾರೆ ಇದೆಲ್ಲ ಜೀವನದಲ್ಲಿ ಬಂದಂಥ ಕರೆ. ಆಮೇಲೆ ಯಾವ ಪ್ರೋಗ್ರಾಮ್ ಅರ್ಥ ಬಂದ ಇದು ಹೋಗೋದಿಲ್ಲ. ಯಾಕೆ ಯಾರು ಬಂದು ಇದು ಪದ್ಯದ ಬಗ್ಗೆ ಎಲ್ಲ ಹಾಡ್ತಾ ಇರುತ್ತೆ. ಇದೆಲ್ಲ ಪರಿಸ್ಥಿತಿ. ನಾನು ವಾಸು ಭಟ್ರಲ್ಲಿ ಹೋಗಬೇಕಾಗಿದ್ರೆ ನಮಗೆ ಸ್ವಲ್ಪ ಶ್ರುತಿಯ ಪ್ರಾಬ್ಲಮ್ ಇತ್ತು. ಈಗ ಸಂಗೀತ ಕಲಿಯೋದು ಮಾತ್ರ ಪರಿಹಾರ. ಅವ್ರದ್ದು ಕೇಳಿದೆ ನಾನು ಒಂದು ದಿವಸ, ಇನ್ನೂ ಸಂಗೀತ ಕಲಿತ್ರೆ ಆಗ್ತದ ಅಂತ. ಅಯ್ಯೋ ನೀವು ಬನ್ನಿ ನನ್ನ ಹತ್ರ ಅಂತ ಹೇಳಿದ್ರು. ಅಂದರೆ ಅವರಿಗೆ ಕಲಿಸಿಕೊಡೋದ್ರಲ್ಲಿ ಅವನಿಗೆ ಆಗ್ತದೆ ಇವನಿಗೆ ಆಗೋದಿಲ್ಲ ಎಲ್ಲ ಒಂದು ವಿಶ್ವಾಸ ಇದೆ ಅವರಿಗೆ. ಹೀಗೆ ಕೇಳಬೇಕಾದ್ರೆ ಇವನಲ್ಲಿ ಕಲಿಯುವಂಥ ಆಸಕ್ತಿ ಉಂಟು. ಆಸಕ್ತಿ ಇದ್ರೆ ಯಾವ ಪ್ರಾಯದಲ್ಲೂ ಕಲಿಬಹುದು ಅಂತ ಅವ್ರದ್ದು ಸಿದ್ಧಾಂತ. ಹಾಗೆ ಬಂದವನು ಅವರು ಎಲ್ಲ ನಾನು ಹಾಗೆ ಹೇಳಿದಲ್ಲ, ನಾನು ಹೋಗೋರಿಲ್ಲ ಅವರಿಗೆ ಹೋಗೋ ನನಗೋಸ್ಕರ ನಾನಿಲ್ಲ. ಈ ಮಧ್ಯೆ ಸುಮಾರು 6 ತಿಂಗಳಲ್ಲಿ 9 ಗಂಟೆ ಹೋದರೆ 12 ಗಂಟೆ ತನಕ ಅವರು ಪಾಠ ಮಾಡೋರು. ಈ 6 ತಿಂಗಳ ಅವಧಿಯಲ್ಲಿ ದಕ್ಷಿಣಾದಿ ಸಂಗೀತದ ಯಾವ ಎಲ್ಲ ಪ್ರಕಾರಗಳಿದ್ದಾವೆ, ಯಾವುದೆಲ್ಲ ಅಂಶಗಳಿದ್ದಾವೆ ಅದೆಲ್ಲವನ್ನು ಅವರು ನನಗೆ ಹೇಳಿಕೊಟ್ರು. ಅಂದ್ರೆ ಒಂದು ನಾನು ಅದನ್ನು ತಿಳ್ಕೊಳ್ಳುವ ವೇಗ ಕೂಡ ಇದೆ, ಅದರಲ್ಲಿ ಶಿಷ್ಯರ ಕಲಿತುಕೊಳ್ಳುವ ವೇಗ ಕೂಡ ಇದೆ. ಎಲ್ಲವನ್ನು ಹೇಳಿಕೊಟ್ರು. ಬಾಕಿ ವಿಷಯದಲ್ಲಿ ಎಲ್ಲ ಅನುಭವ ಉಂಟು, ಸಂಗೀತ ಕಲಿಸುವ. ಆಮೇಲೆ ನನಗೆ ಏನು ಪ್ರಯೋಜನ ಆಯಿತು ಅಂತಾರೆ, ಆಮೇಲೆ ಹಿಮ್ಮೇಳ ಬರೆದಿಲ್ಲ ಪುಸ್ತಕ, ಅದರಲ್ಲಿ ಮುಖ್ಯವಾಗಿ ಕಂಡದ್ದು ಈ ಯಕ್ಷಗಾನದ ತಾಳವನ್ನು ಡಿಸೈಫರ್ ಮಾಡಿದ್ರು. ಅದು ಅವರು ಹೇಳಿಕೊಟ್ಟ ಆ ಪದ್ಯವನ್ನು ಲೆಕ್ಕ ಮಾಡಿ ಹೇಳುವಂಥ ಕ್ರಮ ಉಂಟಲ್ಲ, ಅದು ನನಗೆ ತುಂಬ ಸಹಾಯ ಆಯಿತು. ಹಾಗೆ ಅವರು ನಿಜವಾಗಿ ಹಿಮ್ಮೇಳದ ಎಲ್ಲ ಕ್ರೆಡಿಟ್ ಅವರಿಗೆ ಸಲ್ಲಬೇಕು. ಅಲ್ಲ, ಹೇಗೆ ಅದು ಲೆಕ್ಕ ಮಾಡಿ ಹೇಳುವ ಒಂದು ಸಣ್ಣ ಇದು ಅಲ್ಲ, ಅದು ಆ ಸಂದರ್ಭದಲ್ಲಿ ಹೇಳ್ತಾರೆ ಅವರಿಗೆ. ಎಷ್ಟು ವಿಷಯ ಉಂಟು. ನಾನು ಶೆಟ್ಟರು ಕೂಡ ಅಂತ ತುಂಬ ಚರ್ಚೆ ಮಾಡಿ ತಾಳ ಲೆಕ್ಕಾಚಾರ ಇದೆಲ್ಲ ಬರ್ತಾಯಿದ್ರು. ನಾನೆಲ್ಲ ಹೇಳ್ತೇನೆ. ನಾನು ಶೆಟ್ಟರು ತನ್ನ ಆಧುನಿಕ ನಾಟಕ ಸಂಘದಲ್ಲಿ ಅವರು ಪಾಠ ಮಾಡಿದ್ದಾರೆ. ಇದು ನಮ್ಮ ಶಿವಂತೂರು ನಾರಾಯಣ ಅವರು ಹೀರೋ ಮಾಡಿದೆ. ಯಾರು ಸಿನಿಮಾ ನಟಿ ಚಂದ್ರನ ಒಟ್ಟಿಗೆ ಆ್ಯಕ್ಟ್ ಮಾಡಿಸಿದ್ದೆ ಅವರತ್ತ. ಇದೆಲ್ಲ ಕಥೆಗಳು ಇವತ್ತಿಗೂ ಬಹಳ ಪ್ರೀತಿ ಉಂಟು. ಅವರು ಲೆಕ್ಕ ಮಾಡು ಅಂತ ಹೇಳಿದ್ರೆ ತಾಳ ಆದಿ ತಾಳ ಉಂಟು ನೋಡಿ. ಕರೆಕ್ಟ್. ಅದರಲ್ಲಿ ನಮ್ಗೆ ಆದಿತಾಳ ಇದನ್ನೇ ಕಾಮಿನಿ ಕರೆತಾರು ಇದ್ರಲ್ಲಿ ಹೇಳ್ಬೋದು. ಕಾಮಿನಿ ಕರೆದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ. ಕರೆಕ್ಟ್. ಅದಿಲ್ಲ, 1 2 3 4 ಹೇಗೆ ಆಗ್ತದೆ? 1 2 3 4 8 ಅಕ್ಷರ. ಹೌದು ಹೌದು, ಅದು ಅದು ಆದಿತಾಳದ 8 ಅಕ್ಷರ. ತಾ ಹಸ್ತದಿಂದ ದಿಕುತಕ ತಾ ತೋ ತದಿನ್ನಕ ಕಾಮಿನಿ ಕರೆದೂತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ. ತಗದಿನ ಈ ಮಹಿಯೋಳಗಿಂದ ಈ ತರ ಇದು ಲೆಕ್ಕ ಮಾಡಿ ನಾವು ಯಕ್ಷಗಾನದ ಲೆಕ್ಕ ಮಾಡುವುದಿಲ್ಲ. ಇವರು ಕೊಟ್ಟ ಮಾರ್ಗದರ್ಶನದಲ್ಲಿ ಇದನ್ನು ನಾನು ಯಕ್ಷಗಾನಕ್ಕೆ ಅನ್ವಯ ಮಾಡ್ಲಿಕ್ಕೆ ಆಯ್ತು. ಹೌದು, ಹಾಗೆ ಲೆಕ್ಕ ಮಾಡಿ ಹೇಳಿದ್ರೆ ನಮ್ಮ ಆಲಾಪನೆ ಎಲ್ಲಿಗೆ ಬಂತು, ಮುಕ್ತಾಯ ಎಲ್ಲಿಗೆ ಬಂತು, ಇದು ನಮ್ಗೆ ಆ ಮಾತ್ರಗಣಕ್ಕೆ ಸರಿಯಾಗಿ ಉಂಟಾ ಗೊತ್ತಾಗ್ತದೆ. ಆದ್ರಿಂದ ಪ್ರತಿಯೊಬ್ಬ ಯಕ್ಷಗಾನ ಕಲಿಯುವನು ಬೇಸಿಕಲಿ ಕನಿಷ್ಠ ಪಕ್ಷ
ಒಂದು ವರ್ಣ ಮಾಡೋದು ಬೇಡ, ಈ ಅಲಂಕಾರ ಉಂಟಲ್ಲ, ಸರಳ ವರಸೆ, ಜಂಟಿ ವರಸೆ, ಅಲಂಕಾರ, ಇದು ಮಸ್ಟ್. ಅಂದ್ರೆ ಆ ಹಂತದವರೆಗೆ ಯಕ್ಷಗಾನ ಮತ್ತು ದಕ್ಷಿಣಾದಿ ಬೇರೆ ಬೇರೆ ಅಲ್ಲ. ಅಲ್ಲ, ಓಕೆ, ಅಚ್ಚಾ, ಅಲ್ವಾ? ಹೌದು ಹೌದು ಹೌದು. ಈಗ ನಾನು ಹೇಳುವಾಗ ಅವರು ಸಹ ಹೇಳೋದು ಒಂದೇ ಸಿಸ್ಟಮ್ ಇತ್ತಲ್ಲ ಅದು. ನೋಡಿ, ಅದು ಇದೇ ಥರ ನಮ್ಮ ವೆಂಕಟರಾಮರಾಯರು ಫಸ್ಟು ಅವರು ನಮ್ಮ ಗುರುಗಳು 2 ಕ್ಲಾಸ್ ಬಂದರು. ಆನಂತರ ಮತ್ತು ನಮ್ಮ ಗುರುಗ ಸತೀರ್ ಹೋದ ಮೇಲೆ ಸುಂದರಾಚಾರ್ಯ ಅಂತ ಒಂದು ಅವರು ಮಂಗಳೂರು ಹೋಗುವಾಗ ಅವ್ರ ಹತ್ರ ಬಂದರು. ಆನಂತರದ ಮುರುಕಿ ಬರುವಾಗ ನಾನಿದ್ದೆ. ನನ್ನ ಹತ್ರ 3 ವರ್ಷ ಅಭ್ಯಾಸ ಮಾಡಿದ್ದಾರೆ. ಯಾರು? ವೆಂಕಟರಾಮರಾಯರು, ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್, ನಮ್ಮ ಯಾವುದು ಹಾಸ್ಪಿಟಲ್ ಕಟ್ಟಿದವರು ವೆಂಕಟರಮಣ. ಇದೇ ಹಾಸ್ಪಿಟಲ್ ಕಟ್ಟಿದ್ರಲ್ವ ನಮ್ಮ ಟಿ ವಿ ರಾಯರು. ಹಾಂ, ಸರಿ. ಅವರಿಗೆ 3 ವರ್ಷ ಪಾಠ ಮಾಡಿ ವೆಂಕಟರಮಣ ಅಂತ ಹೆಸರು. ವೆಂಕಟರಮಣ ಮತ್ತು ಕಡೆಗೆ ಆ ಹಾಸ್ಪಿಟಲ್ ನನಗೊಂದು ಸನ್ಮಾನ ಮಾಡಿದರು. ನನಗೆ ಕಲಿಸಿ ಆನಂತರ ಎಲ್ಲ ಕಲಿಸಿದ್ದು ಇವರೇ ಕಾರಣ ಅಂತ ಹೇಳ್ಕೊಂಡು ಅದೊಂದು ಕೃತಜ್ಞತೆ ಅಷ್ಟೇ. ನಾನು ಬರುವುದಿಲ್ಲ, ಬೇಡ ಬಾರಿ ಎಲ್ಲ ಇದೆ, ನನಗೊಂದು ಕೃತಜ್ಞತೆ ಅಂತ. ಈಗ ಇಷ್ಟೆಲ್ಲ ಆದಮೇಲೆ ನಾನು ಕೌಟುಂಬಿಕ ವಿಚಾರಕ್ಕೆ ಬರ್ತೇನೆ. ನಿಮ್ಗೆ ಎಷ್ಟನೇ ವರ್ಷಕ್ಕೆ ಮದುವೆ ಆಯಿತು? ಅವರು ಎಲ್ಲಿ? ಅವರು 32ನೇ ವರ್ಷಕ್ಕೆ ಮದುವೆ. ಸ್ವಲ್ಪ ಗಟ್ಟಿ ಹೇಳಿ. ಸ್ವಲ್ಪ 32ನೇ ವರ್ಷಕ್ಕೆ ಮದುವೆ ಆಯಿತು. ನನ್ನ ಶ್ರೀಮತಿ ಹುಟ್ಟಿ ಬೆಳೆದದ್ದು ಎಜುಕೇಷನ್ ಮಡ್ರಾಸ್. ಅವ್ರ ತಂದೆ ಅಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಾ ಇದ್ದ ಕಾರಣ ಅಲ್ಲೇ ಸಂಸಾರ ಹೂಡಿ ಅಲ್ಲೆಲ್ಲ 32ನೇ ವರ್ಷಕ್ಕೆ ನಾನು ಅವಳ ಮದುವೆ ಆದ. ಮತ್ತು ಅವ್ರು ಮತ್ತು ಊರಿಗೆ ಬಂದು ನೆಲೆಸಿದ್ರು. ಯಾಕೆಂದರೆ ಆ ಹೊತ್ತಲ್ಲಿ ನನ್ನ ಹೆಂಡತಿಯ ತಾಯಿ ತೀರಿಕೊಂಡ್ರು. ಅಸೌಖ್ಯತ್ತು ಊರಿಗೆ ಬಂದು ಇಲ್ಲಿ ತೀರಿಕೊಂಡ್ರು. ಆನಂತರ ನಾನು ಅತ್ತೆ ನೋಡಲಿಲ್ಲ. ನನ್ನ ಮಾವ ಮದುವೆ ಮಾಡಿಕೊಟ್ಟರು. ತನ್ನ ದೊಡ್ಡ ಮಗಳ ಒಟ್ಟಿಗೆ ಸೇರಿಕೊಂಡು ಮಾಡಿದೆ. ಇದು ನನ್ನ ಕೌಟುಂಬ. ಹಾಗಾಗಿ ಅವಳಿಗೆ ತುಂಬ ಚೆನ್ನಾಗಿ ತಮಿಳು ಬರ್ತದೆ, ಇಂಗ್ಲೀಷ್ ಬರ್ತದೆ. ಬರುವಾಗ ನನ್ನ ಹತ್ರ ಅವರು ತುಳುವುದು ಮಾತಾಡ್ತಿದ್ರು ಮತ್ತು ಕನ್ನಡ ಓದಲಿಕ್ಕೆ ಬರಲಿಕ್ಕಿಲ್ಲ. ಅವರು ಇಂಗ್ಲೀಷೇ ಬರೀತಿದ್ದೆಲ್ಲ. ಈ ಆನಂತರ ಕನ್ನಡವನ್ನು ಕೂತು ಅಭ್ಯಾಸ ಮಾಡಿ ಈಗ ಕನ್ನಡವನ್ನು ಬರೀತಾರೆ. ಎಷ್ಟು ಮಕ್ಕಳು? 4 ಮಕ್ಕಳು. 4. ಯಾರೆಲ್ಲ? ವಸುಧ, ಶಿವ, ಸುಮ, ಸ್ಮಿತಾ. 4 ಹೆಣ್ಣು ಮಕ್ಕಳು. ಅವರೆಲ್ಲರೂ ಸಂಗೀತವನ್ನು ಅಭ್ಯಾಸ ಮಾಡಿ 4 ಜನ ಅಭ್ಯಾಸ ಮಾಡಿದ್ದಾರೆ. ಅದರಲ್ಲಿ ವಸುಧಾ ಹೆಚ್ಚು ಅಭ್ಯಾಸ ಮಾಡಿದವರು. ಅವರು ಪರ್ಫಾರ್ಮೆನ್ಸ್ ಕೊಡುವಷ್ಟು ದಕ್ಷಿಣಾದಿ ಸಂಗೀತವನ್ನು ಶಾಸ್ತ್ರೀಯವಾಗಿ ಹಾಡುವಂಥ ಯೋಗ್ಯತೆ ಇರೋರು. ಮತ್ತು ಈಗ ಸಿನಿಮಾದಲ್ಲಿ ಮತ್ತು ಲಘು ಸಂಗೀತ ಎಲ್ಲ ಹಾಡಿಕೊಂಡು ಅವರು ಸಿಡಿಯಲ್ಲಿ ಜನರಿಗೆ ಬೇಕಾದವರಾಗಿ ಇದ್ದಾರೆ. ಅವರನ್ನು ಕೂಡ ಒಬ್ಬ ಸಂಗೀತಗಾರನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಗಿರಿಧರ್ ಅಂತ ಅವರು ಬಹಳ ಪ್ರಸಿದ್ಧಿ ಇರುವಂಥ ಗಾಯಕ. ಹೀಗೆ ವಸುಧ ಕೂಡ ಡೈರೆಕ್ಷನ್ ಮಾಡ್ತಾರೆ, ಇಂಡಿಪೆಂಡೆಂಟ್ ಡೈರೆಕ್ಷನ್ ಮಾಡ್ತಾರೆ. ಬೇಸಿ ಎಷ್ಟೋ ಪದ್ಯ ಕಂಪೋಸ್ ಮಾಡಿ ಡೈರೆಕ್ಷನ್ ಮಾಡಿದ್ರು. ಸಿನಿಮಾ ಮಾಡ್ತಾರೆ, ಸಂಗೀತ ನಿರ್ದೇಶನ ಮಾಡ್ತಾರೆ. ಮತ್ತು ಉಳ್ಳ ಮಕ್ಕಳು ಎಲ್ಲರೂ ಹಾಡ್ತಾರೆ. ಎಲ್ಲ ಕೃತಿ ಗೀತೆ ವರ್ಣ ಎಲ್ಲ ಹಾಡ್ತಾರೆ. ಆದರೆ ಪರ್ಫಾರ್ಮೆನ್ಸ್ ಇದ್ದರೆ ನಾವು ವಿಶೇಷ ಸಂದರ್ಭಗಳಲ್ಲಿ ಎಲ್ಲ ಕೂರ್ಸಿ ಅಂತ ಹಾಡ್ತಾರೆ. ಎಲ್ಲರೂ ಕೇಳುವಾಗೆ ಖುಷಿ ಪಡ್ತಾರೆ. ಈಗ ಸಂಗೀತ ಕಲಿತವರಿಗೆ ಮತ್ತು ಕಲಿಯೋರಿಗೆ ನಿಮ್ಮೊಂದು ಸಂದೇಶ ಏನು ಹೇಳಿ? ಅಲ್ಲ, ಸಂಗೀತವನ್ನು ಕಲಿಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾರೆ ಅವರಲ್ಲಿ ಒಳ್ಳೆಯ ಒಂದು ಚಿಂತನೆ, ಒಳ್ಳೆಯ ಒಂದು ಸಂಸ್ಕಾರ ಇದೆ ಅಂತ ನಾನು ತಿಳಿತೇನೆ. ಜನ ಎಲ್ಲವೂ ಬೇಕು ಅಂತ ಹೇಳ್ತಾರೆ. ಅದು ಸಂಗೀತ ಒಂದು ವಿದ್ಯೆ, ಅದು ನಮಗೆ ಆಕಾಂಕ್ಷೆ ಅಂತ ಇದೆ ಅಂತ ತಿಳಿದು ಅಭ್ಯಾಸ ಮಾಡುವ ಜನ ಶ್ರೇಷ್ಠರು. ಸಂಗೀತಗಾರನಲ್ಲಿ ಇರುವಂಥ ಒಂದು ಅಭ್ಯಾಸ ಮಾಡಿದಾಗ ಯಾವ ದುಷ್ಟರು ಕೂಡ ಒಂದು ಸ್ವಲ್ಪ ಒಳ್ಳೆಯ ಒಂದು ನೀತಿ ನಡವಳಿಕೆಗೆ ಪಾತ್ರನಾಗ್ತಾರೆ. ಯಾಕಂದರೆ ಆ ಸಂಗೀತ ಆ ರೀತಿ ಅವನನ್ನು ಮೋಲ್ಡ್ ಮಾಡ್ತದೆ ಅಂತ ನನ್ನ ಅನುಭವ. ಆಮೇಲೆ ಬಾಯಿ ಉಂಟು, ನಾವು ಹಾಡ್ತೇವೆ, ಆದರೆ ಹಾಡಿದ್ದೆಲ್ಲ ಸಂಗೀತ ಆಗುವುದಿಲ್ಲ. ಅದಕ್ಕೊಂದು ನಿಯಮ, ಶ್ರುತಿ, ಲಯ, ಭಾವ, ಸ್ಪಷ್ಟತೆ ಎಲ್ಲ ಉಂಟು. ಅದಕ್ಕೆ ತಿಳಿದು ಕಲಿತಾಗ ಅವನ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ. ಕರೆಕ್ಟ್. ಆನಂತರ ಇನ್ನು ಕೆಲವರಲ್ಲಿ ಭಾಳ ಸಂಗೀತ ಕಲಿತು ಭಾಳ ದುಷ್ಟತೆಯನ್ನು ತೋರ್ತಾರೆ. ಅದು ಅವರವರ ಸಂಸ್ಕಾರ. ಆದರೆ ಸಂಗೀತದಿಂದ ಬಂದಂತ ಹೇಳುವುದಿಲ್ಲ ನಾನು. ಅಂದರೆ ಪ್ರತಿಯೊಂದಕ್ಕೂ ಅಹಂ ತಾನೇ ಅನ್ನುವಂಥದ್ದು. ಆ ತಾನೇ ಅನ್ನೋದು ಎಲ್ಲ ಕಲಾವಿದರಲ್ಲೂ, ಎಲ್ಲ ರಾಜಕೀಯ ಮಂದಿಯಲ್ಲೂ, ಎಲ್ಲ ಸ್ವಾಮೀಜಿಗಳಲ್ಲಿ ಜನ ಅಂತ ಇದ್ದವರು ಎಲ್ಲರೂ ಇದೆ, ಉಂಟು. ಹೌದು. ಆದರೆ ಈ ವಿದ್ಯೆಯಿಂದ ಕೆಟ್ಟತನ ಬರ್ತದೆ ಅನ್ನುವಂಥದ್ದು ಇಲ್ಲ. ಸಂಗೀತ ಅಭ್ಯಾಸದಿಂದ ಒಂದು ಸಮನ್ವಯ, ಸಾಂಸ್ಕೃತಿಕವಾಗಿ ಅವರು ಭಾಳಷ್ಟು ಒಂದು ಸಹನೆ, ಸನ್ಮಾರ್ಗವನ್ನು ಪಡಲಿಕ್ಕೆ ಈ ನಾದ ವಿದ್ಯೆ ಭಾಳ ಶ್ರೇಷ್ಠ. ಎಲ್ಲವನ್ನು ಮರೆತು ಶ್ರುತಿ ಲೀಲಾದಾಗ ಒಮ್ಮೆ ಏಕಾಗ್ರ ತಪಸ್ಸು ಮಾಡಿದ ರೀತಿ ಆಗ್ತದೆ. ಬರೀ ಒಂದು ಶ್ರುತಿಯಲ್ಲಿ ಸಾಪ ಹಿಡಿದಾಗೆ ಹೇಳ್ತಾರೆ, ಬರೀ ಓಂಕಾರ ಮಾಡಿ
ಒಮ್ಮೆ ಜೀವನದಲ್ಲಿ ಮನಸ್ಸಲ್ಲಿದ್ದ ಎಲ್ಲ ದುಃಖ ದುಮ್ಮಾನಗಳು ಒಮ್ಮೆಗೆ ಮಾಯ ಆಗ್ತದೆ. ಆ ರೀತಿ ಅಭ್ಯಾಸ ಮಾಡಿದಾಗ ಹೀಗೆ ಬಹಳ ಹೊತ್ತಿನಲ್ಲಿ ಅವರು ಅನೇಕ ವಿಷಯಗಳನ್ನು ಹೇಳಿಕೊಟ್ಟರು. ಹೌದು ಹೌದು ಹೌದು. ಆಮೇಲೆ ರಂಗನಾಥರಾಯರು ಮಾಡಿದಂಥ ಅನೇಕ ರೆಕಾರ್ಡ್ ಮಾಡಿದ್ದಾರೆ. 95 ಹೌದು 95ರ ಮೇಲೆ ಸಂದರ್ಶನಗಳನ್ನು ಮಾಡಿದ್ದಾರೆ. ಬಹುಶಃ ಅವುಗಳಲ್ಲಿ ಉತ್ಕೃಷ್ಟವಾದ ಕೆಲವುಗಳಲ್ಲಿ ಒಂದು ಸಂದರ್ಶನ ಇದು ಅಂತ ನಮಗೆ ಭರವಸೆ ಇದೆ. ಅವರು 85 ಅಲ್ಲ 80 ಈಗ ನನಗೆ 80 ಎಷ್ಟನೇ ವಯಸ್ಸು ಯಾರು ನಿಮಗೆ ವಯಸ್ಸು? ನನಗೆ ವಯಸ್ಸು 80, ಆದರೆ ನಾನು ಹೇಳೋದು 28 ಅಂತ ಹೇಳ್ತೇನೆ. ಯಾವ ವೇದಿಕೆ ಹೋಗ್ಬೇಕಾದ್ರೆ ನನ್ನ ಕೈ ಹಿಡಿಬೇಕಾಗಿಲ್ಲ, ಯಾವ ಸ್ಕೂಟರ್ ಹತ್ತಬೇಕಾದ್ರೆ ಕೈಗೆ ಹಿಡಿಬೇಕಾಗಿಲ್ಲ. ಇವತ್ತಿಗೂ ನಾನು 4 ವೀಲರ್ 2 ವೀಲರ್ ಬಿಡ್ತಾ ಇದ್ದೇನೆ. ಮಾತ್ರ ಅಲ್ಲ, ಅರ್ಜೆಂಟಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಆ್ಯಕ್ಚುಲಿ. ಹಾಗೆ ಎಂದು ನಾನು ತಿಳ್ಬೋದು. ನಮ್ಮ ಆಟಿ ಒಂದು ದಿವಸ ಗಾಡಿ ಬಿಟ್ಟು ಬಂದಿದ್ರು, ಅರ್ಜೆಂಟ್ ಹೋಗ್ಬೇಕಾಯ್ತು, ಫೋನ್ ಬಂತು, ಬನ್ನಿ ಕೂತ್ಕೊಂಡಿದ್ದೆ. ಅವರು ಕೂತು ಬಿಟ್ಟರೆ ನಾನು ಅಯ್ಯೋ ಕಡೆ ಇದ್ದೇನೆ, ಏನು ಸರ್ ನಾನು ಹೊತ್ತು ನೀವೇ ಬಿಟ್ರಲ್ಲ ಅಂತ ಹೇಳಿ ಹಾಗಾಗಿದೆ. ಹೀಗೆ ಅವರು ಈ ವಯಸ್ಸನ್ನು ಕೂಡ ಅತ್ಯಂತ ಯುವಕ ಸದೃಶವಾಗಿ ಜೀವಿಸ್ತಾ ಇದ್ದಾರೆ ಮತ್ತು ಸಮಾಜಕ್ಕೆ ಉಪಯುಕ್ತವಾದ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇವರಿಗೆ ಇನ್ನಷ್ಟು ದೊಡ್ಡ ಪ್ರಶಸ್ತಿ, ಆಮೇಲೆ ಮಾನ ಸನ್ಮಾನಗಳು ಒದಗಿ ಬರಲಿ ಅಂತ ಪ್ರಾರ್ಥಿಸುವ. ನಮಸ್ಕಾರ. ನಮಸ್ತೆ ಸರ್.